ನನ್ನ ಮೇಲೆ ಕರುಣೆಯಾಗಿರಿ. ಹಾಲೆಲೂಯಾ. ಗಟ್ಟಿಯಾಗಿ ಹಾಲೆಲೂಯಾ. ಇನ್ನು ಕರಗಳನ್ನು ಮೇಲೆತ್ತಿ ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೇ, 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 ಯೇಸುವೇ. ದಾವೀದನ ಕುಮಾರರೇ, ದಾವೀದ ಕುಮಾರರೇ, ನನ್ನ ಮೇಲೆ, ನನ್ನ ಮೇಲೆ, ನಮ್ಮ ಮೇಲೆ, ನಮ್ಮ ಮೇಲೆ, ಈ ಸಮೂಹದ ಮೇಲೆ, ಈ ಸಮೂಹದ ಮೇಲೆ ಕರುಣೆಯಾಗಿರಿ, ಕರುಣೆಯಾಗಿರಿ. ಹಾಲೆಲೂಯಾ, 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 ಹಾಲೆಲೂಯಾ. ಎರಡು ಕೈಗಳನ್ನೆತ್ತಿ ಸ್ತುತಿ ಮಾಡಿರಿ. ಹಾಲೆಲೂಯಾ, 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 ಹಾಲೆಲೂಯಾ. ಗಟ್ಟಿಯಾದ ಸ್ವರದಲ್ಲಿ ನಿನ್ನಿಂದಾಗದ ಕಾರ್ಯವು ಒಂದೂ ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ, ನಿನ್ನಿಂದಾಗದ ಕಾರ್ಯವು ಒಂದೂ ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ಇದುವರೆಗೂ ನನ್ನ ನಡೆಸಿದ ಯೇಸುವೇ, ನೀನೇನಯ್ಯ. ಗಟ್ಟಿಯಾಗಿ ಇದುವರೆಗೂ, ಹೌದು ರಾಜನೇ, ನನ್ನ ನಡೆಸಿದ ನೀನೇನಯ್ಯ. ಕೈಗಳು ತಟ್ಟುತ್ತಾ
ನನ್ನ ಕಾಣುವ ನನ್ನ ಒಡೆಯನೇ ಎಲ್ಲೂ ನೀನೇನಯ್ಯ. ಕಾಣುವ ನನ್ನ ಒಡೆಯನೇ ಎಲ್ಲೂ ನೀನೇನಯ್ಯ. ನನ್ನ ಕಾಣುವ, ಇನ್ನೊಂದು ಬಾರಿ, ನನ್ನ ಕಾಣುವ ನನ್ನ ಒಡೆಯನೇ ಎಲ್ಲೂ ನೀನೇನಯ್ಯ. ಹಾಡಿ ಗಟ್ಟಿಯಾಗಿ, ನನ್ನ
ಆರಾಧನೆ ದೇವ, ಆರಾಧನೆ ತಂದೆಯಾದ ದೇವರೇ, ಆರಾಧನೆ ಯೇಸು ಕ್ರಿಸ್ತರೇ, ಆರಾಧನೆ ಪವಿತ್ರಾತ್ಮರೇ, ಆರಾಧನೆ 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 ಗಟ್ಟಿಯಾಗಿ ಆರಾಧನೆ 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 ಆಶ್ರಯವು ಆಶ್ರಯವು ಕರಗಳು ತಟ್ಟುತ್ತಾ ಏಸಯ್ಯ ನನ್ನ ಆಧಾರ ನೀನೇ ಏಸಯ್ಯ ಗಟ್ಟಿಯಾಗಿ ಆಶ್ರಯವು ನೀನೇ ಏಸಯ್ಯ ನನ್ನ ಆಧಾರ ನೀನೇ ಏಸಯ್ಯ ಗಟ್ಟಿಯಾಗಿ ಆಶ್ರಯವು ನೀನೇ ಏಸಯ್ಯ ನನ್ನ ಆಧಾರ ನೀನೇ ಏಸಯ್ಯ ಗಟ್ಟಿಯಾಗಿ ಆಶ್ರಯವು ನೀನೇ ಏಸಯ್ಯ ನನ್ನ ಆಧಾರ ನೀನೇ ಏಸಯ್ಯ ಆಶ್ರಯವು ನೀನೇ ಏಸಯ್ಯ ನನ್ನ ಆಧಾರ ನೀನೇ ಏಸಯ್ಯ is all about the love of the Father. ಇದೆಲ್ಲ ಪಿತನ ಪ್ರೀತಿಯಿಂದ
grace of our Lord Jesus Christ ಯೇಸು ಕ್ರಿಸ್ತನ ಕೃಪೆ, and the communion of the Holy Spirit, ಪವಿತ್ರಾತ್ಮರ ಅನ್ಯೋನ್ಯತೆ, love of the Father, ಪಿತನ ಪ್ರೀತಿ, grace of our Lord Jesus Christ, ಯೇಸು ಕ್ರಿಸ್ತರ ಕೃಪೆ, communion of the Holy Spirit. ಪವಿತ್ರಾತ್ಮರ ಅನ್ಯೋನ್ಯತೆ. Father God, we worship you. ಪಿತನಾದ ದೇವರೇ, ನಾವು ನಿಮ್ಮನ್ನು Son Jesus, we ಆರಾಧಿಸುತ್ತೇವೆ. worship you. ಯೇಸು ಕ್ರಿಸ್ತರೇ, ನಿಮ್ಮನ್ನು Holy Spirit, we ಆರಾಧಿಸುತ್ತೇವೆ. worship you. ಪರಿಶುದ್ಧಾತ್ಮರೇ, ನಾವು ನಿಮ್ಮನ್ನು Oh, ಆರಾಧಿಸುತ್ತೇವೆ. Holy Trinity, we worship ಓ you. ತ್ರೈಯೇಕ ದೇವರೇ, ನಿಮ್ಮನ್ನು ಆರಾಧಿಸುತ್ತೇವೆ. Father God, we worship you. Son Jesus, we worship you. Holy Spirit, Lord God, worship you. Worshiping the Lord of Trinity. Father God, we worship you. Son Jesus, we worship you. Holy Spirit, Lord God, worship you. Worshiping the Lord of Trinity. ಪಿತನಾದ ದೇವನಿಗೆ ಆರಾಧನೆ, ಸುಧನಾದ ದೇವನಿಗೆ ಆರಾಧನೆ, ಆತ್ಮನಾದ ದೇವನಿಗೆ ಆರಾಧನೆ, ತ್ರಿಯೇಕ ದೇವನಿಗೆ ಆರಾಧನೆ, ಓ ಪಿತನಾದ ದೇವನಿಗೆ ಆರಾಧನೆ, ಸುಧನಾದ ದೇವನಿಗೆ ಆರಾಧನೆ, ಆತ್ಮನಾದ ದೇವನಿಗೆ ಆರಾಧನೆ, ತ್ರಿಯೇಕ ದೇವನಿಗೆ ಆರಾಧನೆ. Oh Father God, we worship you. Son Jesus, we worship you. Holy Spirit, Lord God, worship you. Worshiping the Lord of Trinity. ಎಲ್ಲರೂ ಚಪ್ಪಾಳೆ ತಟ್ಟುತ್ತ, ಎಲ್ಲರೂ ಗಟ್ಟಿಯಾಗಿ ಚಪ್ಪಾಳೆ Son ತಟ್ಟುತ್ತ. Jesus, we Worship you, Holy Spirit, Lord God, worship you. Worshiping the Lord of Trinity. Father God, we worship you. Son Jesus, worship you. Lift your both hands. ಎರಡು ಕೈಗಳನ್ನು ಮೇಲಕ್ಕೆತ್ತಿ ಚಪ್ಪಾಳೆ ತಟ್ಟುತ್ತ. Oh, Father God, we worship you. We worship you. Holy Spirit, Lord God, worship you. Worshiping the Lord of Trinity. Father God, we worship you. Son Jesus, we Worship you. wave your hands. ಎರಡು ಕೈಗಳನ್ನು ಮೇಲಕ್ಕೆತ್ತಿ Receive. ಅದನ್ನು ಸ್ವೀಕರಿಸು. Son Jesus, we Worship you, Holy Spirit, Lord God, worship you. Worshiping the Lord of Trinity. Father God, we worship you. Son Jesus, we worship you. Holy Spirit, Lord God, worship you. Worshiping the Lord of Trinity. ಪಿತನಾದ ದೇವನಿಗೆ ಆರಾಧನೆ, ಸುತನಾದ ದೇವನಿಗೆ ಆರಾಧನೆ, ಆತ್ಮನಾದ ದೇವನಿಗೆ ಆರಾಧನೆ, ತ್ರಿಯೇಕ ದೇವನಿಗೆ ಆರಾಧನೆ. ಪಿತನಾದ ದೇವನಿಗೆ ಆರಾಧನೆ. ಎಲ್ಲರೂ ಸೇರಿ, ಎಲ್ಲರೂ ಸುತನಾದ ಸೇರಿ. ದೇವನಿಗೆ ಆರಾಧನೆ, ಆತ್ಮನಾದ ದೇವನಿಗೆ ಆರಾಧನೆ, ತ್ರಿಯೇಕ ದೇವನಿಗೆ ಆರಾಧನೆ. Father, ತಂದೆ, we worship you. ನಾವು ನಿಮ್ಮನ್ನು Son ಆರಾಧಿಸುತ್ತೇವೆ. Jesus, ಯೇಸು ಕ್ರಿಸ್ತರೇ, we worship ನಾವು you. ನಿಮ್ಮನ್ನು ಆರಾಧಿಸುತ್ತೇವೆ. Oh, holy, holy, holy Spirit, ಓ ಪರಿಶುದ್ಧಾತ್ಮರೇ, we worship you. ನಾವು ನಿಮ್ಮನ್ನು ಆರಾಧಿಸುತ್ತೇವೆ. ಪಿತನ ಪ್ರೀತಿ ಸುತನ ಕೃಪ ಆತ್ಮನ ಅನ್ಯತೆ. ಚಪ್ಪಾಳೆ ಪಿತನ ಪ್ರೀತಿ ಸುತನ ಕೃಪೆ ಆತ್ಮನ ಅನ್ಯತೆ. ಪಿತನ ಪ್ರೀತಿ ಸುತನ ಕೃಪೆ ಆತ್ಮನ ಅನ್ಯತೆ. ಪಿತನ ಪ್ರೀತಿ ಸುತನ ಕೃಪೆ ಆತ್ಮನ ಅನ್ಯತೆ. ಪಿತನ ಪ್ರೀತಿ ಸುತನ ಕೃಪೆ ಆತ್ಮನ ಅನ್ಯೋನ್ಯತೆ, ಪಿತನ ಪ್ರೀತಿ. ಆತ್ಮನ ಅನ್ಯೋನ್ಯತೆ. You say this. This is powerful. ಇದು ಶಕ್ತಿಯುತವಾದದ್ದು. ಪಿತನ ಪ್ರೀತಿ ಸುತನ ಕೃಪೆ ಆತ್ಮನ ಅನ್ಯೋನ್ಯತೆ. Love of the Father, ಪಿತನ ಪ್ರೀತಿ, grace of our Lord Jesus Christ, ಯೇಸು ಕ್ರಿಸ್ತರ ಕೃಪೆ, and the communion of the Holy Spirit. ಪವಿತ್ರಾತ್ಮರ ಅನ್ಯೋನ್ಯತೆ. I am learning Kannada. Pitana Priti, Sudana Kripa, Atmana Anyonyate. When the priest is offering the altar, the Eucharist,
You know what will be the first word the priest will say? ನೋಡಿ, ಗುರುಗಳು ಬಲಿ ಪೂಜೆಯನ್ನು ಅರ್ಪಿಸಲು ಪ್ರಾರಂಭಿಸುವಾಗ ಮೊದಲು ಪ್ರಿದನ ಹೇಳುವುದೇನು? ಪ್ರೀತಿ ಸುತನ ಕೃಪೆ ಆತ್ಮನ ಅನ್ಯೋನ್ಯತೆ. That's the core. That's the powerful word ever any priest can make it. ನೋಡಿ, ಅದು ಶಕ್ತಿಯುತವಾದಂತ ನುಡಿಯದೆ Love of the Father. ಹೇಳ್ತಿರೋದು ಪಿತನ ಪ್ರೀತಿ. If you ask me, brother, what is Bible all about? ನೋಡಿ, ನೀವು ಕೇಳ್ಬೋದು, ಬ್ರದರ್, ಇಡೀ ಬೈಬಲ್ ನಲ್ಲಿ ಇರುವುದೇನಾಗಿದೆ? I will tell you, this is Bible all about. ನಾನು ಹೇಳ್ತಾ ಇದ್ದೇನೆ, ಇದಾಗಿದೆ ಇಡೀ ಪಿತನ ಬೈಬಲ್ ಪ್ರೀತಿ ಇರುವುದು. ಸುತನ ಕೃಪೆ ಆತ್ಮನ ಅನ್ಯೋನ್ಯತೆ. Am I true, priest? Hallelujah. 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 ಪಿತನ ಪ್ರೀತಿ ಸುತನ ಕೃಪೆ ಆತ್ಮನ ಅನ್ಯೋನ್ಯತೆ. What is New Testament? ಏನಾಗಿದೆ ಪಿತನ ಹೊಸ ಪ್ರೀತಿ ಒಡಂಬಡಿಕೆ? ಸುತನ ಕೃಪೆ ಆತ್ಮನ ಅನ್ಯೋನ್ಯತೆ. Why Jesus has come? ಪಿತನ ಪ್ರೀತಿ ಸುತನ ಕೃಪೆ ಆತ್ಮನ ಅನ್ಯೋನ್ಯತೆ. Why you are here? ಯಾಕೆ ಪಿತನ ಪ್ರೀತಿ ಸುತನ ಕೃಪೆ ಆತ್ಮನ ಅನ್ಯೋನ್ಯತೆ. Love of the Father, grace of our Lord Jesus Christ, and the communion of the Holy Spirit. ಪಿತನ ಪ್ರೀತಿ ಸುತನ ಕೃಪೆ ಆತ್ಮರ ಪಿತನ ಪ್ರೀತಿ ಸುತನ ಕೃಪೆ ಆತ್ಮನ ಅನ್ಯೋನ್ಯತೆ. ಪಿತನ ಪ್ರೀತಿ ಸುತನ ಕೃಪೆ ಆತ್ಮನ ಅನ್ಯೋನ್ಯತೆ. Hey, you're not singing. ನೀವು ಆಡ್ತಾ ಇಲ್ಲವಲ್ಲ, ಆಡಿ ಆಡಿ. What is this? ಎಲ್ಲರೂ ಏನಪ್ಪ ಚಪ್ಪಾಳೆ ತಟ್ಟು, Oh! ಗಟ್ಟಿಯಾಗಿ ಚಪ್ಪಾಳೆ ತಟ್ಟು. ಆತ್ಮನ ಅನ್ಯೋನ್ಯತೆ. ಪಿತನ ಪ್ರೀತಿ ಸುತನ ಕೃಪೆ ಆತ್ಮನ ಅನ್ಯೋನ್ಯತೆ. ಪಿತನ ಪ್ರೀತಿ ಸುತನ ಕೃಪೆ ಆತ್ಮನ ಅನ್ಯೋನ್ಯತೆ. ಪಿತನ ಪ್ರೀತಿ ಸುತನ ಕೃಪೆ ಆತ್ಮರ ಅನ್ಯೋನ್ಯತೆ. ಓ ಪಿತನ ಪ್ರೀತಿ ಸುತನ ಕೃಪೆ ಆತ್ಮನ ಅನ್ಯೋನ್ಯತೆ. ಎಲ್ಲರೂ ಪಿತನ ಪ್ರೀತಿ ಸುತನ ಕೃಪೆ ಆತ್ಮನ ಅನ್ಯೋನ್ಯತೆ. ಪಿತನ ಪ್ರೀತಿ ಸುತನ ಕೃಪೆ ಆತ್ಮನ ಅನ್ಯೋನ್ಯತೆ. ಪಿತನ ಪ್ರೀತಿ ಸುತನ ಕೃಪೆ ಆತ್ಮನ ಅನ್ಯೋನ್ಯತೆ. Love of the Father, grace of Jesus, communion of the Spirit. Love of the Father, grace of Jesus, communion of the Spirit. Love of the Father, grace of Jesus, communion of the Spirit. Love of the Father, grace of Jesus, communion of the Spirit. Love of the Father, grace of Jesus, communion of the Spirit. Love of the Father, grace of Jesus, communion of the Spirit. Love of the Father, grace of Jesus, communion of the Spirit. Love of the Father, grace of Jesus. Oh, love of the Father, ಪಿತನ ಪ್ರೀತಿ, grace of our Lord Jesus Christ, ಯೇಸು ಕ್ರಿಸ್ತರ ಕೃಪೆ, communion of the Holy Spirit. ಪವಿತ್ರಾತ್ಮರ ಅನ್ಯೋನ್ಯತೆ. Now 19 people are receiving hearing. ನೋಡಿ, 19 ಮಂದಿಗೆ ಕಿವಿಗೆ ಕೇಳುವ ಶಕ್ತಿ ಈಗ ಸಿಕ್ಕಿದೆ. All those who lost their hearing partially and fully, put your hand on your ears. ನೋಡಿ, ಕಿವಿಗೆ ಪೂರ್ಣವಾಗಿ ಕೇಳುವ ಶಕ್ತಿ ಅಥವಾ ಸ್ವಲ್ಪ ಕೇಳುವ ಶಕ್ತಿ ಕಡಿಮೆಯಾದವರು Put your hand on ಈಗ your ನಿಮ್ಮ finger. ಕೈಯನ್ನು Put your ಕಿವಿಯ finger on ಮೇಲೆ your ಇಡಿ. ears. ನಿಮ್ಮ ಬೆರಳು ಆ ಕಿವಿಯ ಒಳಗಡೆ ಇಡಿ. Your hearing will be restored now. ನೋಡಿ, ನಿಮಗೆ ಕೇಳುವ ಶಕ್ತಿ ಈಗ ಪುನಃ ಸಿಗ್ತಾ ಇದೆ. Lord, in the name of Jesus, ಯೇಸು ಪ್ರಭುವಿನ ನಾಮದಲ್ಲಿ reveal your glory. ನಿಮ್ಮ ಮಹಿಮೆ ಪ್ರಕಟವಾಗಲಿ. Reveal your glory. ನಿಮ್ಮ ಮಹಿಮೆ ಪ್ರಕಟವಾಗಲಿ. Touch your children. ನಿಮ್ಮ ಮಕ್ಕಳನ್ನು ಮುಟ್ಟಿರಿ. Touch them, Lord. ಅವರನ್ನು ಮುಟ್ಟಿರಿ ಸ್ವಾಮಿ. Heal them now. ಗುಣಪಡಿಸಿರಿ. Heal them now. ಅವರನ್ನು ಈಗಲೇ ಗುಣಪಡಿಸಿ. Your word is true. ನಿಮ್ಮ ವಾಕ್ಯ ಸತ್ಯ. Send your true word. ನಿಮ್ಮ ನಿಜವಾದ ವಾಕ್ಯವನ್ನು ಕಳುಹಿಸಿ. 19 people are receiving hearing. 19 ಮಂದಿಗೆ ಕಿವಿಗೆ ಕೇಳುವ In this ಶಕ್ತಿ ground ಸಿಗ್ತಾ ಇದೆ. itself 19. ನೋಡಿ, ಈ ಮೈದಾನದಲ್ಲಿ People around the world are watching us online. ಆನ್ಲೈನ್ ನಲ್ಲಿ ವಾಚ್ ಮಾಡುವವರೇ, They are also receiving the same healing touch. ಅವರಿಗೂ ಸಹ ಇದೇ ರೀತಿ ಸೌಖ್ಯದ ಸ್ಪರ್ಶನ ಸಿಗ್ತಾ Somebody ಇದೆ. lost ear balance is restoring now. ನೋಡಿ, ಯಾರಿಗೂ ಕಿವಿಯ ಇಯರ್ ಬ್ಯಾಲೆನ್ಸ್ ಇದ್ದವರಿಗೆ ಅವರಿಗೆ ಸೌಖ್ಯ ಸಿಗ್ತಾ ಇದೆ. I can see a brother there. ನಾನು ಅಲ್ಲಿ ನಿಂತಿರುವ ಬ್ರದರ್ ಅನ್ನು I cannot ಕಾಣುತ್ತಿದ್ದೇನೆ. see your t-shirt color. ನಿಮ್ಮ ಟೀ ಶರ್ಟ್ ನ ಬಣ್ಣ ಕಾಣಿಸ್ತಾ ಇಲ್ಲ. I don't know who will identify that brother who is standing there with a black t-shirt, round neck, just behind John's situation. Just behind John's situation. Yes. ನೋಡಿ, ಕಪ್ಪು I'm ಟೀ talking ಶರ್ಟ್ about ನವರು, him. ನೋಡಿ, ರೌಂಡ್ ನೆಕ್ ಕಪ್ಪು ಟೀ ಶರ್ಟ್ ಹಾಕಿರುವ ಅವರು. Yes. ಅವರೇ I'm talking about him. ನಿಮ್ಮ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. Brother, ಬ್ರದರ್, no matter where are you standing, ನೀನು ಎಲ್ಲಿ ನಿಂತಿದ್ರು ಪರವಾಗಿಲ್ಲ. today ಇಂದು my Jesus is touching your both ears. ನನ್ನ ಯೇಸು Wait, ನಿಮ್ಮ wait. ಎರಡು Wait there. ಅಲ್ಲೇ ನಿಂತುಕೊಳ್ಳಿ. ನಿಮ್ಮ ಎರಡು When ಕಿವಿಯನ್ನು you are ಯೇಸು coming, ಮುಟ್ಟಿದ್ದಾರೆ. call that brother who wear the t-shirt, rose t-shirt also. When you are coming, call that brother who wear the red rose t-shirt also. Let ನೋಡಿ, him also come. ರೋಸ್ ಟೀ ಶರ್ಟ್ Both of you ಹಾಕಿರುವ come. ನೀವು ಇಬ್ಬರು ಬನ್ನಿ. Both of you come. ನೀವು ಇಬ್ಬರು ಈಚೆ ಬನ್ನಿ. Both of you come. ಬನ್ನಿ ಇಬ್ಬರು ಬನ್ನಿ, ಈಚೆ ಬನ್ನಿ.
When I was standing, I was seeing Jesus is touching your ears. ಈಗ ಇಲ್ಲಿ ನಿಂತಿರುವಾಗ ನಾನು ಕಾಣುತ್ತಾ ಇದ್ದೇನೆ ಯೇಸು ಸ್ವಾಮಿ ನಿಮ್ಮ ಕಿವಿಯನ್ನು Jesus is touching your ears. ಯೇಸು ನಿಮ್ಮ ಕಿವಿಯನ್ನು And ಮುಟ್ಟುತ್ತಿದ್ದಾರೆ. it is the restoration of the ears. ಅವರು ಕಿವಿಗೆ ಮರಳಿ ಕೇಳುವ ಶಕ್ತಿ ಕೊಡುತ್ತಿದ್ದಾರೆ. Hallelujah. Hallelujah. What is your name, brother? ನಿಮ್ಮ ಹೆಸರೇನು? David. Your name is David. What's your name? John Rodriguez. John Rodriguez. Brother, when you were standing there, I was seeing Jesus was touching your both ears. ನೀವಲ್ಲಿ ನಿಂತಾಗ ನಾನು ಕಂಡೆ ಯೇಸು ನಿಮ್ಮ ಎರಡು ಕಿವಿಯನ್ನು ಮುಟ್ಟಿದರು. ಯೇಸು ಅವರಿಗೂ ಸೌಖ್ಯ ಪಡೆಯುತ್ತಾ ಇದ್ದಾರೆ. Many of you are receiving healing touch ಇಲ್ಲಿ tonight. ಅನೇಕರು ಈ ರಾತ್ರಿಯಲ್ಲಿ ಸೌಖ್ಯದ ಸ್ಪರ್ಶನೆ ಪಡೆಯುತ್ತಿದ್ದಾರೆ. Because like a river it flows. ನದಿಯ ಹಾಗೆ ಈಗ ಹರಿಯುತ್ತಿದೆ. Brother David, Jesus loves you. ಯೇಸು ನಿಮ್ಮನ್ನು ಪ್ರೀತಿಸುತ್ತಿದ್ದಾರೆ. What was your problem with your ears? ಏನಾಗಿದೆ ನಿಮ್ಮ ಕಿವಿಯ ತೊಂದರೆ? This one, right one? ಎರಡು Both. ಕಿವಿಗೂ ತೊಂದರೆ ಇತ್ತು. ಎರಡು. It's been how many years you're suffering? ಎಷ್ಟು ವರ್ಷಗಳಿಂದ? 3 years. Jesus. When you were standing in the crowd, Jesus was showing me, and that's why I called you. ನೀವು ಅಲ್ಲಿ ಆ ಗುಂಪಿನ ಮಧ್ಯದಲ್ಲಿ ನಿಂತಾಗ ಯೇಸು ನಿಮ್ಮನ್ನು ತೋರಿಸುತ್ತಾ ನಿಮ್ಮನ್ನು ಕರೀರಿ ಅಂತ ಹೇಳಿದ್ರು. Now you can check it out. ಈಗ ಕಿವಿ ಕೇಳಿಸ್ತಾ ಇದೆ ಅಂತ ಒಮ್ಮೆ ನೋಡಿ. Close one. ಒಂದು ಕಿವಿ ಮುಚ್ಚಿ ಹಿಡಿದುಕೊಳ್ಳಿ, ಇನ್ನೊಂದು ಕಿವಿಯಿಂದ ಕೇಳಿ. ನಾನು ನನ್ನ 3 ಜನ ಮಕ್ಕಳು. ಕೇಳಿಸ್ತದೆ. Hallelujah. Come on, give a wonderful clap of it. ನೋಡಿ. What I'm trying to say is, ನಾನು ಹೇಳಲು ಬಯಸುವುದೇನೆಂದರೆ, this is this lady, ಈ ಹೆಂಗಸು, come here. ಈಚೆ ಬಾಮ್ಮ, ಈಚೆ ಬಾ, Come here. ಈಚೆ ಬಾ, ನಿಮ್ಮನ್ನೇ ಈಚೆ ಬಾ. That green ನೀವೇ saree. ಅಮ್ಮ, ನೀವೇ ಈಚೆ Come ಬನ್ನಿ, here. ಈಚೆ ಬನ್ನಿ. It's been 19 years. 19 ವರ್ಷಗಳಿಂದ Devil ಪಿಶಾಚಿ is destroying your life. ಅವಳ ಜೀವನ ನಾಶ ಮಾಡುತ್ತಿತ್ತು. 19 years. 19 ವರ್ಷಗಳಿಂದ. Tonight is the night. ಇಂದಿನ ಈ ರಾತ್ರಿಯಲ್ಲಿ Glory of the Lord is moving. ದೇವರ ಮಹಿಮೆ ಇಲ್ಲಿ ಚಲಿಸುತ್ತಿದೆ. Glory of the Lord is moving. ದೇವರ ಮಹಿಮೆ ಇಲ್ಲಿ ಚಲಿಸುತ್ತಿದೆ. Glory of the Lord is moving. ದೇವರ ಮಹಿಮೆ ಇಲ್ಲಿ ಚಲಿಸುತ್ತಿದೆ. The demon was attacking her for more than 30 years. Is leaving now in the name of Jesus. 19 ವರ್ಷಗಳಿಂದ ಅವಳ ಜೀವನ ಹಾಳು ಮಾಡುತ್ತಾ ಇದ್ದ ಪಿಶಾಚಿ ಅವಳಿಂದ ಬಿಟ್ಟಿಗೆ ತೊಲಗುತ್ತಾ ಇದೆ. It was persecuting her like anything. ಇನ್ನು ಅವಳನ್ನು ಏನು ಮಾಡಲಿಕ್ಕೆ ಅವಳನ್ನು ಈಚೆ ತನ್ನಿ. Bring her. ಈಚೆ ತನ್ನಿ. This deliverance, go and get the blessing from the priest. ನೋಡಿ, ಗುರುಗಳಿಂದ ಹೋಗಿ Go. ಆಶೀರ್ವಾದವನ್ನು ಪಡೆದುಕೊಳ್ಳಿ. What happened to your ears? ನಿಮ್ಮ ಕಿವಿಗೆ ಏನಾಗುತ್ತದೆ? Told no, that time I was able to hear properly. Before that, little hearing was less. Now it's complete. Yeah, it is complete. ಚಪ್ಪಾಳೆ ತಟ್ಟಿ Go. ದೇವರಿಗೆ ಧನ್ಯವಾದ ಅರ್ಪಿಸು. Who are you inside? You can't torture her anymore. ಇನ್ನು ಅವಳನ್ನು ಹೆಚ್ಚು ನಿನಗೆ ಹಿಂಸಿಸಲಿಕ್ಕೆ ಆಗುವುದಿಲ್ಲ. Jesus is here to deliver her. ಯೇಸು ಸ್ವಾಮಿ ಅವಳನ್ನು ಬಿಡುಗಡೆಗೊಳಿಸುತ್ತಿದ್ದಾನೆ. She belonged to Jesus. ಇವಳು ಯೇಸುವಿಗೆ ಸೇರಿದವಳು. She belonged to Jesus. ಇವಳು ಯೇಸುವಿಗೆ ಸೇರಿದವಳು. She belonged to Jesus. ಇವಳು ಯೇಸುವಿಗೆ ಸೇರಿದವಳು. No devil can hold her. Come out. ಇನ್ನು ಪಿಶಾಚಿಗಳನ್ನು ಹಿಡಿದಿಟ್ಟು ಬಿಟ್ಟು ಒಳಗಡೆ ಬಾ. ಬೆಂಕಿ. The fire of the Holy Spirit. ಪವಿತ್ರಾತ್ಮರ ಬೆಂಕಿ ಬರುತ್ತಾ ಇದೆ. 30 years of torture. 30 ವರ್ಷಗಳಿಂದ ಕಾಡುತ್ತಿದ್ದೀಯಾ? How can you torture someone like this? ಹೇಗೆ ಈ ರೀತಿ ಅವಳನ್ನು ಹಿಂಸಿಸಲು ನಿಮ್ಮಿಂದ ಸಾಧ್ಯ? How are you able to torture him like that? ಹೇಗೆ ಇವಳನ್ನು ಇಷ್ಟು ಕಾಲ ಹಿಂಸಿಸುತ್ತಿದ್ದಿ? Leave her. ಬಿಟ್ಟೋಗು ಇವಳಿಂದ.
In Jesus' name. ಯೇಸುವಿನ In ನಾಮದಲ್ಲಿ, Jesus' name. ಯೇಸುವಿನ In ನಾಮದಲ್ಲಿ, Jesus' name. ಯೇಸುವಿನ ನಾಮದಲ್ಲಿ. ಬಿಡಿ ಬಿಡಿ. Oh. Come on, give a wonderful clap. ಎಲ್ಲರೂ offering to the Lord. ಗಟ್ಟಿಯಾಗಿ ದೇವರಿಗೆ ಚಪ್ಪಾಳೆ ತಟ್ಟೋಣ. Tonight, ಇಂದು ರಾತ್ರಿ ಪಿತನ ಪ್ರೀತಿ ಸುತನ ಕೃಪೆ ಆತ್ಮನ ಅನ್ಯತೆ, ಪಿತನ ಪ್ರೀತಿ ಸುತನ ಕೃಪೆ ಆತ್ಮನ ಅನ್ಯತೆ, ಪಿತನ ಪ್ರೀತಿ ಸುತನ ಕೃಪೆ ಆತ್ಮನ ಅನ್ಯೋನ್ಯತೆ, ಪಿತನ ಪ್ರೀತಿ ಸುತನ ಕೃಪೆ ಆತ್ಮನ ಅನ್ಯೋನ್ಯತೆ. Enough. ಸಾಕು. ಪಿತನ ಪ್ರೀತಿ ಸುತನ ಕೃಪೆ ಆತ್ಮನ ಅನ್ಯತೆ, ಪಿತನ ಪ್ರೀತಿ ಸುತನ ಕೃಪೆ ಆತ್ಮನ ಅನ್ಯತೆ, ಪಿತನ ಪ್ರೀತಿ ಸುತನ ಕೃಪೆ ಆತ್ಮನ ಅನ್ಯತೆ, ಪಿತನ ಪ್ರೀತಿ ಸುತನ ಕೃಪೆ ಆತ್ಮನ ಅನ್ಯತೆ. Love of the Father, ಪಿತನ ಪ್ರೀತಿ, grace of our Lord Jesus Christ, ಯೇಸು ಕ್ರಿಸ್ತರ ಕೃಪೆ, and the communion of the Holy Spirit ಪವಿತ್ರಾತ್ಮರ ಅನ್ಯೋನ್ಯತೆ is entering into your house tonight. ನಿಮ್ಮ ಮನೆಯಲ್ಲಿಗಿಂದು ರಾತ್ರಿ No matter ಪ್ರವೇಶಿಸುತ್ತದೆ. where you are now, ನೀನು ಈಗ ಎಲ್ಲಿದ್ರೂ ಪರವಾಗಿಲ್ಲ. love of the Father, ಪಿತನ ಪ್ರೀತಿ, grace of our Lord Jesus Christ, ಯೇಸು ಕ್ರಿಸ್ತರ ಕೃಪೆ, communion of the Holy Spirit, ಪವಿತ್ರಾತ್ಮರ ಅನ್ಯೋನ್ಯತೆ you are receiving in your life. ನಿನ್ನ ಜೀವನದಲ್ಲಿ ನೀನು ಸ್ವೀಕರಿಸು. Open your heart. ನಿಮ್ಮ ಹೃದಯವನ್ನು ತೆರೆಯಿರಿ. Leave that stony heart behind you. ಕಲ್ಲಾದ ಹೃದಯವಾಗಿದೆ ನಿನ್ನಲ್ಲಿರುವುದು. Receive the heart of flesh. ನೋಡಿ, ಮೃದುಲವಾದ ಹೃದಯವನ್ನು ಸ್ವೀಕರಿಸು. Put your hand where you need healing. ಎಲ್ಲಿ ನಿನಗೆ ಸೌಖ್ಯ ಬೇಕು ಆ ಭಾಗದಲ್ಲಿ ಕೈ ಇಟ್ಟುಕೋ. We are going to pray together. ಈಗ ನಾವು ಒಟ್ಟಿಗೆ ಈಗ Lord, in the name of Jesus, ಯೇಸುವಿನ ನಾಮದಲ್ಲಿ touch everyone those who are attending this retreat ಈ tonight. ಧ್ಯಾನದಲ್ಲಿ ಇಂದು ರಾತ್ರಿ ಪಾಲುಗೊಳ್ಳುತ್ತಿರುವ ಪ್ರತಿಯೊಬ್ಬರನ್ನು ಮುಟ್ಟಿರಿ. Lord, you stretch your hand on them. ಯೇಸುವೇ, ಇವರ ಮೇಲೆ ನಿಮ್ಮ ಕರಗಳನ್ನು ಚಾಚಿರಿ. Let the love of the Father, ಪಿತನ ಪ್ರೀತಿ, let the love of the Father, ಪಿತನ ಪ್ರೀತಿ, let the grace of our Lord Jesus, ಯೇಸು ಕ್ರಿಸ್ತರ ಕೃಪೆ, let the communion of the Holy Spirit ಪವಿತ್ರಾತ್ಮರ ಅನ್ಯೋನ್ಯತೆ move, ಚಲಿಸಲಿ, move ಚಲಿಸಲಿ. one side to other side. ಒಂದು ಬದಿಯಿಂದ ಇನ್ನೊಂದು Let the ಬದಿಯಲ್ಲಿಗೆ grace of our Lord Jesus, ಯೇಸು ಕ್ರಿಸ್ತರ ಕೃಪೆ, let the grace of our Lord Jesus, ಯೇಸು ಕ್ರಿಸ್ತರ ಕೃಪೆ. Jesus is touching you, brother. Jesus is touching you. ಯೇಸು ನಿಮ್ಮನ್ನು ಮುಟ್ಟುತ್ತಿದ್ದಾರೆ. Demons are coming out. Demons are coming out. ನೋಡಿ, ಪಿಶಾಚಿಗಳು ಬಿಟ್ಟು ಹೊರಗಡೆ ಬರ್ತಾ Bring ಇದ್ದಾರೆ. her, bring ಅವರನ್ನು ಈಚೆ ತನ್ನಿ. volunteers, bring her, ಸ್ವಯಂ ಸೇವಕರೇ, ಅವರನ್ನು ಈಚೆ ತನ್ನಿ. bring her, bring her. ಅವರನ್ನು ಈಚೆ ತನ್ನಿ. Glory of the Lord is revealing here. ದೇವರ ಮಹಿಮೆ ಇಲ್ಲಿ ಪ್ರಕಟವಾಗುತ್ತಿದೆ. In the name of Jesus. ಯೇಸುವಿನ ನಾಮದಲ್ಲಿ. Hallelujah. ಹಲ್ಲೆಲೂಯಾ. Jesus is here tonight. ಯೇಸು ಸ್ವಾಮಿ ಇಂದು ರಾತ್ರಿ ಇಲ್ಲಿ ಇದ್ದಾರೆ. Hey, ಏಯ್, 12 years, 12 ವರ್ಷಗಳಿಂದ one after another, ಒಂದರ ನಂತರ ಇನ್ನೊಂದಾಗಿ all these troubles. ಇಷ್ಟು ತೊಂದರೆಗಳು. Yeah. Demons are going out. ನೋಡಿ, ಪಿಶಾಚಿಗಳೆಲ್ಲ ಈಗ ಬಿಟ್ಟು ಹೊರಗಡೆ ಬರುತ್ತಾರೆ. Demons are coming out. ಪಿಶಾಚಿಗಳು ಬಿಟ್ಟು ಹೊರಗಡೆ ಬರುತ್ತಾ ಇದೆ. Can't hold her anymore. ಇನ್ನವಳನ್ನು ಹಿಡಿದಿಟ್ಟುಕೊಳ್ಳಿಕ್ಕೆ You ಆಗುವುದಿಲ್ಲ. cannot hold her anymore. ನಿನಗೆ Look at me. ನನ್ನ ನೋಡು, Look at me. ನೋಡು ನನ್ನನ್ನು, Look at me. ನೋಡು ನನ್ನನ್ನು. Why are you here? ಯಾಕೆ ನೀನು ಇಲ್ಲಿ ಇದ್ದೀಯಾ? This is the place where Jesus is coming. ಇದು ಯೇಸು ಸ್ವಾಮಿ ಬರುವಂತ ಸ್ಥಳ. Go. ಬಿಟ್ಟು ಹೋಗು. Enough. ಸಾಕು. Another one is ನೋಡಿ, coming. ಇನ್ನೊಂದು ಬಿಟ್ಟು ಹೊರಗಡೆ ಬರ್ತಾ ಇದೆ. Another one is coming. ಇನ್ನೊಂದು ಬಿಟ್ಟು ಹೊರಗಡೆ ಬರ್ತಾ ಇದೆ. Another one is coming. ಇನ್ನೊಂದು ಬಿಟ್ಟು ಹೊರಗಡೆ ಬರ್ತಾ The ಇದೆ. glory of the Lord is revealing. ದೇವರ ಮಹಿಮೆ ಇಲ್ಲಿ ಪ್ರಕಟವಾಗ್ತಾ ಇದೆ. Oh my God. ಯೇಸುವೇ, ಓ ನನ್ನ ದೇವರೇ. Oh, these are stories of trouble and sufferings. ನೋಡಿ, Jesus is setting you free. ಯೇಸು ನಿನ್ನನ್ನು ಸ್ವಾತಂತ್ರ್ಯಗೊಳಿಸುತ್ತಿದ್ದಾರೆ. Jesus is setting you free. ಯೇಸು ನಿನ್ನನ್ನು ಸ್ವಾತಂತ್ರ್ಯಗೊಳಿಸುತ್ತಿದ್ದಾರೆ. Enough. ಸಾಕು, Enough. ಸಾಕು, Enough. ಸಾಕು, ಸಾಕು, Enough. ಸಾಕು. Come here. ಈಚೆ ಬಾ.
Look at me. ನನ್ನ ನೋಡು, Look at me. ನೋಡು ನನ್ನನ್ನು, Look at me. ನೋಡು ನನ್ನನ್ನು, Look at me. ನೋಡು. Why you are here? ಯಾಕೆ ನೀನು ಇಲ್ಲಿ Why ಇದ್ದೀಯಾ? you are here? ಯಾಕೆ ಇಲ್ಲಿ In the ಇದ್ದೀಯಾ? name of Jesus. ಯೇಸುವಿನ ನಾಮದಲ್ಲಿ Go. ಬಿಟ್ಟಾಗು. Another one is coming. ನೋಡಿ, ಇನ್ನೊಂದು ಬರ್ತಾ ಇದೆ. It's done. It's done. It's done. ಅದು ಹೋಯಿತು, It's done. ಅದು ಹೋಯಿತು, It's done. ಅದು ಹೋಯಿತು, It's done. ಅದು ಹೋಯಿತು, It's done. ಅದು ಹೋಯಿತು. Glory of the Lord. ದೇವರ ಮಹಿಮೆ. This is not a simple thing. ಇದು ನೋಡಿ ಸಾಧಾರಣ ಕಾರ್ಯವಲ್ಲ ಇದು. No demon and the works of the demon can remain in this stage. ನೋಡಿ, ಯಾವುದೇ ರೀತಿಯ ಪಿಶಾಚಿಗಳಲ್ಲಿ ಇರ್ಲಿಕ್ಕಾಗಿ ಆಗುವುದಿಲ್ಲ. No demon and the work of the demon can be remain. ಪಿಶಾಚಿಯ ಕೆಲಸ ಕಾರ್ಯಕ್ಕೆ ಇರ್ಲಿಕ್ಕಾಗಿ ಆಗುವುದಿಲ್ಲ. It has to go out. It has to go out. It has to go out. ಅದು ಬಿಟ್ಟು ಹೊರಗಡೆ ಹೋಗ್ತಾ ಇದೆ. The name of Jesus. ಯೇಸುವಿನ ನಾಮದಲ್ಲಿ. The name of Jesus. ಯೇಸುವಿನ ನಾಮದಲ್ಲಿ. The name of Jesus. ಯೇಸುವಿನ ನಾಮದಲ್ಲಿ. In the name of Jesus. ಯೇಸುವಿನ ನಾಮದಲ್ಲಿ. In the name of Jesus. ಯೇಸುವಿನ ನಾಮದಲ್ಲಿ. Another 10 will be coming now. ನೋಡಿ, ಇನ್ನೊಂದು 10 ಪಿಶಾಚಿಗಳು ಬಿಟ್ಟು ಹೊರಗಡೆ ಬರ್ತಾ ಇದೆ. Another 10. ಇನ್ನೊಂದು 10. You know what is happening? ಏನಾಗಿದೆ ಸಂಭವಿಸುವುದೆಂದರೆ, You know what is the Lord is doing tonight? ಏನಾಗಿದೆ ಇಂದು ರಾತ್ರಿ ದೇವರ ಮಾಡು. Please be seated. Please be ದಯವಿಟ್ಟು seated. ಕುಳಿತುಕೊಳ್ಳಿ. ಪಿತನ ಪ್ರೀತಿ, ಪಿತನ ಪ್ರೀತಿ, ಸುತನ ಕೃಪೆ, ಸುತನ ಕೃಪೆ, ಆತ್ಮನ ಅನ್ಯೋನ್ಯತೆ. ಆತ್ಮನ ಅನ್ಯೋನ್ಯತೆ. Why the Catholic Church is having this much powerful liturgy? ಯಾಕೆ ಕ್ಯಾಥಲಿಕ್ ಚರ್ಚಿನಲ್ಲಿ ಇಷ್ಟೊಂದು ಶಕ್ತಿಯುತವಾದ ಲಿಟರ್ಜಿ ಇರುವುದು? In the liturgy, the first thing the priest announces, love of the Father, grace of our Lord Jesus Christ, and communion of the Holy ನೋಡಿ, Spirit. ಬಲಿ ಪೂಜೆಯಲ್ಲಿ ಗುರುಗಳ ಮೊದಲು ಹೇಳುವುದು ಪಿತನ ಪ್ರೀತಿ, ಸುತನ ಕೃಪೆ, ಪವಿತ್ರಾತ್ಮರ ಅನ್ಯೋನ್ಯತೆ. That itself will deliver ಅದು ಬಿಡುಗಡೆ ಕೊಡುವುದಾಗಿದೆ. whole multitude. ನೋಡಿ, ಎಲ್ಲ ಕಡೆಗಳಲ್ಲಿ. Look at me. ನನ್ನ ನೋಡು. You cannot hold her anymore. ಇನ್ನು ಅವಳನ್ನು She belonged ಹಿಡಿದಿಟ್ಟುಕೊಳ್ಳಿಕ್ಕಾಗುತ್ತದೆ. to Jesus. ಅವಳು ಯೇಸುವಿಗೆ She ಸೇರಿದವಳು. belonged to ಇವಳು Jesus. ಯೇಸುವಿಗೆ She ಸೇರಿದವಳು. belonged to ಇವಳು Jesus. ಯೇಸುವಿಗೆ ಸೇರಿದವಳು. ಬಿಡಬೇಡ, ಇಡಿಬೇಡಿ, ಮುಟ್ಟಬೇಡಿ. She belonged to ಇವಳು Jesus. ಯೇಸುವಿಗೆ ಸೇರಿದವಳು. She belonged to ಇವಳು Jesus. ಯೇಸುವಿಗೆ ಸೇರಿದವಳು. Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. You know, get the blessing of the priest. ಗುರುಗಳಿಂದ ಆಶೀರ್ವಾದ ಪಡೆದು Get the blessing of the ಹೋಗಿ priest. ಗುರುಗಳಿಂದ ಆಶೀರ್ವಾದ ಪಡಿ. Get the blessings of the priest. ಗುರುಗಳಿಂದ ಆಶೀರ್ವಾದ ಪಡಿ. The wonderful victory is taking place. ನೋಡಿ, ದೇವರ ಮಹಿಮೆ, ಅದ್ಭುತಕರವಾದ ಮಹಿಮೆ ಇಲ್ಲಿ. You know what she is going through? ಇವಳು ಏನ್ ಮಾಡ್ತಾ ಇದ್ದಾಳೆ ಗೊತ್ತಾ? 3 times 3 ಬಾರಿ suicide attempts. ಆತ್ಮಹತ್ಯೆ ಮಾಡಲು ಪ್ರಯತ್ನಿಸಿದವಳು. 3 times. 3 ಬಾರಿ. How can Lord left her like this? How can Lord left her like this? ಹೇಗೆ ದೇವರು ಇವಳನ್ನು ಈ ಅವಸ್ಥೆಯಲ್ಲಿ ಬಿಡುವುದು? God has to deliver her. ದೇವರು ಅವಳಿಗೆ ಬಿಡುಗಡೆಯನ್ನು ಕೊಟ್ಟರು. Hallelujah. ಹಲ್ಲೆಲೂಯಾ. Lord has to deliver her. ದೇವರು ಅವಳನ್ನು ಬಿಡುಗಡೆಗೊಳಿಸಿದರು. Hallelujah. ಹಲ್ಲೆಲೂಯಾ. Now we are going to confess this powerful word upon her. ನೋಡಿ, ಈಗ ನಾವೆಲ್ಲರೂ ಈ ಶಕ್ತಿಯುತವಾದ ವಾಕ್ಯವನ್ನು ಎತ್ತಿ ಹೇಳೋಣ. Luke 10:19. ಲೂಕ 10:19. Luke 10:19. ಲೂಕ 10:19. You know what that Bible says? Bible says, ಏನಾಗಿದೆ ವಾಕ್ಯದಲ್ಲಿ ಹೇಳುತ್ತಿರುವುದು? I have given you authority ನಾನು ನಿಮಗೆ ಅಧಿಕಾರವನ್ನು ಕೊಡುತ್ತೇನೆ. over snakes, scorpions, and all powers of the enemy. ನೋಡಿ, ಹಾವುಗಳ ಮೇಲೆ, ಚೇಳುಗಳ ಮೇಲೆ, ಶತ್ರುವಿನ ಎಲ್ಲ ಕುತಂತ್ರಗಳ ಮೇಲೆ.
have given you authority. ನಿಮಗೆ ನಾನು ಅಧಿಕಾರ ಕೊಡುತ್ತಿದ್ದೇನೆ. And you know what Jesus says? ಯೇಸು ಸ್ವಾಮಿ ಹೇಳುತ್ತಿರುವುದೇನೆಂದರೆ, nothing shall by any means hurt you. ಯಾವ ಶತ್ರುಗಳು ನಿನ್ನನ್ನು ಹಿಂಸಿಸುವುದಿಲ್ಲ. Nothing shall by any means hurt you. ಯಾವ ಶತ್ರುಗಳು ನಿನ್ನನ್ನು ಹಿಂಸಿಸುವುದಿಲ್ಲ. Amen. ಆಮೆನ್. Give thanks to the Lord. ದೇವರಿಗೆ ಗಟ್ಟಿಯಾಗಿ ಚಪ್ಪಾಳೆ ತಟ್ಟಿ ಧನ್ಯವಾದ ಅರ್ಪಿಸೋಣ. ಮಂಜುಳಾ, who is attending this meeting from Manjula's house? Come forward. ಮಂಜುಳಾನ ಮನೆಯಿಂದ ಬಂದವರು ಯಾರಾದ್ರೂ ಇದ್ರೆ ಈಚೆ ಮುಂದಕ್ಕೆ ಬರಲಿ. From Manjula's house, who is? ನೋಡಿ, ಮಂಜುಳಾನ ಮನೆಯಿಂದ ಯಾರಾದ್ರೂ ಬಂದವರು ಇದ್ರೆ ಮುಂದಕ್ಕೆ ಎದ್ದು ಬರಲಿ. You are the husband? ನೀವು ಅವರ, You are the husband? ನೀವು ಅವಳ ಗಂಡನ? ಹೌದು ಹೌದು. ಮನೆಯವರೆಲ್ಲ ಬನ್ನಿ. ಮನೆಯೊಳ ಎಲ್ಲರೂ ಬನ್ನಿ. ಮನೆಯಲ್ಲಿ ಇದ್ದವರೆಲ್ಲರೂ ಬರಲಿ. ಮನೆಯೊಳ ಎಲ್ಲರೂ ಬನ್ನಿ. ಮನೆಯೊಳ ಎಲ್ಲರೂ ಬನ್ನಿ ಬನ್ನಿ ಬನ್ನಿ. ಇವಳ ಮನೆಯವರೆಲ್ಲರೂ ಬರಲಿ. ಬನ್ನಿ 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 ಬರನಿ ಬನ್ನಿ. I don't know any word Kannada. ಮನೆಯೊಳ ಎಲ್ಲರೂ ಬನ್ನಿ ಬನ್ನಿ ಬನ್ನಿರಿ ಬನ್ನಿರಿ ಬನ್ನಿ. Jesus loves you. ಯೇಸು ನಿಮ್ಮನ್ನು ಪ್ರೀತಿಸುತ್ತಿದ್ದಾನೆ. Whole your family will be saved tonight. ನಿಮ್ಮ ಇಡೀ ಕುಟುಂಬ ಇಂದು ರಾತ್ರಿ ರಕ್ಷಣೆ ಹೊಂದುತ್ತಾ ಇದೆ. Because the love of the Father, ಏಕೆಂದ್ರೆ ಪಿತನ ಪ್ರೀತಿ, grace of our Lord Jesus Christ. ಯೇಸು ಕ್ರಿಸ್ತರ ಕೃಪೆ. Manjula, this is your child. ಮಂಜುಳಾ, ಇದು ನಿಮ್ಮ ಮಗುವ? ನಿಮ್ಮ ಮಗ, ಮಗಳು, ಗಂಡ. Jesus loves you. ಯೇಸು ನಿನ್ನನ್ನು ಪ್ರೀತಿಸುತ್ತಿದ್ದಾನೆ. You are blessed. ನೀನು ಆಶೀರ್ವದಿಸಲ್ಪಟ್ಟಿದ್ದೀಯ. All this house. ಅವರ ಇಡೀ ಕುಟುಂಬ. Manjula, she 3 times. 3 ಬಾರಿ. 3 times. 3 ಬಾರಿ. The death was swallowing her. ನೋಡಿ, ಆ ಮರಣ ಅವಳ ಹಿಂಬದಿಯಲ್ಲೇ ಇತ್ತು. But Jesus loves. ಯೇಸು ಅವಳನ್ನು ಪ್ರೀತಿಸಿದರು. So Sheila, Manjula. ನೀವು ಬಿಡಿ, ಯಾರು ಹಿಡಿಬೇಡಿ. It's over. ಅದು ಮುಗಿಯಿತು. That chapter is over. ಆ ಕತೆ ಮುಗಿಯಿತು. She belonged to Jesus. ಅವಳು ಯೇಸುವಿಗೆ ಸೇರಿದವಳು. She belonged to Jesus. ಅವಳು ಯೇಸುವಿಗೆ ಸೇರಿದವಳು. You know, I'm getting one name, Nisha. ನೋಡಿ, ನಿಶಾ ಎಂಬ ಒಂದು ಹೆಸರು ನನಗೆ ಸಿಗ್ತಾ ಇದೆ. ನಿಶಾ. Who is that Nisha? ಯಾರು ಆ ನಿಶಾ? ಯಾರು? Who is that? Is there any Nisha? ನಿಶಾ ಎಂಬ ಹೆಸರಿನವರು ಯಾರಾದ್ರೂ ಇದ್ದೀರಾ ಇಲ್ಲಿ? ನಿಶಾ. Now Jesus is releasing that sister Nisha from the fear. ಭಯದಿಂದ ನಿಶಾ ಎಂಬ ಸಹೋದರಿಗೆ ದೇವರು ಬಿಡುಗಡೆ ಕೊಡ್ತಾ ಇದ್ದಾರೆ. No need to come forward. You be there. Be there. ಬರಬೇಡಿ. ಇರಲಿ ಅಲ್ಲೇ ಇರಿ. Pray now. ಈಗ ಪ್ರಾರ್ಥನೆ ಮಾಡಿ. You pray now. ಈಗ ನೀವು ಪ್ರಾರ್ಥಿಸಿ. Jesus is moving here. ಯೇಸು ಸ್ವಾಮಿ ಇಲ್ಲಿ ಚಲಿಸುತ್ತಿದ್ದಾರೆ. These 3 things you have to repeat and again and again. ಈ 3 ಕಾರ್ಯಗಳನ್ನು ಪುನರಾವರ್ತಿ ನೀವು ಹೇಳುತ್ತಾ ಇರಿ. She is receiving healing for the back. ನೋಡಿ, ಅವಳ ಸೊಂಟಕ್ಕೆ ಸೌಖ್ಯ ಸಿಗ್ತಾ ಇದೆ. What is the problem with the right hip? ಏನಾಗಿದೆ ನಿಮ್ಮ ಬಲಬದಿಯ ಸೊಂಟದ ತೊಂದರೆ? What is the problem? ಏನ್ ತೊಂದರೆ? It's paining. Jesus is touching you right now. Receive it. ಯೇಸು ಈಗಲೇ ನಿನ್ನನ್ನು ಮುಟ್ಟುತ್ತಾ ಇದ್ದಾರೆ. ಸ್ವೀಕರಿಸು. ಅದನ್ನು ಸ್ವೀಕರಿಸು. See, the glory of the Lord is moving in this place. ನೋಡಿ, ದೇವರ ಮಹಿಮೆ ಈ ಸ್ಥಳದಲ್ಲಿ ಚಲಿಸುತ್ತಿದೆ. These 3 things you have to repeat again and again. ಈ 3 ಕಾರ್ಯಗಳನ್ನು ಪುನಃ ನೀವು ಹೇಳುತ್ತಾ ಇರಿ. Love of the Father, ಪಿತನ ಪ್ರೀತಿ, grace of Jesus, ಯೇಸು ಕ್ರಿಸ್ತರ ಕೃಪೆ, communion of the Spirit. ಪವಿತ್ರಾತ್ಮರ ಅನ್ಯೋನ್ಯತೆ. Hallelujah. 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 Love of the Father, ಪಿತನ ಪ್ರೀತಿ. Everybody lift your both hands. ಎರಡು ಕೈಗಳನ್ನು ಎತ್ತಿ ಎಲ್ಲರೂ lift your both hands. ಎರಡು ಕೈಗಳನ್ನು ಎತ್ತಿ ಹಿಡಿದುಕೊಂಡು All of you lift your both hands. ಎರಡು ಕೈಗಳನ್ನು ಎಲ್ಲರೂ ಎತ್ತಿ. Love of the Father, ಪಿತನ ಪ್ರೀತಿ, grace of our Lord Jesus ಯೇಸು Christ, ಕ್ರಿಸ್ತರ ಕೃಪೆ, communion of the Holy Spirit. ಪವಿತ್ರಾತ್ಮರ ಅನ್ಯೋನ್ಯತೆ. All of you say this. ಎಲ್ಲರೂ ಈ ರೀತಿ ಹೇಳಿ. Love of the Father, ಪಿತನ ಪ್ರೀತಿ, grace of our Lord Jesus Christ, ಯೇಸು ಕ್ರಿಸ್ತರ ಕೃಪೆ, and the communion of the Holy Spirit. ಪವಿತ್ರಾತ್ಮರ ಅನ್ಯೋನ್ಯತೆ. ಪಿತನ ಪ್ರೀತಿ ಸುತನ ಕೃಪೆ ಆತ್ಮನ ಅನ್ಯೋನ್ಯತೆ. ಪಿತನ ಪ್ರೀತಿ ಸುತನ ಕೃಪೆ ಆತ್ಮನ ಅನ್ಯೋನ್ಯತೆ.
ಪಿತನ ಪ್ರೀತಿ ಸುಖನ ಕೃಪೆ ಆತ್ಮನ ಅನ್ಯತೆ ಪಿತನ ಪ್ರೀತಿ ಸುಖನ ಕೃಪೆ ಆತ್ಮನ let me explain how it works. ನೋಡಿ ಇದು ಹೇಗೆ ಪ್ರವರ್ತಿಸುವುದಂತ ವಿವರಿಸುತ್ತೇನೆ. Unconditionally you are loved by the Father. ನೋಡಿ ಯಾವ ಮಿತಿ ಇಲ್ಲದೆ ಪಿತನಿಂದ ನೀನು ಪ್ರೀತಿಸಲ್ಪಡುತ್ತಿದ್ದಿ. Unmerited favor of grace he has given unto you. ನೋಡಿ ಮಿತಿ ಇಲ್ಲದಂತ ಕೃಪೆ ದೇವರು ನಿಮಗೆ ಕೊಟ್ಟಿದ್ದಾರೆ. And the communion of the Holy Spirit is with you. ಪವಿತ್ರಾತ್ಮರ ಅನ್ಯೋನ್ಯತೆ ನಿಮ್ಮೊಂದಿಗಿದೆ. Hallelujah. Hallelujah. This is the way Trinitarian God is working in us. ಇದಾಗಿದೆ ನಮ್ಮಲ್ಲಿ ತ್ರೈಏಕ ದೇವರು ಪ್ರವರ್ತಿಸುವುದು. You need to know how the Trinitarian God is working in us. ನೀವು ತಿಳಿದುಕೊಳ್ಳಿ ತ್ರೈಏಕ ದೇವರು ನಮ್ಮಲ್ಲಿ ಹೇಗೆ ಪ್ರವರ್ತಿಸುವುದು. He has covered us with the Father's love. ಅವರು ಪಿತನ ಪ್ರೀತಿಯಿಂದ ನಮ್ಮನ್ನು ಒದಿಸುತ್ತಾರೆ. Jesus has given the special grace to us. ಯೇಸು ಸ್ವಾಮಿ ಪ್ರತ್ಯೇಕವಾದ ಕೃಪೆಯನ್ನು ನಮಗೆ ಕೊಡುತ್ತಾರೆ. That special grace is with us. ನೋಡಿ ಪ್ರತ್ಯೇಕವಾದ ಕೃಪೆ ನಮ್ಮ ಸಂಗಡವಿದೆ. And the communion of the Holy Spirit ಪವಿತ್ರಾತ್ಮರ ಅನ್ಯೋನ್ಯತೆ has given from the Father to us. ನೋಡಿ ಪಿತನಿಂದ ಅದು ನಮಗೆ ಕೊಡಲಾಗಿದೆ. Hallelujah. Hallelujah. It doesn't matter where are you sitting. ನೀನು ಎಲ್ಲಿ ಕುಳಿತಿದ್ರೂ ಪರವಾಗಿಲ್ಲ. Now we are praying. ಈಗ ನೀನು ಪ್ರಾರ್ಥಿಸು. In the Spirit we are praying. ಆತ್ಮದಲ್ಲಿ ನೀನು ಪ್ರಾರ್ಥಿಸು. Fill me with the love of the Father. ಪಿತನ ಪ್ರೀತಿಯಿಂದ ನನ್ನನ್ನು ತುಂಬಿಸಿರಿ. Oh, fill me with the love of the ಓ Father. ಪಿತನ ಪ್ರೀತಿಯಿಂದ ನನ್ನನ್ನು ತುಂಬಿಸಿರಿ. Fill me with the love of the Father. ಪಿತನ ಪ್ರೀತಿಯಿಂದ ನನ್ನನ್ನು ತುಂಬಿಸಿರಿ. Fill me with the grace of our Lord Jesus. ಯೇಸು ಕ್ರಿಸ್ತರ ಕೃಪೆಯಿಂದ ನನ್ನನ್ನು Fill me ತುಂಬಿಸಿರಿ. with the communion of the Spirit. ಪವಿತ್ರಾತ್ಮರ ಅನ್ಯೋನ್ಯತೆಯಿಂದ ತುಂಬಿಸಿರಿ. Let us pray this prayer. ಎಲ್ಲರೂ ಈ ಪ್ರಾರ್ಥನೆಯನ್ನು ಮಾಡೋಣ. Let us pray this prayer. ಎಲ್ಲರೂ ಸಿದ್ಧರಿದ್ದೀರಾ ಈ ಪ್ರಾರ್ಥನೆಯನ್ನು ಮಾಡಲು? Lift your both hands. ಎರಡು ಕೈಗಳನ್ನು ಎತ್ತಿ ಹಿಡಿದುಕೊಳ್ಳಿ. Get up for a minute. ಎದ್ದು ನಿಂತುಕೊಳ್ಳಿ. Get up for a minute. ಎಲ್ಲರೂ ಕೆಲವು ಕ್ಷಣ ಎದ್ದು ನಿಂತುಕೊಳ್ಳಿ. In the name of Jesus. ಯೇಸುವಿನ ನಾಮದಲ್ಲಿ. Love of the Father. ಪಿತನ ಪ್ರೀತಿ. Grace of our Lord Jesus Christ. ಯೇಸು ಕ್ರಿಸ್ತರ ಕೃಪೆ. And the communion of the Spirit. ಪವಿತ್ರಾತ್ಮರ ಅನ್ಯೋನ್ಯತೆ. Thank you. It's done. It's done. ಅದು ಬಿಟ್ಟು ಹೋಯ್ತು. Jesus. ಯೇಸುವೆ. Lift your both hands. ಎರಡು ಕೈಗಳನ್ನು ಎತ್ತಿ ಹಿಡಿದುಕೊಳ್ಳಿ. Pray this prayer. ಈ ಪ್ರಾರ್ಥನೆಯನ್ನು ಮಾಡಿ. Want to fill with the love of the Father. ತಂದೆ ಪಿತನ ಪ್ರೀತಿಯಿಂದ ನನ್ನನ್ನು Want to ತುಂಬಿಸಿರಿ. fill with the love of the Father. ಪಿತನ ಪ್ರೀತಿಯಿಂದ ತುಂಬಿಸಿರಿ. Want to fill with the love of the Father. ದೇವ ತಂದೆಯ ಪ್ರೀತಿಯಿಂದ ನನ್ನನ್ನು Grace ತುಂಬಿಸಿರಿ. of our Lord Jesus Christ. ಯೇಸು ಕ್ರಿಸ್ತರ ಕೃಪೆ. Touch them. ಅವರನ್ನು ಮುಟ್ಟಿರಿ. Oh, hundreds of people are receiving healing. ನೋಡಿ 100 ಗಟ್ಟಲೆ ಜನರಿಗೆ ಈಗ ಸೌಖ್ಯ ಸಿಗ್ತಾ ಇದೆ. From one corner to the other corner. ಒಂದು ಮೂಲೆಯಿಂದ ಇನ್ನೊಂದು ಮೂಲೆಯೆಡೆಗೆ. From the south and from the west. From the east, from the north. ಪೂರ್ವದಿಂದ ಪಶ್ಚಿಮ ತನಕ, ಉತ್ತರದಿಂದ ದಕ್ಷಿಣದ ತನಕ. Wind is blowing. ಗಾಳಿ ಈಗ ಬೀಸುತ್ತಿದೆ. Love of the Father. ಪಿತನ ಪ್ರೀತಿ. Grace of our Lord Jesus Christ. ಯೇಸು ಕ್ರಿಸ್ತರ ಕೃಪೆ. Communion of the Spirit ಪವಿತ್ರಾತ್ಮರ ಅನ್ಯೋನ್ಯತೆ is moving in and out of us. ಈಗ ನೋಡಿ ನಮ್ಮಲ್ಲಿ ಚಲಿಸುತ್ತಿದೆ. Today is the day which God has prepared for us. ಇಂದು ದೇವರು ನಮಗಾಗಿ ಕೊಟ್ಟಿರುವಂತ ದಿನವಾಗಿದೆ. Hallelujah. Hallelujah. The Christ inside you is powerful enough to control any circumstances you go through. ನಿನ್ನ ಜೀವನದಲ್ಲಿ ಯಾವ ಸನ್ನಿವೇಶದಲ್ಲಿ ನೀನು ಇದ್ದರೂ ಯೇಸು ಸ್ವಾಮಿ ಎಲ್ಲದಕ್ಕಿಂತಲೂ ಮಿಗಿಲಾದವರು. Christ is enough. ಯೇಸು ಸ್ವಾಮಿ ಮಿಗಿಲಾದವರು. Jesus is enough. ಯೇಸು ಸ್ವಾಮಿ ಸಾಕು. Hallelujah. 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 Say hallelujah. ಗಟ್ಟಿಯಾಗಿ ಹೇಳಿ hallelujah. Hallelujah. Let me preach for 30 minutes. ನೋಡಿ 30 ನಿಮಿಷ ನಾನು ಪ್ರಬೋಧಿಸುತ್ತೇನೆ. Please be seated. ದಯವಿಟ್ಟು ಕುಳಿತುಕೊಳ್ಳಿ. This is from 2 Corinthians chapter number 13. 2 ಕೊರಿಂಥಿ 13ನೇ ಅಧ್ಯಾಯದಿಂದ. This is from 2 Corinthians chapter 13. 2 ಕೊರಿಂಥಿ 13ನೇ ಅಧ್ಯಾಯ. You know what this Bible verse says? ಏನಾಗಿದೆ ಬೈಬಲ್ ಹೇಳುತ್ತಿರುವುದು? Yesterday we were discussing from 2 Corinthians chapter number 13 verse number 3. ನಿನ್ನೆ 2 ಕೊರಿಂಥಿ 13ನೇ ಅಧ್ಯಾಯ 3ನೇ ವಾಕ್ಯದ ಬಗ್ಗೆ ನಾವು ನಿನ್ನೆ ತಿಳಿದುಕೊಂಡೆವು.
Today we are moving into the verse number 5. ಇಂದು ನಾವು 5ನೇ ವಾಕ್ಯದೆಡೆಗೆ ನಾವು ಬರೋಣ. And it says, ಅಲ್ಲಿ ಹೇಳುತ್ತಾ ಇದೆ, examine yourself to see whether you are living in the faith. Test yourselves. ನಿಮ್ಮ ಜೀವನ ವಿಶ್ವಾಸದಲ್ಲಿ ಬೇರೂರಿದೆಯೇ ಎಂಬುದನ್ನು ನೀವೇ ಪರೀಕ್ಷಿಸಿ ನೋಡಿ. Examine yourself to see whether you are living in the faith. ನೀವು ವಿಶ್ವಾಸದಲ್ಲಿ ಬೇರೂರಿದ್ದೀರಾ ಎಂಬುದನ್ನು ನೀವೇ ಪರೀಕ್ಷಿಸಿ ನೋಡಿ. Initially it's believing. ನೋಡಿ, ಮೊದಲನೇದಾಗಿ ಅದು ವಿಶ್ವಾಸ. First of all, we need faith. ನೋಡಿ, ಮೊದಲನೇದಾಗಿ ನಮ್ಮಲ್ಲಿ ವಿಶ್ವಾಸ ಇರಬೇಕು. Without faith we cannot please God. ನೋಡಿ, ವಿಶ್ವಾಸವಿಲ್ಲದೆ ದೇವರನ್ನು ನೋಡುವಂತಿಲ್ಲ. So the first step is believing. ಮೊದಲನೆಯ ಹಂತ ಎನ್ನುವುದು ನಂಬುವುದು. Hallelujah. ಹಲ್ಲೆಲೂಯಾ. Then the second step is ಎರಡನೆಯ ಹಂತ ಎನ್ನುವುದು being in faith, staying in faith. ವಿಶ್ವಾಸದಲ್ಲಿ ಬೇರೂರುವುದು. Hallelujah. ಹಲ್ಲೆಲೂಯಾ. Living in the faith. ವಿಶ್ವಾಸದಲ್ಲೇ ಜೀವಿಸುವುದು. Living in the faith. ವಿಶ್ವಾಸದಲ್ಲೇ ಜೀವಿಸುವುದು. Believing is one time deal. ನೋಡಿ, ನಂಬುವುದು ಒಂದೇ ಸಲದ ಕಾರ್ಯ. Just believe and receive. ನೋಡಿ, ನಾವು ನಂಬುವುದು ಪಡೆಯುತ್ತೇವೆ. Hallelujah. ಹಲ್ಲೆಲೂಯಾ. By believing you can have a miracle today. ನೋಡಿ, ಇಂದು ನೀನು ನಂಬಿದರೆ ನೀನು ಅದ್ಭುತವನ್ನು ಕಾಣು. But living in faith, ಆದರೆ ವಿಶ್ವಾಸದಲ್ಲಿ ಬದುಕುವುದು, it's a journey. ಅದೊಂದು ಪ್ರಯಾಣ. It's not a one time deal. ಅದು ಒಂದು ಸಮಯದ ಕಾರ್ಯವಲ್ಲ. Throughout your life it's a process. ನೋಡಿ, Living in faith, ವಿಶ್ವಾಸದಲ್ಲಿ ಜೀವಿಸುವುದು, remaining in faith, ವಿಶ್ವಾಸದಲ್ಲೇ ಬದುಕುವುದು, staying in faith. ವಿಶ್ವಾಸದಲ್ಲೇ ಬದುಕುವುದು. Tonight God is asking from us, ಇಂದು ರಾತ್ರಿ ದೇವರು ನಮ್ಮಲ್ಲಿ ಕೇಳುತ್ತಿರುವುದು, I know you are believing. ನನಗೆ ಗೊತ್ತಿಲ್ಲ ನೀವು ನಂಬುತ್ತಿದ್ದೀರಾ ಎಂದು. Your beliefs are great, your faith is great, ನಿನ್ನ ವಿಶ್ವಾಸ ತುಂಬಾ ದೊಡ್ಡದು. but are you willing to take the second step of faith? ಆದ್ರೆ ನಿನ್ನ ವಿಶ್ವಾಸದ ಎರಡನೆಯ ಮಟ್ಟಕ್ಕೆ ಬಂದಿದ್ದೀಯಾ? That is living in faith. ಅದಾಗಿದೆ ವಿಶ್ವಾಸದಲ್ಲಿ ಬದುಕುವುದು. Hallelujah. ಹಲ್ಲೆಲೂಯಾ. Living in faith ವಿಶ್ವಾಸದಲ್ಲಿ ಬದುಕುವುದು is more practical Christianity. ಅದು ಕ್ರೈಸ್ತವ ಜೀವನದಲ್ಲಿ ಅತ್ಯಧಿಕವಾಗಿ ಪ್ರಾಯೋಗಿಕವಾಗಬೇಕು. So Saint Paul is explaining two ways to test yourself whether you are living in faith or not. ಸಂತ ಪೌಲನು ಹೇಳ್ತಾ ಇದ್ದಾರೆ, ಎರಡು ರೀತಿಯಲ್ಲಿ ನಿನ್ನನ್ನೇ ಪರೀಕ್ಷಿಸಿ ನೋಡು, ನೀನು ವಿಶ್ವಾಸದಲ್ಲಿ ಬೇರೂರಿದೆಯಾ? How do I know whether I am living in faith or not? ಹೇಗೆ ನನಗೆ ಗೊತ್ತಾಗುವುದು ನಾನು ವಿಶ್ವಾಸದಲ್ಲಿ ಬೇರೂರಿದ್ದೇನೋ ಇಲ್ಲವೋ ಎಂದು? It's very simple. ಅದು ಸಾಧಾರಣ. Two tests are there. ಎರಡು ಪರೀಕ್ಷೆಯಲ್ಲಿ ಇದೆ. It is written in the scripture. If you read this you will get it. ನೋಡಿ, ಬೈಬಲ್ ನಲ್ಲಿ ಅದು ಬರೆಯಲ್ಪಟ್ಟಿದೆ. There are two steps. ಎರಡು ಮಟ್ಟವಾಗಿದಲ್ಲಿರುವುದು. Okay. Test yourself. ನಿಮ್ಮನ್ನೇ ಪರೀಕ್ಷಿಸಿ. Examine yourself. ನಿಮ್ಮನ್ನೇ ಪರಿಶೋಧಿಸಿ. Examine yourself is more internal. ನೋಡಿ, ಅಂತರಂಗವನ್ನು ಹೆಚ್ಚಾಗಿ ಪರಿಶೋಧನೆ ಮಾಡಿ. Test yourself is more outside. ನೋಡಿ, ನಿನ್ನನ್ನೇ External. ಪರೀಕ್ಷಿಸುವುದು ಹೊರಗಡೆ ಇರುವ ಕಾರ್ಯ. One is internal, ಒಂದು ಒಳಗಡೆ ಇರುವುದು, other one is external. ಇನ್ನೊಂದು ಹೊರಗಡೆ ಇರುವುದು. Oh Jesus, hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. You need to understand how it works. ನೀವು ಅರ್ಥ ಮಾಡಿಕೊಳ್ಳಿ, ಇದು ಹೇಗೆ ಪ್ರವರ್ತಿಸುವುದು. Believing. ನಂಬಿರಿ. We are believing in Jesus. ನಾವು ಯೇಸುವಿನಲ್ಲಿ ವಿಶ್ವಾಸವಿಡುತ್ತಿದ್ದೇವೆ. Now take the second step. ಈಗ ಎರಡನೆಯ ಹಂತಕ್ಕೆ ಬನ್ನಿ. What is the second step? ಏನಾಗಿದೆ ಎರಡನೆಯ ಹಂತ? Examine yourself. ನಿನ್ನನ್ನೇ ಪರೀಕ್ಷಿಸು. How can I examine myself whether I am living in faith or not? ಹೇಗೆ ನಾನು ನನ್ನನ್ನೇ ಪರೀಕ್ಷಿಸುವುದು, ವಿಶ್ವಾಸದಲ್ಲಿ ಬೇರೂರಿದ್ದೇನಾ ಇಲ್ವಾ ಎಂದು. Exams are always difficult. ನೋಡಿ, ಪರೀಕ್ಷೆ ಎನ್ನುವುದು ಯಾವಾಗಲೂ ಕಷ್ಟಕರವಾಗಿರುತ್ತದೆ. Every student will say, ಎಲ್ಲ ವಿದ್ಯಾರ್ಥಿಗಳು ಹೇಳ್ತಾರೆ,
exam is scary. ಓ ಪರೀಕ್ಷೆ ಕಷ್ಟ ಇತ್ತು, I don't want to write the exam. ನನಗೆ ಆ ಪರೀಕ್ಷೆ ಬೇಡ. But let me ask you, without writing the exam, how are you going to go to the next class? ನೋಡಿ, ಪರೀಕ್ಷೆ ಬರೆಯದೆ ಹೇಗೆ ಮುಂದಿನ ತರಗತಿಗೆ ಹೋಗುವುದು? Hallelujah. Hallelujah. If you want to move to the next level, ನೋಡಿ, ಮುಂದಿನ ಮಟ್ಟಕ್ಕೆ ನೀನು ಹೋಗ್ಬೇಕಿದ್ರೆ always you have to write the exam. ಯಾವಾಗಲೂ ಪರೀಕ್ಷೆ ಬರೆಯಲೇಬೇಕು. Always you have to write the exam. ಯಾವಾಗಲೂ ಪರೀಕ್ಷೆ ಬರೆಯಲೇಬೇಕು. Write the exam, ಪರೀಕ್ಷೆ ಬರೆದರೆ then you will get promotion ನಂತರ ನಿನಗೆ ಪ್ರಮೋಷನ್ ಸಿಗ್ತದೆ. to the next level. ಮುಂದಿನ ಮಟ್ಟಕ್ಕೆ, To the next level. ಮುಂದಿನ ಮಟ್ಟಕ್ಕೆ. Hallelujah. 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 Already I gave you chance to go. ಈಗಾಗಲೇ ಹೋಗ್ಲಿಕ್ಕೆ ನಿನಗೆ ನಾನು ಚಾನ್ಸ್ ಕೊಟ್ಟೆ. Now you are behind me, ಈಗ ನೀನು ನನ್ನ ಹಿಂದೆ ಇದ್ರೆ asking me, allow me to go. ನನ್ನಲ್ಲಿ ಹೋಗ್ಲಿಕ್ಕಾಗಿ ಕೇಳ್ತಾ ಇದ್ದೀಯಾ? Hallelujah. Hallelujah. Already I asked you to go. ಈಗಾಗಲೇ ನಾನು ಹೇಳಿದ್ದೆ ಹೋಗು ಎಂದು. It's all about the spirit of death. ನೋಡಿ, ಇದೆಲ್ಲ ಮರಣದ ಆತ್ಮವಾಗಿದೆ ಅವಳಲ್ಲಿ ಬಂದಿರೋದು. Hallelujah. Hallelujah. But tonight is the last night for that spirit of death. ನೋಡಿ, ಮರಣದ ಆತ್ಮದ ಕೊನೆಯ ರಾತ್ರಿ ಇಂದು. Because Jesus is here. ಕಾರಣ ಯೇಸು ಇಲ್ಲಿ ಇದ್ದಾರೆ. Hallelujah. 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 All of you say bye bye. ಎಲ್ಲರೂ ಹೇಳಿ ಬಾಯ್ ಬಾಯ್ ಹೇಳಿ. ಅವಳನ್ನು ನೋಡಿ ಬಾಯ್ ಬಾಯ್ ಹೇಳಿ. Bye bye. ಹೇಳಿ ಬಾಯ್ ಬಾಯ್ ಹೇಳಿ ಹೇಳಿ. Bye bye. ಬಾಯ್ ಬಾಯ್. In 5 minutes, 5 ನಿಮಿಷ you will see a wonder. ನೀವೊಂದು ಅದ್ಭುತವನ್ನು ಕಾಣುವಿರಿ. What God is doing in her life. ದೇವರು ಅವಳ ಜೀವನದಲ್ಲಿ ಏನ್ ಮಾಡ್ತಾರೆ ಎಂದು. Hallelujah. 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 Come on, say hallelujah. ಎಲ್ಲರೂ ಗಟ್ಟಿಯಾಗಿ ಹೇಳಿ. So living in faith. ವಿಶ್ವಾಸದಲ್ಲಿ ಬದುಕುವುದು. Living in faith. ವಿಶ್ವಾಸದಲ್ಲಿ ಬದುಕುವುದು. Living in faith. ವಿಶ್ವಾಸದಲ್ಲಿ ಬದುಕುವುದು. Need exam yourself. ನಿಮ್ಮನ್ನೇ ಪರೀಕ್ಷಿಸಬೇಕು. Exam yourself. ನಿನ್ನನ್ನೇ ಪರೀಕ್ಷಿಸಬೇಕು. You have to exam yourself. ನಿಮ್ಮಲ್ಲಿ ಒಂದು ಪರೀಕ್ಷೆ. How this exam happens? ಹೇಗೆ ಈ ಪರೀಕ್ಷೆ ನಡೆಯುವುದು? Exams ಪರೀಕ್ಷೆಗಳು are always inside. ಪರೀಕ್ಷೆ ಯಾವಾಗಲೂ ಅಂತರಂಗದಲ್ಲಿರುತ್ತದೆ. What's your name, brother? Come. ನಿಮ್ಮ ಹೆಸರೇನು? ಬನ್ನಿ. You can see this brother. ನೋಡಿ, ಈ ಸಹೋದರನನ್ನು ನೋಡಿ. Hallelujah. Hallelujah. How God will know he is living in faith or not? ಹೇಗೆ ದೇವರಿಗೆ ಗೊತ್ತಾಗುವುದು ಅವನು ವಿಶ್ವಾಸದಲ್ಲಿ ಇದ್ದಾನಾ ಇಲ್ವಾ? The first test is inside. ನೋಡಿ, ಮೊದಲ ಪರೀಕ್ಷೆ ಒಳಗಡೆ. This is called exam. ಇದನ್ನೇ ಆಗಿದೆ ಪರೀಕ್ಷೆ. Exam yourself. ನಿನ್ನನ್ನೇ ಪರಿಶೋಧಿಸು. Something personal is coming. ವೈಯಕ್ತಿಕವಾಗಿ ಕೆಲವುದು ಬರುತ್ತದೆ. Are you able to apply the faith? ನೀನು ವಿಶ್ವಾಸವನ್ನು ಎತ್ತಿ ಹೇಳ್ತಾ ಇದ್ದೀಯಾ ಇಲ್ವಾ? This is the way it tests. ಇದಾಗಿದೆ ಪರೀಕ್ಷೆಯ ಮಾರ್ಗ. This is the way it tests. ಇದಾಗಿದೆ ಪರೀಕ್ಷೆಯ ಮಾರ್ಗ. Look at this. Look at this. This ಎಲ್ಲರೂ brother. ಇಲ್ಲಿ ನೋಡಿ, ಈ ಸಹೋದರ. This brother. ಈ ಸಹೋದರ. Okay. He's applied for a job. ಇವನೊಂದು ಕೆಲಸಕ್ಕಾಗಿ ಅಪ್ಲೈ ಮಾಡಿದ. That job is not getting over. ಆ ಕೆಲಸ ಅವನಿಗೆ ಸಿಗಲಿಲ್ಲ. He was praying. ಅವನು ಪ್ರಾರ್ಥನೆ ಮಾಡಿದ. Praying. ಪ್ರಾರ್ಥಿಸಿದ. Seeking the will of God. ದೇವರ ಇಚ್ಛೆಯನ್ನು ಹುಡುಕಿದ. And ultimately this is an exam. ಇದು ನೋಡಿ ಒಂದು ರೀತಿಯ ಪರೀಕ್ಷೆ. From inside faith. ಒಳಗಡೆಯ ವಿಶ್ವಾಸ. You have to prove it. ಅದನ್ನು ತೋರಿಸಬೇಕು. Hallelujah. Hallelujah. This is not test in outside. ನೋಡಿ, ಇದು ಹೊರಗಡೆಯ ಪರೀಕ್ಷೆ ಅಲ್ಲ. This is the test inside. ಇದು ಒಳಗಡೆಯ ಪರೀಕ್ಷೆ. You are having a pain in the shoulder. ನಿಮ್ಮ ಭುಜದಲ್ಲಿ ಒಂದು ನೋವು ಇದೆ. Now the question is, ಈಗ ಪ್ರಶ್ನೆ, how you are dealing with this pain? ಈ ನೋವನ್ನು ಹೇಗೆ ನೀನು ಬಗೆಹರಿಸುತ್ತೀಯಾ? This is a test from inside. ನಡಿ, ಒಳಗಡೆ ಒಂದು ಪರೀಕ್ಷೆ ಇದೆ. This is a test from inside. ಒಳಗಡೆ ಪರೀಕ್ಷೆ ಇದೆ. Hallelujah. Hallelujah. This is a test from inside. ಒಳಗಡೆಯ ಪರೀಕ್ಷೆ ಇದು. You have to say, ನೀನು ಹೇಳ್ತೀಯಾ, my Jesus ನನ್ನ ಯೇಸು is able to heal me. ನನ್ನನ್ನು ಗುಣಪಡಿಸುವರು. He has healed me. ಆತನು ನನ್ನನ್ನು ಗುಣಪಡಿಸುವರು. Through his stripes I am healed. ಆತನ ಗಾಯಗಳಿಂದ ನಾನು ಗುಣಮುಖನಾಗುವೆ. Hallelujah. Hallelujah. This is the way you are overcoming the test of faith. ಈ ಪರೀಕ್ಷೆಯನ್ನು ವಿಶ್ವಾಸದ ಮೂಲಕ ನಾವು ದಾಟುವುದು ಈ ರೀತಿ. This is not outside. ಅದು ಹೊರಗಡೆಯಿಂದ ಬರುವುದಲ್ಲ. This is personal inside. ಇದು ವೈಯಕ್ತಿಕವಾಗಿ ಒಳಗಡೆಯಿಂದ ಬರುವುದು. No one knows. ಯಾರಿಗೂ ಗೊತ್ತಿಲ್ಲ. Even your friends knows. Do not know. ನಿನ್ನ ಗೆಳೆಯರಿಗೂ ಗೊತ್ತಿಲ್ಲ. Only you know. ನಿನಗೆ ಮಾತ್ರ ಗೊತ್ತು. The challenges of faith. ವಿಶ್ವಾಸದ ಚಾಲೆಂಜ್.
devil will murmur in your ears, nothing is going to happen. You will be end up in depression. Nothing will happen. ನೋಡಿ, ಪಿಶಾಚಿ ಕಿವಿಯಲ್ಲಿ ಗೊಣಗುಡ್ತಾ ಇದ್ದಾನೆ, ನಿನ್ನಿಂದ ಏನು ಆಗೋದಿಲ್ಲ ಅಂತೇಳಿ ಗೊಣಗುಡ್ತಾ ಇರ್ತಾನೆ. Hallelujah. Hallelujah. This test you have to pass. ಈ ಪರೀಕ್ಷೆ ನೀನು ಪಾಸ್ ಆಗ್ಬೇಕು. How to pass this test? ಹೇಗೆ ಈ ಪರೀಕ್ಷೆ ಪಾಸ್ ಆಗುವುದು? You have to say that ನೀನು ಈ ರೀತಿ ಹೇಳ್ಬೇಕು, I know ನನಗೆ ಗೊತ್ತು Christ is in me. ಯೇಸು ನನ್ನಲ್ಲಿ ಇದ್ದಾರೆ. Through Christ ಕ್ರಿಸ್ತನ ಮೂಲಕ I am victorious. ನಾನು ಜಯಶಾಲಿಯಾಗುವೆ. Hallelujah. Hallelujah. Through Christ ಕ್ರಿಸ್ತನ ಮೂಲಕ I am victorious. ನಾನು ಜಯಶಾಲಿಯಾಗುವೆ. Now he passed the test. ಈಗ ಇವನು ಪರೀಕ್ಷೆ ಪಾಸ್ ಆದ. This is inside. ಇದು ಒಳಗಡೆಯಿಂದ. Now I will tell you what is test. One is exam, other one is test. ನೋಡಿ, ಒಂದು ಪರಿಶೋಧನೆ, ಇನ್ನೊಂದು ಪರೀಕ್ಷೆ. Other one is ಇನ್ನೊಂದು something is here. ಏನೋ ಇಲ್ಲಿ ಇದೆ. Okay, I know ನನಗೆ ಗೊತ್ತು Lord is controlling this. ದೇವರು ಇದನ್ನು ನಿಯಂತ್ರಿಸುತ್ತಿದ್ದಾರೆ. But as a human point of view, ಆದರೆ ಮಾನವಿಕತೆಯಿಂದ when I am seeing this, ಮಾನುಷಿಕವಾಗಿ ನಾನು ಇದನ್ನು ನೋಡುವಾಗ I am bothering. ನಾನು ಅದರ ಬಗ್ಗೆ ಯೋಚಿಸ್ತೇನೆ. Will it go or not? ಓ, ಅದು ಇದೇ ಹೋಯ್ತಾಪ, ಇದೆಯಾ, Will it go or not? ಅದು ಇದೆಯಾ, ಅಲ್ಲೇ ಇದೆಯಾ, ಹೋಯ್ತಾ, This demon will go out or not? ಈ ಪಿಶಾಚಿ ಹೋಯ್ತಾ ಇಲ್ವಾ? This is a test outside. ಇದು ಹೊರಗಡೆನೇ ಪರೀಕ್ಷೆ. Hallelujah. Hallelujah. It's not inside. ಇದು ಒಳಗಡೆಯಿಂದ By ಬರುವುದಿಲ್ಲ. faith already you said. ನೋಡಿ, ವಿಶ್ವಾಸದಿಂದ ನಾವು ಹೇಳ್ತೇವೆ, Bye bye devil. ನಾವು ಪಿಶಾಚಿ ಬಾಯ್ ಬಾಯ್, But still the dancing. ಆದ್ರೂ ಅದು ನೃತ್ಯ ಮಾಡ್ತಾ ಇದೆ. So devil will tempt you. ಈಗ ಪಿಶಾಚಿ ನಮ್ಮನ್ನು ಪರಿಶೋಧಿಸುತ್ತಾನೆ. I am still here. ನಾನು ಇಲ್ಲೇ ಇದ್ದೀನಿ, You have to believe me. ನೀನು ನನ್ನನ್ನು ನಂಬು, Your faith is not working. ನಿನ್ನ ವಿಶ್ವಾಸ So ಪ್ರವರ್ತಿಸುತ್ತಿಲ್ಲ. what we will do normally? ಆಗ ಸಾಧಾರಣವಾಗಿ ನಾವು ಏನ್ We ಮಾಡ್ತೇವೆ? will go again. ನಾವು ಪುನಃ ಹೋಗಿ ತಲೆಯಲ್ಲಿ ಕೈ ಇಡ್ತೇವೆ, Come out, come out, come out. ಹೊರಗಡೆ ಬಾ, ಹೊರಗಡೆ ಬಾ ಎಂದು. Don't do that. ಹಾಗೆ ಮಾಡಬೇಡಿ. If you have faith, ನಿನಗೆ ವಿಶ್ವಾಸವಿದ್ದರೆ, one time if you are believing something, ನೀನು ಒಮ್ಮೆ ಏನಾದ್ರೂ ನಂಬಿದರೆ, even if the world is going up and down, ನೋಡಿ, ಪ್ರಪಂಚವೇ ಮೇಲು ಕೆಳಗಡೆ ಆದರೂ hold it. ಅದನ್ನು ಹಿಡಿದುಕೊಳ್ಳುತ್ತಿ, You will see the victory. ನೀನು ಜಯ ಪಡೆಯುತ್ತಿ. Hallelujah. 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 So this is not inside. ನೋಡಿ, ಇದು ಒಳಗಡೆಯಿಂದ ಬರುವುದಲ್ಲ, This is outside. ಇದು ಹೊರಗಡೆ ಇರುವುದು. In your office, ನಿನ್ನ ಆಫೀಸಿನಲ್ಲಿ, in your working place, ನೀನು ಕೆಲಸ ಮಾಡುವ ಸ್ಥಳದಲ್ಲಿ, in your relation with your colleagues. ನಿನ್ನ ಗೆಳೆಯರೊಂದಿಗಿರುವ ಸಂಬಂಧದಲ್ಲಿ. Hallelujah. Hallelujah. This is all outside. ಇದೆಲ್ಲ ಹೊರಗಡೆಯಿಂದ ಬರುವುದು. And this verse says, bring the Bible. This verse says, ಈ ವಾಕ್ಯ ಹೇಳ್ತಾ ಇದೆ, test yourself. ನಿನ್ನನ್ನೇ ಪರಿಶೋಧಿಸು. Are you living in the faith or not? ನೀನು ವಿಶ್ವಾಸದಲ್ಲಿ ಬೇರೂರಿದೆಯಾ ಇಲ್ವಾ? Do you not realize that Christ is in you? ಯೇಸು ಸ್ವಾಮಿ ನಿನ್ನಲ್ಲಿ ಇದ್ದಾರೆ ಎಂದು ನಿಮಗೆ ಗೊತ್ತಿಲ್ಲವೇ? After this test, after this exam, you will know one thing: Christ lives in me. ಈ ಪರೀಕ್ಷೆ ಪರಿಶೋಧನೆಯ ನಂತರ ಒಂದು ಕಾರ್ಯ ನಾವು ತಿಳಿಯುತ್ತೇವೆ, ಯೇಸು ಕ್ರಿಸ್ತರು ನನ್ನ ಒಳಗಡೆ ಇದ್ದಾರೆ. Hallelujah. Hallelujah. Christ is in me. ಯೇಸು ಸ್ವಾಮಿ ನನ್ನಲ್ಲಿ ಇದ್ದಾರೆ. So test and exam your faith. ನೋಡಿ, ಈ ನಿನ್ನ ವಿಶ್ವಾಸವನ್ನು ಪರೀಕ್ಷಿಸಿ ತಿಳಿಯಬೇಕು. Then you will come to a result. ನಂತರ ನಿನಗೆ ಫಲಿತಾಂಶ ಬರುತ್ತದೆ. That result will say, ಆ ಫಲಿತಾಂಶ ಹೇಳುತ್ತದೆ, hey, you are succeeded. ನೀನು ಜಯ ಪಡೆದಿದ್ದೀಯ, You are victorious. ನೀನು ಜಯಶಾಲಿಯಾಗಿದ್ದೀಯ. It's not that you victorious, ಅದು ನಿನ್ನ ಜಯವಲ್ಲ, but Christ is inside. ಅದು ಕ್ರಿಸ್ತನ ಒಳಗಡೆ ಇದ್ದದರಿಂದ. ಬಾಮ, ಈಚೆ ಬಾ, ಬಾ. ಕೈ ಹಿಡಿ, ಕೈ ಹಿಡಿದು ಎದ್ದು ಬಾಮ, ಎದ್ದು ಬಾ. Bring some water for her. ಸ್ವಲ್ಪ ನೀರು ಅವಳಿಗೆ ಕೊಡಿ. Give some water for her. ಸ್ವಲ್ಪ ನೀರು. Jesus loves you. Have some water. Have some water. ಕುಡಿ. Have some water. She is such a blessed person. ನೋಡಿ, ಅವಳು ಆಶೀರ್ವದಿಸಲ್ಪಟ್ಟಂತ. She is such a blessed person. ಈಕೆ ಆಶೀರ್ವದಿಸಲ್ಪಟ್ಟಂತ. Can you hug her? ಅವಳನ್ನೊಮ್ಮೆ ತಬ್ಬಿ ಹಿಡಿದುಕೊಳ್ತೀರಾ? Can you also hug her? ನೀವು ಸಹ Anama, come and hug her. Give her love. Give her love.
From the age of 13, she was seeking for the love in her life. Get the blessing from the priest. ನೋಡಿ, ಎಲ್ಲ ಬಿಟ್ಟೋಯ್ತಮ್ಮ. 13ನೇ ವಯಸ್ಸಿನಿಂದ ಪ್ರೀತಿಗೋಸ್ಕರ ನೀನು ಹುಡುಕ್ತಾ ಇದೀಯ. ಎಲ್ಲ ನಿನ್ನಿಂದ ಬಿಟ್ಟೋಯ್ತು. ಏನೇನು ಯೋಚನೆ ಮಾಡಬೇಡ. ಎಲ್ಲ ನಿನ್ನಿಂದ ಬಿಟ್ಟೋಯ್ತು. ಯೇಸು ನಿನ್ನನ್ನು ಪ್ರೀತಿಸ್ತಾ ಇದ್ದಾರೆ. This is a test from outside. ನೋಡಿ, ಇದು ಹೊರಗಡೆಯಿಂದ ಬರುವ ಪರೀಕ್ಷೆ. It's not inside. You have to overcome it. ನಾವು ಇದನ್ನು ದಾಟಿ You ಬರುವುದು. have to come to a point that Christ is in us. ನೋಡಿ, ಯೇಸು ಸ್ವಾಮಿ ನಮ್ಮ ಒಳಗಡೆ ಇದ್ದಾರೆ. Christ is in us. ಯೇಸು ಕ್ರಿಸ್ತರು ಒಳಗಡೆ ಇದ್ದಾರೆ. Christ is in us. ಯೇಸು ನಮ್ಮ ಒಳಗಡೆ ಇದ್ದಾರೆ. I have a strong guidance to pray for a builder who is going through very difficult times for last 12 months in his life. ನೋಡಿ, ಕಳೆದ 12 ತಿಂಗಳಿನಿಂದ ಈ ಕಟ್ಟಡಗಳನ್ನು ನಿರ್ಮಿಸುವಂತ, ಮನೆ ಕಟ್ಟುವಂತ ಯಾರು ಕಳೆದ 12 ತಿಂಗಳಿನಿಂದ ತುಂಬಾ ನರಳುತ್ತಾ ಇದ್ದರು. ಅವರು ಯಾರು? ಅವರು ಯಾರು? That builder, you are building buildings and villas and apartments, and you are selling it out, but last 12 months you are struggling. Now you cannot go forward anymore. You are stuck. ಕಳೆದ 12 ತಿಂಗಳುಗಳಿಂದ ಮನೆಯನ್ನು ಅಥವಾ ಕಟ್ಟಡಗಳನ್ನು ಅಥವಾ ವಿಲ್ಲಗಳನ್ನು ಕಟ್ಟಿ ಅದನ್ನು ಮಾರುತ್ತಿರುವಂತ ಯಾರು? Basically you are a contractor. ಅವರು ಒಬ್ಬ ಕಾಂಟ್ರಾಕ್ಟರ್. ಈಗ ಮುಂದಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಅಷ್ಟು ನರಳುತ್ತಾ ಇದ್ದಾರೆ. ಅವರು ಯಾರು? Tonight you know what Jesus is saying. ಇಂದು ರಾತ್ರಿ ಯೇಸು ಅವರಿಗೆ You have ಹೇಳುತ್ತಿರುವುದು, to hear this message. ಈ ಸಂದೇಶವನ್ನು ನೀನು ಕೇಳಿಸ್ಕೋ. Jesus says, ಯೇಸು ಹೇಳುತ್ತಿದ್ದಾರೆ, my son, ನನ್ನ ಮಗನೇ, that's your exam of faith. ಅದು ನಿನ್ನ ವಿಶ್ವಾಸದ That's your ಪರೀಕ್ಷೆ. test of faith. ಅದು ನಿನ್ನ ವಿಶ್ವಾಸದ ಪರೀಕ್ಷೆ. When you are overcome it ನೀನು ಯಾವಾಗ ಇದನ್ನು ದಾಟಿ ಬರುತ್ತೀಯೋ, through the Christ inside you, ಯೇಸು ಸ್ವಾಮಿ ನಿನ್ನ ಒಳಗಡೆ ಇದ್ದಾರೆ. you will get the result. ನೀನು ಅದರ ಮೂಲಕ ಫಲಿತಾಂಶ ಪಡೆಯುತ್ತಿ. That is Christ is in us. ಅದು ಯೇಸು ಸ್ವಾಮಿ, ಅದಕ್ಕೆ ನಿನಗೆ ಸಾಕು. That is Christ is in us. ಯೇಸು ಸ್ವಾಮಿ, ಅದಕ್ಕೆ ಸಾಕು Come on, ನಿನಗೆ. give a wonderful hand ಎಲ್ಲರೂ to Jesus. ಗಟ್ಟಿಯಾಗಿ ಒಮ್ಮೆ ಚಪ್ಪಾಳೆ ತಟ್ಟಿ ಯೇಸುವಿಗೆ ಧನ್ಯವಾದ ಅರ್ಪಿಸೋಣ. Oh, hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. What result you are getting finally? ಕೊನೆಯದಾಗಿ ಯಾವ ಫಲಿತಾಂಶವಾಗಿದೆ ನಿನಗೆ ಸಿಗುವುದು? Inside exam and outside test. ನೋಡಿ, ಒಳಗಡೆ ಪರಿಶೋಧನೆ, ಹೊರಗಡೆ ಪರೀಕ್ಷೆ. Experiment. We do experiment, right? Experiment is not inside. It's outside in the table. You are putting that to this and you are seeing what is going to happen. This is called experiment. Similarly, world is one side, ನೋಡಿ, God ಲೋಕ is ಒಂದು ಬದಿ, other side. ದೇವರು ಇನ್ನೊಂದು God ಬದಿಯಲ್ಲಿ. says, I have finished it on the cross. World says, nothing is finished, I am still here. ನೋಡಿ, So you have to ಯೇಸು ಸ್ವಾಮಿ Test ಹೇಳ್ತಾ it. ಇದ್ದಾರೆ, ನಾನು ಶಿಲುಬೆಯಲ್ಲೆಲ್ಲ ಮಾಡಿ Test it. ಮುಗಿಸಿದ್ದೇನೆ, ಲೋಕ ಹೇಳ್ತದೆ ಇಲ್ಲ Test ಎಂದು. it. ಆದ್ರೆ ಪುನಃ ಯೇಸು ಹೇಳ್ತದೆ, ಪರೀಕ್ಷಿಸಿ ನೋಡು. Lord says, you have been healed through the stripes of Jesus. ನೋಡಿ, ಯೇಸು ಪ್ರಭುವಿನ ಮೂಲಕ ನೀವು ಗುಣಮುಖರಾಗಿದ್ದೀರಿ. World says, no, sickness is here. ಲೋಕ ಹೇಳ್ತಾ ಇಲ್ಲ, I will ಇಲ್ಲ. only go with you. ಇಲ್ಲ ಇಲ್ಲ, ನಿನ್ನನ್ನು ತೆಗೊಂಡೆ ನಾನು ಹೋಗ್ತೇನೆ, ತೆಗೆದುಕೊಂಡೇ ನಾನು ಹೋಗುತ್ತೇನೆ. ನಿನ್ನೇನೆ ತೆಗೆದುಕೊಂಡೇ ನಾನು ಹೋಗುತ್ತೇನೆ. Hallelujah. ನಿನ್ನೇನೆ ತೆಗೆದುಕೊಂಡೇ ನಾನು ಹೋಗುತ್ತೇನೆ. Hallelujah. Hallelujah. Now you have to say this. ಈಗ ನೀವು ಈ ರೀತಿ ಹೇಳ್ಬೇಕು. You have to say this. ಇದನ್ನು ನೀವು ಹೇಳ್ಬೇಕು. Through his stripes I am healed. ನೋಡಿ, ಆತನ Through his wounds ಆತನ ಗಾಯಗಳಿಂದ I am healed. ನಾನು ಗುಣಮುಖನಾದೆ. Now the result is coming out. ಈಗ ಫಲಿತಾಂಶ ಹೊರಗಡೆ ಬರ್ತದೆ. What is the result? ಏನಾಗಿದೆ ಫಲಿತಾಂಶ? You know what is the result? ಏನಾಗಿದೆ ಫಲಿತಾಂಶ? Christ the victorious one is inside you. ನೋಡಿ, ಜಯಶಾಲಿ Christ the conqueror. Christ the conqueror is inside you. ನೋಡಿ, ಜಯಶಾಲಿಯಾದ ಯೇಸು ನಿನ್ನ ಒಳಗಡೆ ಇದ್ದಾರೆ. Hallelujah. 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 All of you ನೀವೆಲ್ಲರೂ may be going through this.
ಇದರ ಮೂಲಕ ಹಾದು ಹೋಗ್ತಾ ಇದ್ದೀರಾ? Someone says, I have exams inside. ಕೆಲವರು ಹೇಳ್ತಾ ಇದ್ದಾರೆ, ನನ್ನ ಒಳಗಡೆ ಪರಿಶೋಧನೆ ಇದೆ. Somebody says, I have no problem inside, brother, but my problem is external. ಕೆಲವರು ಹೇಳ್ತಾ ಇದ್ದಾರೆ, ನನ್ನ ಒಳಗಡೆ ಏನ್ ತೊಂದ್ರೆ ಇಲ್ಲ ಬ್ರದರ್, ಎಲ್ಲ ಹೊರಗಡೆ ಇದೆ. Test or exams. ನೋಡಿ, ಪರೀಕ್ಷೆ, ಪರಿಶೋಧನೆ. You know what the Lord says? ದೇವರು ಹೇಳುತ್ತಿರುವುದೇನೆಂದರೆ, test yourself. ನಿನ್ನನ್ನೇ ಪರೀಕ್ಷಿಸು. Are you living in the faith? ನೀನು ವಿಶ್ವಾಸದಲ್ಲಿ ಬೇರೂರಿದೀಯಾ? Being in the faith? ವಿಶ್ವಾಸದಲ್ಲಿ Believing? ನಂಬುತ್ತಿದ್ದೀಯಾ? Bartimaeus. Brother Mohan was preaching about it. ಬ್ರದರ್ ಮೋಹನ್ ಪ್ರಬೋಧನೆ ಮಾಡಿದ. ಬರ್ತಿಮಾಯ believed. ಅವನು ನಂಬಿದ. That is one time. He got healed. ನೋಡಿ, ಒಂದೇ ಸಮಯದಲ್ಲಿ ಅವನು ಗುಣಮುಖನಾದ. Living in faith. ಆದರೆ ವಿಶ್ವಾಸದಲ್ಲಿ ಬದುಕುವುದು. Living in faith. ವಿಶ್ವಾಸದಲ್ಲಿ ಬದುಕುವುದು. It's not a one day business. ಅದು ಒಂದು ದಿನದ ವ್ಯಾಪಾರವಲ್ಲ. Hallelujah. Hallelujah. There are challenges to face. ಅಲ್ಲಿ ಅದನ್ನು ಎದುರಿಸಲಿಕ್ಕಿರುವ ಚಾಲೆಂಜಸ್ ಇದೆ. There are arrows, fiery arrows. ಅಲ್ಲಿ ಬಾಣಗಳು ಬರುತ್ತದೆ. ನೋಡಿ, ಬಾಣಗಳು ಬರುತ್ತದೆ. There are fiery arrows. Your enemies will put against you. ನಿನಗೆದುರು ಬಾಣಗಳು ಬರುತ್ತದೆ. Against the faith, against the belief, against your faith. ನಿನ್ನ ವಿಶ್ವಾಸಕ್ಕೆ ಎದುರಾಗಿ ಬರುತ್ತಿರುವುದು. If you want to stay still, ನಾವು ಅದರಲ್ಲಿ, if you want to stay safe, ನಿನಗೆ ವಿಶ್ವಾಸದಲ್ಲಿ ಬೇರೂರಬೇಕು. you need a shield. ನಿನಗೆ ಒಂದು ಕವಚ ಬೇಕು. Hallelujah. 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 That is faith. ಅದಾಗಿದೆ ವಿಶ್ವಾಸ. It is living in faith. ಅದು ವಿಶ್ವಾಸದಲ್ಲಿ ಬೇರೂರುವುದು. Paul says, ಸಂತ ಪೌಲ ಹೇಳ್ತಿದ್ದಾರೆ, test yourself. ನಿನ್ನನ್ನೇ ಪರೀಕ್ಷಿಸು. Examine yourself. ಪರಿಶೋಧನೆ ಮಾಡು. Not that you are believing. ನೀನು ನಂಬುತ್ತಿದ್ದೀಯ. You are believing. ನೀನು ನಂಬುತ್ತಿದ್ದೀಯ. But test yourself. ಆದರೆ ನಿನ್ನನ್ನೇ ಪರೀಕ್ಷಿಸು. Are you living in the faith? ನೀನು ವಿಶ್ವಾಸದಲ್ಲೇ Are you ಬೇರೂರಿದ್ದೀಯ? keeping on walking in the faith? ವಿಶ್ವಾಸದಲ್ಲೇ ಮುಂದುವರಿಯುತ್ತಿದ್ದೀಯಾ? Hallelujah. Hallelujah. Lord, ದೇವರೇ, if it is you, ಇದು ನೀವಾಗಿದ್ದರೆ then ನಂತರ ask me to walk on water. ನನ್ನಲ್ಲಿ ಏಳಿ ನೀರಿನ ಮೇಲೆ ನಡೆದು ಬಾ ಎಂದು. Ask me to walk on water. ನೀರಿನ ಮೇಲೆ ನಡೆಯು ಎಂದು ನನಗೆ ಹೇಳಿ. Jesus said, ಯೇಸು ಹೇಳಿದರು, it's me. ನಾನೇ. Walk. ನಡೆಯು. Okay. ಆಯ್ತು. By faith, ವಿಶ್ವಾಸ, by believing, ವಿಶ್ವಾಸದಿಂದ taking the first step. ಒಂದು ಹೆಜ್ಜೆ ಮುಂದಕ್ಕಿಡುವೆ. Now, ಈಗ problem. ಸಮಸ್ಯೆ. Now the problem. ಈಗ ಸಮಸ್ಯೆ ಬಂತು. Now the problem. ಈಗ ಸಮಸ್ಯೆ ಬಂತು. See. One time it's very easy. ನೋಡಿ, ಒಂದು ಬಾರಿ ತುಂಬಾ ಸುಲಭ. But living in faith ಆದ್ರೆ ವಿಶ್ವಾಸದಲ್ಲಿ ಬದುಕುವುದು is difficult. ಅದು ಕಷ್ಟ. Peter is saying, ಪೇತ್ರ ಹೇಳಿದ, Lord, ಓ ದೇವರೇ, Lord, ದೇವರೇ, are you not seeing me that I'm perishing? ನಾನು ಮುಳುಗುತ್ತಿದ್ದೇನೆ, ಕಾಣುತ್ತಿಲ್ವಾ? What is this? ಏನಾಗಿದೆ ಇದು? Believing is very easy. Taking one step is very easy. ನೋಡಿ, You ಒಂದು can ಹೆಜ್ಜೆ, also take one step. ನೀನು ಒಂದು ಹೆಜ್ಜೆ ಮುಂದೆ ಕೆಡಪ್ಪ, ಒಂದು ಹೆಜ್ಜೆ. One step is very easy. ಒಂದು ಹೆಜ್ಜೆ ಇಡುವುದು ತುಂಬಾ ಸುಲಭ. Living in faith. ವಿಶ್ವಾಸದಲ್ಲಿ ಬದುಕುವುದು. Living in faith ವಿಶ್ವಾಸದಲ್ಲಿ is ಬದುಕುವುದು a challenge. ಅದೊಂದು ಚಾಲೆಂಜ್. Turn to your neighbor and say, living in faith is a challenge. ಆಚೆ ಈಚೆ ಕುಳಿತಿರುವವರಲ್ಲಿ ಹೇಳಿ, ಕೇಳಿ. ಹೇಳಿ, ವಿಶ್ವಾಸದಲ್ಲಿ ಬದುಕುವುದು ಒಂದು ಚಾಲೆಂಜ್ ಆಗಿದೆ. ಅದೊಂದು ಚಾಲೆಂಜ್. ಅದೊಂದು ಚಾಲೆಂಜ್. It's a challenge. ಅದೊಂದು ಚಾಲೆಂಜ್. Sunday, going church, attending mass, believing is very easy. But living in faith in the college, ಭಾನುವಾರ ಚರ್ಚಿಗೆ ಹೋಗಿ ಬಲಿ ಪೂಜೆಯಲ್ಲಿ ಪಾಲ್ಗೊಂಡು ಬರುವುದು ಅದು ತುಂಬಾ ಸುಲಭ. ಆದರೆ ಕಾಲೇಜಿಗೆ ಹೋದ ನಂತರ living in faith is very difficult. ವಿಶ್ವಾಸದಲ್ಲಿ ಬದುಕುವುದು ತುಂಬಾ ಕಷ್ಟ. Your friends will come to you and say, they will come to you by saying, oh, you are a prayerful man. What is this prayer, man? ನಿನ್ನ ಗೆಳೆಯರು ಬಂದು ಹೇಳ್ತಾರೆ, ಓಹ್, ಪ್ರಾರ್ಥನೆ ಮಾಡುವಂತ ಒಬ್ಬ ವ್ಯಕ್ತಿ, ಏನ್ ಪ್ರಾರ್ಥನೆ ಅಪ್ಪ. Come with us, let's go pub. ಬಾಪ, ನಮ್ಮ ಜೊತೆ ನೀನು ಬಾ. We have a party. ನಮಗೊಂದು ಪಾರ್ಟಿ ಇದೆ. Let's celebrate. ಅಲ್ಲಿ ಒಂದು ಆಚರಣೆ ಇದೆ. That time
ಆ ಸಮಯದಲ್ಲಿ living in faith is different and difficult. ವಿಶ್ವಾಸದಲ್ಲಿ ಬದುಕುವುದು ತುಂಬಾ Hallelujah. ಕಷ್ಟಕರ. ಹಾಲೆಲೂಯಾ, Hallelujah. ಹಾಲೆಲೂಯಾ. Sunday going mass is very easy. ಭಾನುವಾರ ಬಲಿ ಪೂಜೆಗೆ ಹೋಗೋದು ತುಂಬಾ ಸುಲಭ. Even receiving Eucharist is also very easy. ಪರಮ ಪ್ರಸಾದ ಸ್ವೀಕರಿಸುವುದು But ತುಂಬಾ ಸುಲಭ. Monday to Saturday living in faith is a challenge. For meeting the challenge we have Christ in us. ನೋಡಿ, ಸೋಮವಾರದಿಂದ ಭಾನುವಾರದ ತನಕ ವಿಶ್ವಾಸದಲ್ಲಿ ಬದುಕುವುದು ಅದು ತುಂಬಾ ಕಷ್ಟ. ಅದೊಂದು ಚಾಲೆಂಜ್ ಆಗಿದೆ. Say that other word. ನೋಡಿ, For that Christ is in us. You missed it. Anama, it's not good. She missed one part. You have to say everything, okay? What is this? ಸೋಮವಾರದಿಂದ ಶನಿವಾರದ ತನಕ ವಿಶ್ವಾಸದಲ್ಲಿ ಬದುಕಬೇಕಿದ್ರೆ ಯೇಸು ಕ್ರಿಸ್ತರು ನನ್ನ ಒಳಗಡೆ ಇರಬೇಕು. Hallelujah. 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 I know Kannada very well, okay? Not cheating, Annama, okay? Hallelujah. 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 Living in faith ವಿಶ್ವಾಸದಲ್ಲಿ ಬದುಕುವುದು is very, very complicated. ನೋಡಿ, ಅದು ತುಂಬಾ ಕಷ್ಟಕರ. Any profession, ಯಾವ ಉದ್ಯೋಗದಲ್ಲಿ ಇದ್ದರೂ, without polluting, without pollution, ಯಾವುದೇ without manipulation, any field, whatever it may be your business. ನೋಡಿ, ಯಾವ ವ್ಯಾಪಾರ, ಯಾವ ಕೆಲಸ, In this polluted world, without manipulation, it's very difficult to do the business. ನೋಡಿ, ಯಾವ ವ್ಯಾಪಾರ ಮಾಡಬೇಕಿದ್ರು ಕಷ್ಟ ಕಾರ್ಪಣ್ಯವಿಲ್ಲದೆ ಮಾಡ್ಲಿಕ್ಕೆ ಆಗುದಿಲ್ಲ. Am I true or not? Yeah, I'm true. ನಾನು Hallelujah. ಹೇಳ್ತಿರುವುದು ಸತ್ಯವ ಸುಳ್ಳ? Staying and living in faith is a challenge. ವಿಶ್ವಾಸದಲ್ಲಿ ನೆಲೆಗೊಳ್ಳುವುದು, ಬೇರೂರುವುದು ಅದೊಂದು ಚಾಲೆಂಜ್ ಆಗಿದೆ. Believe is a one-time deal. ನೋಡಿ, ವಿಶ್ವಾಸ ಅನ್ನೋದು ಒಂದೇ ಸಮಯ ಸಾಕು. Believe will never make a saint, but living in faith only will make saints. ನೋಡಿ, ವಿಶ್ವಾಸದಲ್ಲೇ ಬೇರೂರಿ ಬದುಕುವುದಾಗಿದೆ ಸಂತರಾಗಲಿಕ್ಕಾಗಿ ಇರುವುದು. Hallelujah. 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 Living in faith ವಿಶ್ವಾಸದಲ್ಲಿ is a ಬೇರೂರಿ lifestyle. ಅದೊಂದು ಜೀವನದ It's a ರೀತಿ. lifestyle. ಇದೊಂದು ಜೀವನದ ರೀತಿ. 365 days you have to be trained by the Holy Spirit. ನೋಡಿ, 365 ದಿನದಲ್ಲಿ ಪವಿತ್ರಾತ್ಮರಿಂದ ಪರಿಶೀಲನೆ ಪಡೆಯಬೇಕು. Hallelujah. Hallelujah. I don't want to see that. ನನಗದು I don't want to say that. ನನಗದು ಹೇಳ್ಬೇಕಾಗಿಲ್ಲ. Hallelujah. Hallelujah. I don't want to go there. ನನಗಲ್ಲಿಗೆ I don't ಹೋಗ್ಬೇಕಾಗಿಲ್ಲ. want to hear this. ನನಗದು ಕೇಳ್ಬೇಕಾಗಿಲ್ಲ. You have to block your eyes. ನನ್ನ You have to ಕಣ್ಣುಗಳನ್ನು block your ears. ನನ್ನ You ಕಿವಿಗಳನ್ನು have to ಮುಚ್ಚು. block your ನಿನ್ನ tongues. ನಾಲಿಗೆಯನ್ನು ಮುಚ್ಚು. You have to command your members of your body. ನಿನ್ನ ದೇಹವನ್ನು Teach them. ನಿಯಂತ್ರಿಸುವುದು ಕಲಿಸಿಕೊಡ್ಬೇಕು. You have to be dead to the sin. ನೋಡಿ, ಪಾಪವನ್ನು ತ್ಯಜಿಸುವುದು. Hallelujah. 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 It's a daily doing. ಇದು ದಿನನಿತ್ಯದಲ್ಲೂ ಮಾಡಬೇಕು. Keep on your doing. ಅದನ್ನೇ ಮಾಡ್ತಾ ಇರಬೇಕು. Keep on your doing. Living in faith. Living in faith. Living in. That's why Paul says, test yourself. Examine yourself. Are you living in the faith? Paul is not saying whether you are believing. Test yourself. No. ನೋಡಿ, ಸಂತ ಪೌಲ ಹೇಳ್ತಾ ಇದ್ದಾರೆ, ನೀವು ವಿಶ್ವಾಸದಲ್ಲಿ ಬೇರೂರಿದೆಯಾ ಎಂದು ಪರೀಕ್ಷಿಸಿ ನೋಡಿ, ಪರಿಶೋಧನೆ ಮಾಡಿ. Hallelujah. Hallelujah. But living in the faith. ವಿಶ್ವಾಸದಲ್ಲಿ ಬಾಳುತ್ತಿದ್ದೀರಾ? Every single day, whether I'm living in the faith or not. This question you have to ask, whether I'm living in the faith or not. Whether I'm living in the faith or not. Whether I'm living in the faith or not. Every word you pronounce you through your mouth, you have to ask this, whether I'm living in the faith or not. Whether I'm living in the faith or not. Whether I'm living in the faith or not. ನೋಡಿ, ಪ್ರತಿದಿನ ನಾವು ಹೇಳ್ಬೇಕು, ನಾನು ವಿಶ್ವಾಸದಲ್ಲಿ ಬದುಕ್ತಾ ಇದ್ದೇನಾ It is ಇಲ್ವಾ? coming from faith or flesh. It is coming from faith or flesh. It is coming from faith or flesh. It is coming from faith or flesh. ಇದು ವಿಶ್ವಾಸದಿಂದ ಬರ್ತಾ ಇದೆಯಾ, ನೈಸರ್ಗಿಕವಾಗಿ ಬರ್ತಾ ಇದೆಯಾ? ವಿಶ್ವಾಸದಿಂದಲ ನೈಸರ್ಗಿಕವಾಗಿಯಾ? ವಿಶ್ವಾಸದಿಂದಲ ನೈಸರ್ಗಿಕವಾಗಿಯಾ? ನೈಸರ್ಗ. Hallelujah. People. Hallelujah. Hallelujah. Where it is coming? Where it is coming? ಎಲ್ಲಿಂದ ಅದು ಬರ್ತಾ It ಇದೆ? is from God or flesh? It is coming from self or devil? Self or devil? Where it is coming? You have to ask this. ಇದು ದೇವರಿಂದ ಬರ್ತಾ ಇದೆಯಾ, ನೈಸರ್ಗಿಕವಾಗಿ ಬರ್ತಾ ಇದೆಯಾ, Living ಪಿಶಾಚಿಯಿಂದ in ಬರುವುದಾ? faith. ವಿಶ್ವಾಸದಲ್ಲಿ Living in faith. ವಿಶ್ವಾಸದಲ್ಲಿ ಬದುಕು. I know thousands of people, they go for the retreat here and there. Everywhere they will go. Any preacher, they will go. Any preacher, they will go. Any priest, everywhere they will go with their hair. Father, you have to put your hand here because the other priest has put his hand there. So you have to.
ನೋಡಿ, ನನಗೆ ಗೊತ್ತು, ಸಾವಿರ ಗಟ್ಟಲೆ ಜನರು ಯಾವ ಪ್ರಬೋಧಕರು ಬಂದ್ರು, ಯಾವ ಗುರುಗಳು ಬಂದ್ರು, ತಲೆ ಬಗ್ಗಿಸಿ ತೋರ್ಸಾರೆ. ಗುರುಗಳ ಇಲ್ಲಿ This ಮುಟ್ಟಿ, side is already engaged. Both you put your hand on the left side, okay? ಈ ಬದಿಯಲ್ಲಿ ಈಗಾಗಲೇ ಒಬ್ರು ಮುಟ್ಟಿದ್ದಾರೆ, ಈ ಬದಿಯಲ್ಲಿ ಈಗ ಮುಟ್ಟಿ ಪ್ರಾರ್ಥನೆ ಮಾಡಿ ಅಂತ Yesterday's retreat, left side only. Today's retreat, right side only. ಹೇಳ್ತಾರೆ. ನಿನ್ನೆ ಧ್ಯಾನದಲ್ಲಿ ಎಡಗಡೆ ಮುಟ್ಟಿದ್ದಾರೆ, ಇವತ್ತಿನ ಧ್ಯಾನದಲ್ಲಿ ಬಲಗಡೆ ಮುಟ್ಟಿ. Somebody was saying the other day, brother, I'm okay when I am in the church. ಕೆಲವರು ಹೇಳ್ತಾರೆ, ಬ್ರದರ್, ನಾನು When I ದೇವಾಲಯದಲ್ಲಿ go for retreat, I'm perfect. ನಾನು ಧ್ಯಾನಕ್ಕಾಗಿ ಹೋದ್ರೆ ನಾನು ಪೂರ್ಣತೆಯಲ್ಲಿ ಇರುತ್ತೇನೆ. But when I go back home, you know, ಆದ್ರೆ ನಾನು ಮನೆಗೆ ಹೋದ್ರೆ ನಿಮ್ಗೆ ಗೊತ್ತಾ, money. ಮನೆ, When I go back home, you know what is the problem? ಮನೆಗೆ ಹೋಗುವಾಗ ಏನಾಗಿದೆ In the retreat center, in the church, you are believing. ನೋಡಿ, ದೇವಾಲಯದಲ್ಲಿ ಇರುವಾಗ ನಾವು ನಂಬುತ್ತೇವೆ. There starts a journey. ಅಲ್ಲಿಂದ ಪ್ರಯಾಣ There starts a ಪ್ರಾರಂಭಿಸಬೇಕು. journey. ಅಲ್ಲಿ ಆಗಿದೆ ನಿನ್ನ ಪ್ರಯಾಣ There starts ಪ್ರಾರಂಭಿಸುತ್ತದೆ. a journey. ಅಲ್ಲಿ ನಿನ್ನ ಪ್ರಯಾಣ ಪ್ರಾರಂಭಿಸುತ್ತದೆ. What is that journey called? ನೋಡಿ, ಆ ಪ್ರಯಾಣವನ್ನು ಕರೆಯುವುದು Living in the faith. ವಿಶ್ವಾಸದಲ್ಲೇ ಬದುಕುವುದು. Without that, ಅದಿಲ್ಲದೆ you won't see any fruit. ನೀನು ಯಾವ ಫಲ ಹೊರಡಿಸುವುದಿಲ್ಲ. Okay, I'm putting a seed here. ನಾವೀಗ ಒಂದು ಬೀಜ ಬಿತ್ತಿ I'm ನೆಟ್ಟೆ. putting a seed here. ಈಗ ನಾನೊಂದು ಬೀಜವನ್ನು ನೆಟ್ಟೆ. Not covering it, not watering it, not protecting it, and I'm expecting, oh, one day the tree will come out. ನೋಡಿ, ಅದನ್ನು ಕವರ್ ಮಾಡದೆ, ನೀರ್ ಹಾಕದೆ, ಗೊಬ್ಬರ ಹಾಕದೆ ನಾನು ಕಾಯ್ತಾ ಇರ್ತೇನೆ, ಏನಾದ್ರೂ ಹಣ್ಣು ಬರ್ತದೆಯಾ ಇಲ್ವಾ ಎಂದು. And I'm blaming the land is not good, soil is not good, ನಂತರ ನಾನು ದೂರುತ್ತೇನೆ, ಈ ಮಣ್ಣು ಸರಿಯಾಗಿಲ್ಲ, ಈ ಭೂಮಿ ಸರಿಯಾಗಿಲ್ಲ. that preacher is not good, ನೋಡಿ, ಆ that ಪ್ರಬೋಧಕರು priest ಸರಿ is not good. ಆ ಗುರುಗಳು ಸರಿ ಇಲ್ಲ. It's not the problem of the preacher or priest. ಅದು ಪ್ರಬೋಧಕರ, ಗುರುಗಳ, ಅವರ ಯಾರ ತೊಂದರೆ ಅಲ್ಲ. You have to feed your seed. ನೀನು ನಿನ್ನ ಬೀಜಕ್ಕೆ Walking in faith, walking in faith, walking. Everybody say, walking in faith, ವಿಶ್ವಾಸದಲ್ಲಿ living in faith, living in faith. All of you say, living in faith, living in faith, living in faith, living in faith. ವಿಶ್ವಾಸದಲ್ಲಿ ಬಾಳಬೇಕು, ವಿಶ್ವಾಸದಲ್ಲಿ ಬಾಳಬೇಕು. Tonight you have to test it. Tonight you have to examine whether I'm living in the faith or not. ಇಂದು ನೀನು ಪರೀಕ್ಷೆ ಮಾಡಿ ನೋಡಿ, ವಿಶ್ವಾಸದಲ್ಲಿ ಬೇರೂರಿದ್ದೀರಾ ಇಲ್ವಾ. All of you, come with me, come with me. ಎಲ್ಲರೂ ನನ್ನ ಜೊತೆ ಸೇರಿ Test yourself. ನಿನ್ನನ್ನೇ ಪರೀಕ್ಷಿಸಿ. 20 years you are believing. 20 ವರ್ಷ ನೀವು 30 ವಿಶ್ವಾಸದಲ್ಲಿದ್ದೀರಾ, years you are believing. 30 ವರ್ಷದಿಂದ ನಂಬುತ್ತಿದ್ದೀರಾ. Are you living in the faith or not? ವಿಶ್ವಾಸದಲ್ಲಿ ಬೇರೂರಿದ್ದೀರಾ ಇಲ್ವಾ. I'm sure these 3 days, ನನಗೆ ಗೊತ್ತು, ಈ 3 ದಿನಗಳು all the chairs are occupied here. ನೋಡಿ, ಇಲ್ಲಿ ಎಲ್ಲಾ Thousands of people are here. ಸಾವಿರ ಗಟ್ಟಲೆ ಜನರು ಇಲ್ಲಿದ್ದಾರೆ. Tonight, ಇಂದು ರಾತ್ರಿ this is my word which is given from the Lord. ದೇವರಿಂದ ನನ್ನ ಮೂಲಕ ಕೊಡಲ್ಪಟ್ಟಿರುವಂತ ವಾಣಿ. Almost many retreats you were attending. ಅನೇಕ ಧ್ಯಾನ ಕೂಟದಲ್ಲಿ ನೀವು ಪಾಲ್ಗೊಂಡಿದ್ದೀರಿ. Nothing happening in your life. ನಿನ್ನ ಜೀವನದಲ್ಲಿ ಏನು This ಸಂಭವಿಸಲಿಲ್ಲ. might be your testimony. ಇಂದು ನಿನ್ನ ಸಾಕ್ಷ್ಯದ ಸಮಯ. But let me tell you this. ನನಗಿದ್ದನ್ನು ಹೇಳು. Today, ಇಂದು Jesus is asking you, ಯೇಸು ನಿನ್ನಲ್ಲಿ ಕೇಳುತ್ತಿದ್ದಾರೆ, living in the faith. ವಿಶ್ವಾಸದಲ್ಲಿ ಬದುಕು. Keep on practicing it. ಅದನ್ನು ಪರಿಶೀಲನೆ ಮಾಡು. Saying it. ನಂತರ ಇದನ್ನು ಹೇಳಿಕೋ. Hallelujah. 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 Feeding the seed of healing. ನೋಡಿ, ಬೀಜವು ಬೆಳೆಯಲಿಕ್ಕಾಗಿ ಬೇಕಾದದನ್ನು ಕೊಡು. Other day Jesus was teaching me this when we were in Europe. ನಾವು ಯುರೋಪಿನಲ್ಲಿ ಇದ್ದಾಗ ಯೇಸು ಸ್ವಾಮಿ ನನಗೆ ಕಲಿಸಿದ್ದು, God is giving everything as a seed. You have to make it as a fruit. ನೋಡಿ, ದೇವರು ನಮಗೆಲ್ಲವನ್ನು ಒಂದು ಬೀಜವಾಗಿ ಕೊಟ್ಟಿದ್ದಾರೆ, ಅದನ್ನು ಹಣ್ಣು ಮಾಡಲಿಕ್ಕಾಗಿ. Say that again. ದೇವರು ನಮಗೆಲ್ಲರಿಗೂ ಬೀಜ ಕೊಟ್ಟಿದ್ದಾರೆ, ಅದನ್ನು ಹಣ್ಣಾಗಿ ಮಾರ್ಪಡಿಸಬೇಕು. Seed ಆಯ್ತಾ ಎಲ್ಲ ಕಿಟ್ಟನೆ. ಎಲ್ಲೂ ಬೀಜವಾಗಿಯೇ ಕೊಡುತ್ತಾರೆ. Seed only God is giving. ದೇವರು ನಮಗೆ ಕೊಡುವುದು ಕೇವಲ ಬೀಜ ಮಾತ್ರ. You have to make it fruit. ನಾವು ಅದನ್ನು ಹಣ್ಣುಗಳನ್ನಾಗಿಸಬೇಕು. For that there is root. ಅದಕ್ಕೆ ಬೇರು ಇರಬೇಕು. Root. ಬೇರು. You have to grow. ಅದು ಬೆಳೆಯಬೇಕು. Tree, when the tree is getting mature, ನೋಡಿ, ಮರವಾಗುವಾಗ it will produce fruits. ಅದು ಹಣ್ಣುಗಳನ್ನು It will ಹೊರಡಿಸುತ್ತದೆ. produce fruits. ಅದು ಹಣ್ಣುಗಳನ್ನು ಹೊರಡಿಸುತ್ತದೆ. Automatically it will come out. ತನ್ನಿಂದ ತಾನೇ ಅದು ಹೊರಗಡೆ ಬರುತ್ತದೆ. Hallelujah. Hallelujah. Everything is given as seed. ಎಲ್ಲ ಒಂದು ಬೀಜವಾಗಿ ಕೊಟ್ಟಿದೆ. You have to make it fruit. ನೀನು ಅದನ್ನು Say that. ಹಣ್ಣುಗಳನ್ನಾಗಿಸಬೇಕು. Write it down. Write it down. This is ಎಲ್ಲರೂ very important word. ಅತಿ ಮುಖ್ಯವಾದಂತ So ವಾಕ್ಯ. very important. Every gift is given as seed. ನೋಡಿ, ಪ್ರತಿಯೊಂದು ಕೊಡುಗೆಗಳ ಒಂದು You have to make ಬೀಜವಾಗಿ
it ಕೊಟ್ಟಿದ್ದಾರೆ. ನೀನು fruit. ಅದನ್ನು ಹಣ್ಣುಗಳನ್ನಾಗಿಸಬೇಕು. Fruit. ಹಣ್ಣು. From the seed to the fruit there is a tree. ನೋಡಿ, ಬೀಜದಿಂದ ಹಣ್ಣು ಬರುವ ತನಕ ಅಲ್ಲಿ ಒಂದು ಮರ ಇದೆ. That is called living in the faith. ಅದಾಗಿದೆ Walking ವಿಶ್ವಾಸದಲ್ಲಿ in the ಬದುಕುವುದು, faith. ವಿಶ್ವಾಸದಲ್ಲಿ Walking in the ನಡೆಯುವುದು, faith. ವಿಶ್ವಾಸದಲ್ಲಿ ನಡೆಯುವುದು. Are you ready? ನೀವು ಸಿದ್ಧರಿದ್ದೀರಾ? Are you ready for it? ಇದಕ್ಕಾಗಿ It's ಸಿದ್ಧರಿದ್ದೀರಾ? not simply believing, ಅದು ಸಾಧಾರಣ ವಿಶ್ವಾಸವಲ್ಲ, but practicing faith. ಅದು ವಿಶ್ವಾಸದ ಪರಿಶೀಲನೆ. Practicing faith in your office. ನಿನ್ನ ಆಫೀಸಿನಲ್ಲಿ Practicing ವಿಶ್ವಾಸದ faith in the area where you work. ನೀನು ಎಲ್ಲಿ ಕೆಲಸ ಮಾಡ್ತಿದ್ದೀಯ Practicing ಅಲ್ಲಿ putting ಪರಿಶೀಲನೆ. faith in all the circumstances you face. ನಿನ್ನ ಎಲ್ಲ ಸನ್ನಿವೇಶಗಳಲ್ಲಿ ಅದನ್ನಿಡಬೇಕು. All the days of your life. ನಿನ್ನ ಜೀವನದ ಎಲ್ಲ ದಿನಗಳಲ್ಲಿ Saying and seeing the work of God is manifesting in us. ನೋಡಿ, ದೇವರು ತನ್ನ ಕಾಯಕ ಕಾರ್ಯಗಳನ್ನು ಮಾಡುತ್ತಾರೆ. Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. The time has come. ಸಮಯವಿಗೂ ಬಂದಿದೆ. Test yourself. ನಿನ್ನನ್ನೇ ಪರೀಕ್ಷಿಸು. Tomorrow ನಾಳೆ I will be explaining the last part of this verse. ಈ ವಾಕ್ಯದ ಕೊನೆಯ ಭಾಗದ ಬಗ್ಗೆ ವಿವರಿಸುತ್ತೇನೆ. Don't miss tomorrow. ಅದನ್ನು ತಪ್ಪಿಸಬೇಡಿ. We have morning meeting from 10, that hall. ನೋಡಿ, ಆ ಹಾಲ್ ನಲ್ಲಿ ಬೆಳಿಗ್ಗೆ ನಮಗೆ ಕ್ಲಾಸ್ ಇತ್ತು. Morning meeting from 10. ನೋಡಿ, Evening meeting by 5. ನೋಡಿ, ಬೆಳಿಗ್ಗೆ 10 ಗಂಟೆಗೆ ಅಲ್ಲಿ ಆ ಹಾಲ್ ನಲ್ಲಿ ಧ್ಯಾನ ಇದೆ. Guys, celebrate this weekend with us. ನೋಡಿ, ಈ ನಾಳೆ ಭಾನುವಾರ ಅಲ್ವಾ, ನಮ್ಮ ಜೊತೆಯಲ್ಲೇ ಇಲ್ಲಿ ಇರಬೇಕು ನೀವು. Hallelujah. ಹಲ್ಲೆಲೂಯಾ. I'm sure tomorrow we will be praying for all of you. Those who want to be prayed, we will be praying for you individually. ನೋಡಿ, ಯಾರಿಗೆಲ್ಲ ನನ್ನ ಪ್ರಾರ್ಥನೆ ಅಗತ್ಯವಿದೆ, ನಾಳೆ ನಿಮಗೆಲ್ಲರಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. Hallelujah. ಹಲ್ಲೆಲೂಯಾ. Tonight ಇಂದು ರಾತ್ರಿ I'm giving you a test. ನಾನು ನಿಮಗೊಂದು ಪರೀಕ್ಷೆ ಕೊಡ್ತಿದ್ದೇನೆ. Test yourself. ನಿನ್ನನ್ನೇ ಪರೀಕ್ಷೆ, Examine yourself. ನಿನ್ನನ್ನೇ ಪರಿಶೋಧನೆ ಮಾಡು. Are you living in the faith? ನೀನು ವಿಶ್ವಾಸದಲ್ಲಿ ಬೇರೂರಿದ್ದೀಯಾ? Where is he? Hallelujah. Hallelujah. Living in the faith. ವಿಶ್ವಾಸದಲ್ಲಿ ಬದುಕು. All of you say, living in the faith. ಎಲ್ಲರೂ ಹೇಳಿ, ವಿಶ್ವಾಸದಲ್ಲೇ. Everybody say, ಎಲ್ಲರೂ ಹೇಳಿ, living in the faith. ವಿಶ್ವಾಸದಲ್ಲಿ ಬಾಳಬೇಕು. ಹೇಳಿ. All of you, lift your hand and say, ಎಲ್ಲರೂ ಕೈಗಳನ್ನು ಎತ್ತಿ ಹಿಡಿದುಕೊಂಡು ಹೇಳಿ, ವಿಶ್ವಾಸದಲ್ಲಿ ವಿಶ್ವಾಸದಲ್ಲಿ ಬಾಳಬೇಕು. ಬಾಳಬೇಕು. ಹೇಳಿ, ವಿಶ್ವಾಸದಲ್ಲಿ. Lift your both hands. ಎರಡು ಕೈಗಳನ್ನು ಎತ್ತಿ ಹಿಡಿದುಕೊಂಡು ಹೇಳಿ. Both hands. ಎರಡು ಕೈಗಳನ್ನು ಎತ್ತಿ Lift as ಹಿಡಿದುಕೊಂಡು much you can. ಎಷ್ಟು ಸಾಧ್ಯವೋ ಅಷ್ಟು ಎತ್ತಿ. Hallelujah. ಹಲ್ಲೆಲೂಯಾ. Living in faith. ವಿಶ್ವಾಸದಲ್ಲಿ ಬಾಳು. Lord who is inside me. ದೇವರು ನನ್ನ ಒಳಗಡೆ ಇದ್ದಾರೆ. Lord who lives inside me. ದೇವರು ನನ್ನ ಅಂತರಂಗದಲ್ಲಿ ಇದ್ದಾರೆ. Help me to ನನಗೆ ಸಹಾಯ ಮಾಡುತ್ತಾರೆ. living in the faith. ವಿಶ್ವಾಸದಲ್ಲಿ ಬದುಕು. Help me to living in the faith. ನನಗೆ ವಿಶ್ವಾಸದಲ್ಲಿ ಬದುಕಲು Help me to live in the faith. ವಿಶ್ವಾಸದಲ್ಲಿ ಬದುಕಲು ಸಹಾಯ Help me ಮಾಡುತ್ತಾರೆ. to live in the faith. ವಿಶ್ವಾಸದಲ್ಲಿ ಬದುಕಲು ಸಹಾಯ ಮಾಡುತ್ತಾರೆ. From believing. ವಿಶ್ವಾಸದಿಂದಲೇ Want to take one step. ಒಂದು ಹೆಜ್ಜೆ ಮುಂದಕ್ಕೆ. Want to take one step. ಒಂದು ಹೆಜ್ಜೆ ಮುಂದಕ್ಕೆ ಇಡು. Want to take one step. ಒಂದು ಹೆಜ್ಜೆ ಮುಂದಕ್ಕೆ ಇಡು. I want to live in the faith. ನನಗೆ ವಿಶ್ವಾಸ. Live in the faith. I want to live in the ವಿಶ್ವಾಸದಲ್ಲಿ faith. ಬದುಕಬೇಕು ನನಗೆ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. That living in the faith ವಿಶ್ವಾಸದಲ್ಲಿ ಬದುಕುವುದು will produce fruit. ಅದು ಫಲಗಳನ್ನು ಹೊರಡಿಸುತ್ತದೆ. That fruit is ಆ ಫಲ ಎನ್ನುವುದು fruit of the spirit. ಪವಿತ್ರಾತ್ಮರ ಸತ್ಫಲಗಳು. That's love. ಅದು ಪ್ರೀತಿ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Louder. Hallelujah. ಗಟ್ಟಿಯಾಗಿ ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Let me conclude by saying this. By believing you can receive healing, but living in the faith you can continue in the healing. ನೋಡಿ, ಇಂದು ಸಾಯಂಕಾಲ ಹೇಳಲು ಬಯಸ್ತಾ ಇದ್ದೇನೆ, ವಿಶ್ವಾಸದಿಂದ ನಮಗೆ ಸೌಖ್ಯ ಸಿಗ್ತದೆ. ಆದರೆ ವಿಶ್ವಾಸದ ಮೂಲಕ ಮುಂದುವರಿದರೆ ಸೌಖ್ಯ ಎನ್ನುವುದು ನೆಲೆಗೊಳ್ಳುತ್ತದೆ. ಅರ್ಥವಾಯ್ತಾ? ಆಯ್ತು. ಹೌದು. ಅರ್ಥವಾಯ್ತಾ? ಆಯ್ತು. Say that again. ನೋಡಿ, ವಿಶ್ವಾಸವಿಟ್ರೆ by faith you can receive healing. ನನಗೆ ವಿಶ್ವಾಸವಿಟ್ರೆ ನಮಗೆ ಸೌಖ್ಯ ಸಿಗ್ತದೆ. But only through living in the faith. ವಿಶ್ವಾಸದಲ್ಲಿ ಬದುಕುವುದರ ಮೂಲಕ you can continue in that healing. ನೋಡಿ, ಆ ಸೌಖ್ಯ ನೆಲೆಗೊಳ್ಳುತ್ತದೆ. Hallelujah. Hallelujah. That's what Jesus said. ಅದಲ್ವೇ ಯೇಸು ಹೇಳಿದ್ದು. sower ಬಿತ್ತಿರಿ. when for sowing the seed. ಬೀಜವನ್ನು ಬಿತ್ತುವುದು. So
ಬಿತ್ತು Everywhere you go and ಎಲ್ಲ ಕಡೆ ಹೋಗಿ ನೀನು ಬಿತ್ತು. sower ಬಿತ್ತು. when for sowing the ಬಿತ್ತು seed. ಬಿತ್ತಿದರೆ This ಕೊಯ್ಯುತ್ತಿ. side, why you are not putting here? Sower when for sowing the seed. ನೋಡಿ, ಬೀಜವನ್ನು Sower ಬಿತ್ತಲಿಕ್ಕಾಗಿ is same, ಅವನು ಅದೇ ರೀತಿ. seed is same, ನೋಡಿ, ಬೀಜ ಎನ್ನುವುದು ಒಂದೇ, but result is not same. ಆದರೆ ಫಲಿತಾಂಶಕ್ಕೆ ವ್ಯತ್ಯಾಸವಿದೆ. ಬಿತ್ತುವವನು ಒಬ್ಬನೇ, ಬೀಜವು ಒಂದೇ, ಆದರೆ ಅದರ ಫಲಕ್ಕೆ ವ್ಯತ್ಯಾಸವಿದೆ. Sower is same, ಬಿತ್ತುವವನು ಒಂದೇ, seed is same, ಬೀಜ ಒಂದೇ, but result is not same. ಆದರೆ ಅದರ ಫಲಿತಾಂಶ ಒಂದೇ ರೀತಿ ಅಲ್ಲ. Some are 30, 30, 60. 60. Why this difference? ಯಾಕೆ ಈ ವ್ಯತ್ಯಾಸ ಬಂತು? Sower is same. ನೋಡಿ, Sow it, man. ನೋಡಿ, ಬಿತ್ತುವವನು ಒಂದೇ, ಒಬ್ಬನೇ. Sower went, sow the seed. ನೋಡಿ, ಬಿತ್ತುವವನು ಬೀಜವನ್ನು ಬಿತ್ತಿದ. You know what happened? ಏನಾಗಿದೆ ಸಂಭವಿಸಿತು? Some falls in the rocky place. Some falls in the roadside, in the ನೋಡಿ, wayside. ಕೆಲವು ಬೀಜ ದಾರಿಯ ಬದಿಯಲ್ಲಿ ಬಿತ್ತು. What is that way? Yeah. Wayside, roadside. What ನೋಡಿ, is that? ದಾರಿಯ ಬದಿಯಲ್ಲಿ ಬಿದ್ದರೆ ಏನಾಗಿದೆ All ಸಂಭವಿಸುವುದು? these are the different mindsets. ನೋಡಿ, ನಾನಾ ರೀತಿಯ ನನ್ನ ಮನಸ್ಸಿನ ಒಳಗಡೆ ಇರುವಂತ ಅವಸ್ಥೆಯಾಗಿದೆ ಇದು. Seed is same, sower is same, everything is same. ನೋಡಿ, ಬಿತ್ತುವವನು ಬೀಜ ಎಲ್ಲ ಒಂದೇ But ರೀತಿ, living in faith. ಆದರೆ ವಿಶ್ವಾಸದಲ್ಲಿ ಬದುಕುವುದು. Huh? You understand? ಅರ್ಥವಾಯ್ತಾ? Then you preach. You understand? Say that. Sower is saying, seed is saying, but result is not saying. For that we must live in faith. What happened to the seed, those who have fallen in the roadside? ನೋಡಿ, ದಾರಿಯ ಬದಿಯಲ್ಲಿ ಬಿದ್ದ ಬೀಜಕ್ಕೆ ಏನಾಯ್ತು? Birds of the sky. ಹಕ್ಕಿಗಳು ಆಕಾಶದಿಂದ ಬಂತು. Hallelujah. 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 Heat of the sun. ನೋಡಿ, ಸೂರ್ಯನ ಬಿಸಿಲು, Birds of the sky. ಆಕಾಶದ Heat of the ಹಕ್ಕಿಗಳು, sun. ಸೂರ್ಯನ ಬೆಳಕು, Thorns. ಮುಳ್ಳುಗಳು. At the same time, ಅದೇ ಸಮಯ 100% result is coming out. ನೋಡಿ, 100% ಫಲ ಬಂತು. What is the difference? ಏನಾಗಿದೆ ವ್ಯತ್ಯಾಸ? One is believing, ಒಂದು ವಿಶ್ವಾಸ, but not living in faith. ಆದ್ರೆ ವಿಶ್ವಾಸದಲ್ಲಿ ಬದುಕ್ತಾ ಇಲ್ಲ. Now you got it. What is the difference between this? ಏನಾಗಿದೆ ಇದರೊಂದಿಗಿನ ವ್ಯತ್ಯಾಸ? Everybody is believing. ಎಲ್ಲರೂ ವಿಶ್ವಾಸವಿಡುತ್ತಾರೆ. Even the roadside seed is believing. ನೋಡಿ, ದಾರಿಯ ಬದಿಯಲ್ಲಿ ಬಿದ್ದ ಬೀಜಕ್ಕೆ ವಿಶ್ವಾಸ ಇತ್ತು, They're believing. ಅದನ್ನ ವಿಶ್ವಾಸವಿಟ್ಟಿತು. Hallelujah. Hallelujah. Stony place, believing. ನೋಡಿ, ಮುಳ್ಳಿನ Seed among the thorns, believing. ಕಲ್ಲಿನ ಮುಳ್ಳಿನ ಮಧ್ಯದಲ್ಲಿ ಬಿದ್ದವು ನಂಬಿದು. But what happened? ಆದ್ರೆ ಏನಾಗಿದೆ ಸಂಭವಿಸಿತು? Not living in faith. ವಿಶ್ವಾಸದಲ್ಲಿ ಬೇರೂರಲಿಲ್ಲ. Believing is very easy, my friend. ನನ್ನ ಸಹೋದರರೇ, ನಂಬುವುದು ತುಂಬಾ ಸುಲಭ. ನಂಬುವುದು ತುಂಬಾ ಸುಲಭ. Very easy. ತುಂಬಾ ಸುಲಭ, ತುಂಬಾ ಸುಲಭ, ತುಂಬಾ ಸುಲಭ. Hallelujah. Hallelujah. Believing is very easy. ನೋಡಿ, ವಿಶ್ವಾಸವಿಡುವುದು But ತುಂಬಾ ಸುಲಭ. believing and living in the faith, ವಿಶ್ವಾಸದಲ್ಲಿ ಬೇರೂರುವುದು, each time ಪ್ರತಿ ಕ್ಷಣದಲ್ಲೂ you have to test yourself. ನಿನ್ನನ್ನೇ ಪರೀಕ್ಷಿಸಬೇಕು. Every morning, ಪ್ರತಿ ಮುಂಜಾನೆಯಲ್ಲಿ like the way you check BP, ಬಿಪಿ ಚೆಕ್ ಮಾಡಬಂತೆ, you check cholesterol, you check BP, you check that thing, this thing, everything you check. ನೋಡಿ, ನಮ್ಮ ಕೊಲೆಸ್ಟ್ರಾಲ್, ಬಿಪಿ, ಅದು ಇದೆಲ್ಲ ನಾವು ಚೆಕ್ From ಮಾಡ್ತೀವಿ. tomorrow morning onwards, you have another test. ನಾಳೆ ಬೆಳಗಿನಿಂದ ಇನ್ನೊಂದು ಪರಿಶೋಧನೆ ನೀವು ಮಾಡಬೇಕು. Whether I'm living in the faith or not. ನಾನು ವಿಶ್ವಾಸದಲ್ಲಿ ಬೇರೂರಿದ್ದೇನೆ ಇಲ್ವಾ? Hallelujah. Hallelujah. Whether I'm living in the faith or ನಾನು not. ವಿಶ್ವಾಸದಲ್ಲಿ ಬೇರೂರಿದ್ದೇನೆ ಇಲ್ವಾ? And Bible says, ಬೈಬಲ್ ಹೇಳುತ್ತಿದೆ, if you are testing yourself and finding that Christ is inside you, ನಿಮ್ಮನ್ನೇ ಪರೀಕ್ಷಿಸಿ ನೋಡಿ, ಯೇಸು ಪ್ರಭು ನಿಮ್ಮಲ್ಲಿ ಇದ್ದಾನೆ. you will never fail. ನೀನೆಂದಿಗೂ ಸೋಲುವುದಿಲ್ಲ. You will never fail. ನೀನೆಂದಿಗೂ ಸೋಲುವುದಿಲ್ಲ. Oh, the failures are living now. ಎಲ್ಲ ಸೋಲುಗಳೀಗ Lift your both hands. Lift your both hands and pray. Pray this prayer. Pray. All of you pray in the name of Jesus. Lord, help me, Jesus, to
live in the faith. ವಿಶ್ವಾಸದಲ್ಲಿ Help me, Jesus, ಯೇಸುವೇ to live in the faith. ವಿಶ್ವಾಸದಲ್ಲಿ Help me, Jesus, ನನಗೆ ಸಹಾಯ ಮಾಡು to live in the faith. ವಿಶ್ವಾಸದಲ್ಲಿ ಬದುಕಲು Live in the faith. Live in the faith. Live in the faith. Live in the faith. ಬಾಳಬೇಕು To live in the faith. ವಿಶ್ವಾಸದಲ್ಲಿ ಬಾಳಬೇಕು Sha-da-da-da-da-da. ಶಿವೆ Asthma is leaving. ಆಸ್ತಮ ರೋಗ ಬಿಟ್ಟು ಹೋಗ್ತಾ ಇದೆ When you are living in the faith, ನೀನು ವಿಶ್ವಾಸದಲ್ಲಿ that ಬಾಳಿದರೆ asthma cannot remain in you anymore. ಆಸ್ತಮ ರೋಗ ಇನ್ನು ನಿನ್ನನ್ನು ಹಿಡಿದಿಟ್ಟುಕೊಳ್ಳುವುದಿಲ್ಲ. Yes. Lift your both ಹೌದು, hands. ಎರಡು ಕೈಗಳನ್ನು ಎತ್ತಿ ಹಿಡಿದುಕೋ. Call upon the name of Jesus. ಯೇಸುವಿನ ನಾಮವನ್ನು ಕೂಗಿ Tonight is the last night for that sickness. ಇಂದು ನಿನ್ನ ಕಾಯಿಲೆಯ ಕೊನೆಯ In the ರಾತ್ರಿ name of Jesus. ಯೇಸುವಿನ In the ನಾಮದಲ್ಲಿ name of Jesus. ಯೇಸುವಿನ ನಾಮದಲ್ಲಿ ಯೇಸುವೇ Lord, give me the grace. ಯೇಸುವೇ ಕೃಪೆಯನ್ನು ಕೊಡಿರಿ. Give me the grace ಆ ಕೃಪೆಯನ್ನು to ಕೊಡಿರಿ. live in the faith. ವಿಶ್ವಾಸದಲ್ಲಿ To ಬದುಕು. live in the faith. ವಿಶ್ವಾಸದಲ್ಲಿ I ಬಾಳಲು. need the grace ವಿಶ್ವಾಸದಲ್ಲಿ to live in the faith. ವಿಶ್ವಾಸದಲ್ಲಿ ಬಾಳಲು. Hallelujah. 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 I need the faith. ನನಗೆ ವಿಶ್ವಾಸ I ಬೇಕು. need the grace ನನಗೆ ಕೃಪೆ to ಬೇಕು. live in the faith. ವಿಶ್ವಾಸದಲ್ಲಿ To ಬಾಳಲು. live in the ನನಗೆ faith. ವಿಶ್ವಾಸದಲ್ಲಿ To live in the ಬಾಳಬೇಕು. faith. ವಿಶ್ವಾಸದಲ್ಲಿ That ಬದುಕಬೇಕು. sister, ಆ ಸಿಸ್ಟರ್ she is passing the test. ಅವಳು ಪರೀಕ್ಷೆ ಪಾಸ್ ಆದಳು. She is going through the exam. ಅವಳ ಪರೀಕ್ಷೆ ಮೂಲಕ And ಹಾದು ಹೋದಳು. Jesus is anointing your sister. ಯೇಸು ನಿನ್ನನ್ನು ಅಭಿಷೇಕ ಮಾಡುತ್ತಾ ಇದ್ದಾರೆ. Tonight ಇಂದು ರಾತ್ರಿ is a night of your deliverance. ನಿನ್ನ ಬಿಡುಗಡೆಯ ರಾತ್ರಿ. Many of you ಅನೇಕರಿಗೆ are receiving the touch of God tonight. ದೇವರ ಸ್ಪರ್ಶನ ಈ ರಾತ್ರಿ ಪಡೆಯುತ್ತಿದ್ದೀರಿ. Speak to the Lord for a few minutes. ಕೆಲವು ನಿಮಿಷ ದೇವರಲ್ಲಿ Speak to the ಮಾತನಾಡು. Lord for a few minutes. ದೇವರಲ್ಲಿ ಕೆಲವು ಕ್ಷಣ Speak ಮಾತನಾಡು. to the Lord for a few ಕೆಲವು minutes. ಕ್ಷಣ ದೇವರಲ್ಲಿ ಮಾತನಾಡು. Open your mouth. ನಿನ್ನ ಬಾಯಿ ತೆರೆಯು. Speak to the Lord. Speak to the ದೇವರಲ್ಲಿ Lord. ಮಾತನಾಡಿ. ದೇವರಲ್ಲಿ ಮಾತನಾಡಿ. Jesus, Jesus, ಯೇಸುವೇ, Jesus. ಯೇಸುವೇ ಎಂದು ಕರೀರಿ. Jesus, Jesus, ಯೇಸುವೇ, Jesus, ಯೇಸುವೇ, ಯೇಸುವೇ. Today I'm understanding my problem. ಇಂದು ನನ್ನ ಸಮಸ್ಯೆ. Today I'm understanding my ನನ್ನ problem. ಸಮಸ್ಯೆ ನಾನು ಅರ್ಥ ಮಾಡಿಕೊಂಡೆ ಇಂದು. I am believing, ನಾನು ನಂಬುತ್ತಿದ್ದೇನೆ. but I'm not staying in faith. ಆದರೆ ವಿಶ್ವಾಸದಲ್ಲಿ ಬೇರು But I'm not living in the faith. ಆದರೆ ವಿಶ್ವಾಸದಲ್ಲಿ ಬಾಳುತ್ತಾ ಇಲ್ಲ. I'm not believing. I'm believing, ನಾನು ನಂಬುತ್ತಿದ್ದೇನೆ. but I'm not able to living the faith. ಆದರೆ ವಿಶ್ವಾಸದಲ್ಲಿ ನಾನು ಬೇರೂರಲಿಲ್ಲ. Receive it in Jesus' name. ಯೇಸುವಿನ ನಾಮದಲ್ಲಿ ಸ್ವೀಕರಿಸಿ. Receive it in Jesus' name. ಯೇಸುವಿನ ನಾಮದಲ್ಲಿ The ಸ್ವೀಕರಿಸಿ. time has come. ಆ ಸಮಯ ಬಂತು. No matter where are you ನೀನು sitting, ಎಲ್ಲಿ ಕುಳಿತಿದ್ರೆ ಪರವಾಗಿಲ್ಲ. speak to the Lord. ದೇವರಲ್ಲಿ ಮಾತನಾಡು. Just before 5 minutes, 5 ನಿಮಿಷಕ್ಕಿಂತ ಮುಂಚೆ, in 5 minutes, 5 ನಿಮಿಷದ ಒಳಗಡೆ we are going to have the adoration. ನಾವು ಆರಾಧನೆ In ಪ್ರಾರಂಭಿಸುತ್ತೇವೆ. 5 minutes. 5 ನಿಮಿಷ. Before that, ಅದಕ್ಕಿಂತ ಮುಂಚೆ speak through your mouth. ನಿನ್ನ ಬಾಯಿ ತೆರೆದು ನೀನು ಮಾತನಾಡು. Say it. ಹೇಳು. Say it. ಬಾಯಿ ತೆರೆದು ಹೇಳಿ. Hallelujah. ಹಲ್ಲೆಲೂಯಾ. Living in faith. ವಿಶ್ವಾಸದಲ್ಲೇ ಬೇರೂರುವುದು. You have to make a decision. ನೀನೊಂದು ನಿರ್ಧಾರ ತೆಗೆದುಕೋ. Today you have to make a decision. ಇಂದು ನೀನೊಂದು ನಿರ್ಧಾರ ತೆಗೆದುಕೋ. I'm going to live in the faith. ನಾನು ವಿಶ್ವಾಸದಲ್ಲಿ ಬದುಕುತ್ತೇನೆ. I'm going to live in the faith. ನಾನು ವಿಶ್ವಾಸದಲ್ಲಿ I'm ಬದುಕುತ್ತೇನೆ. going to live in the faith. ನಾನು ವಿಶ್ವಾಸದಲ್ಲಿ ಬದುಕುತ್ತೇನೆ. From believing, ವಿಶ್ವಾಸದಿಂದಲೇ I'm stepping into being and living in the faith. ನಾನು ವಿಶ್ವಾಸದಲ್ಲಿ ಬದುಕಲು ಬೇರೂರುತ್ತೇನೆ. Satya, ಸತ್ಯ. ready? ಸಿದ್ಧರಿಂದೀಯ. Get up. ಎದ್ದೇಳು. Get up. ಎದ್ದೇಳು. Get up. ಎದ್ದು ಬಾ. Walk freely. ನಡೆ. ಫ್ರೀಯಾಗಿ ನಡೆ. Walk freely. ಫ್ರೀಯಾಗಿ ನಡೆ. Lift it up. Lift it up and walk. Lift it up and walk. ಅದರ Lift it ಕೈಯಲ್ಲಿ up and walk. ಎತ್ತಿಹಿಡಿದು Walk it up. ಎತ್ತಿಹಿಡಿದು ನಡೆ. Walk it up. ಎತ್ತಿಹಿಡಿದುಕೊಂಡು ಓಡು. Walk. Oh! He's ready. ಎಲ್ಲರೂ ಕರೀರಿ. He's ready. Jesus' name. ಯೇಸುವಿನ ನಾಮದಲ್ಲಿ. Jesus' name. ಯೇಸುವಿನ ನಾಮದಲ್ಲಿ. Jesus' name. ಯೇಸುವಿನ ನಾಮದಲ್ಲಿ. Jesus is here tonight. ಯೇಸು ಇಲ್ಲಿದ್ದಾರೆ. His glory is moving. His ದೇವರ glory is moving. ದೇವರ ಮಹಿಮೆ ಚಲಿಸುತ್ತಿದೆ. Jesus. ಯೇಸುವೇ. Call upon the name of Jesus. ಯೇಸುವಿನ ನಾಮವನ್ನು ಕರೀರಿ. Everybody. ಯೇಸುವೇ. Call upon the name of Jesus. ಯೇಸುವಿನ ನಾಮವನ್ನು ಕರೀರಿ. You know what Jesus says? ಯೇಸು ಹೇಳುತ್ತಿರುವುದು Living in faith. ವಿಶ್ವಾಸದಲ್ಲಿ ಬೇರು. Living in faith. ವಿಶ್ವಾಸದಲ್ಲಿ ಬೇರು. See the daughter. See this daughter. See this daughter. ನೋಡಿ ಈ ಮಗಳು She is receiving healing touch. ಅವಳು ಸೌಖ್ಯದ ಸ್ಪರ್ಶನೆ Bring her, bring her, ಪಡೆಯುತ್ತಿದ್ದಾಳೆ. bring her, bring ಅವಳ her. ನೀಚೆ ತನ್ನಿ, ಈಚೆ ತನ್ನಿ. Bring her, bring her. ಅವಳ ನೀಚೆ ತನ್ನಿ.
Oh, hallelujah. Hallelujah. Jesus is here tonight. ನೋಡಿ ಇಂದು ರಾತ್ರಿ ಯೇಸು ಇಲ್ಲಿ ಇದ್ದಾರೆ. You know what Jesus says? ಯೇಸು ನಿನಗೆ ಹೇಳುತ್ತಿರುವುದು, When you are believing, ಯಾವಾಗ ನೀನು ನಂಬುತ್ತೀಯೋ, when you are living in the faith, ವಿಶ್ವಾಸದಲ್ಲಿ ನೀನು ಬದುಕುವಾಗ, that's the moment of your deliverance. ಆ ಕ್ಷಣದಲ್ಲಿ ನಿನ್ನ ಬಿಡುಗಡೆ. She is receiving healing. ಅವಳು ಸೌಖ್ಯದ ಸ್ಪರ್ಶನೆ ಪಡೆಯುತ್ತಿದ್ದಾಳೆ. Operation is getting cancelled. ಅವಳ ಆಪರೇಷನ್ ಕ್ಯಾನ್ಸಲ್ ಆಗ್ತಾ ಇದೆ. Operation is getting ಅವಳ ಆಪರೇಷನ್ ಕ್ಯಾನ್ಸಲ್ ಆಗ್ತಾ ಇದೆ. Go to the priest. ಗುರುಗಳ ಹತ್ತಿರಕ್ಕೆ ಹೋಗಿ ಆಶೀರ್ವಾದ ಪಡೆದುಕೋ. Being in faith. ಮಾತನಾಡಿ. Living in faith. ವಿಶ್ವಾಸದಲ್ಲಿ. Living in faith. ವಿಶ್ವಾಸಕ್ಕಾಗಿ. Living in faith. ವಿಶ್ವಾಸದಲ್ಲಿ ಬದುಕು. Living in faith. ವಿಶ್ವಾಸದಲ್ಲಿ ಬದುಕು. Living in faith. ವಿಶ್ವಾಸದಲ್ಲಿ ಬದುಕು. Keep on believing. Keep on believing. ವಿಶ್ವಾಸವನ್ನು ವಿಶ್ವಾಸವನ್ನು ಎತ್ತಾ ಇರು. ವಿಶ್ವಸಿಸಿಕೊಂಡೇ ಇರಿಕೀಗ. ವಿಶ್ವಾಸವಿಡುತ್ತಲೇ ಇರು. ವಿಶ್ವಸಿಸಿಕೊಂಡೇ ಇರಿಕೀಗ. ವಿಶ್ವಾಸವಿಡುತ್ತಲೇ ಇರು. Keep on believing. ವಿಶ್ವಾಸವಿಡುತ್ತಲೇ ಇರು. Though you are not seeing the signs in the sky, ನೋಡಿ ಆಕಾಶ, believe that there will be rain. ಆಕಾಶದಲ್ಲಿ ಮೋಡವು ಕಾಣಿಸದೆ ಇದ್ದರೆ ನಂಬಿರಿ, ಮಳೆ ಬೀಳುತ್ತದೆ ಎಂದು. What a wonderful deliverance for that ನೋಡಿ sister. ಎಷ್ಟು ಅದ್ಭುತಕರವಾದ ಬಿಡುಗಡೆಯಾಗಿದೆ ಅವಳಿಗೆ. What a wonderful deliverance for that sister. ಎಷ್ಟೊಂದು ಅದ್ಭುತಕರವಾದ ಬಿಡುಗಡೆ ಅವಳು Jesus is delivering that sister. ಯೇಸು ಅವಳಿಗೆ ಬಿಡುಗಡೆ ಕೊಡುತ್ತಿದ್ದಾರೆ. Pray for her. ಈ ಅವಳಿಗಾಗಿ ಪ್ರಾರ್ಥನೆ ಮಾಡಿ. All of you. ನೀವೆಲ್ಲರೂ ಸೇರಿ. This mother is receiving healing. ಈ ತಾಯಿಗೆ ಸೌಖ್ಯ Many ಸಿಗ್ತಾ ಇದೆ. sisters are receiving ಅನೇಕ healing. ಸಿಸ್ಟರ್ಗಳಿಗೆ ಸೌಖ್ಯ ಸಿಗ್ತಾ ಇದೆ. Jesus is moving here. ಯೇಸು ಸ್ವಾಮಿ ಇಲ್ಲಿ Those who ಬರುತ್ತಿದ್ದಾರೆ. are in the wheelchair and crutches and stretcher, you are receiving healing touch from the Lord. ವೀಲ್ ಚೇರ್ ನಲ್ಲಿ ಬಂದಿರುವವರು, ಮಲಗಿದಲೇ ಇರುವವರಿಗೆ ಸೌಖ್ಯದ Those ಸ್ಪರ್ಶ who ಸಿಗ್ತಾ came in ಇದೆ. the ambulance, they are receiving healing touch. ಆಂಬುಲೆನ್ಸ್ ನಲ್ಲಿ ಬಂದಿರುವವರಿಗೆ ಸೌಖ್ಯದ ಸ್ಪರ್ಶನೆ ಸಿಗ್ತಾ ಇದೆ. I am not the healer. ನಾನು ಸೌಖ್ಯದಾಯಕನಲ್ಲ. I cannot heal anyone. ನನ್ನಿಂದ ಯಾರನ್ನು ಗುಣಪಡಿಸಲಿಕ್ಕಾಗದು. Are you the healer? Jesus is the healer. No priest can heal you. ಯಾವ ಗುರುಗಳು ಗುಣಪಡಿಸುವುದಿಲ್ಲ. But we can live somebody who heals. ಆದ್ರೆ ಯಾರು ನಮ್ಮ ಮೂಲಕ ಸೌಖ್ಯ ಕೊಡುವುದು. Hallelujah. Hallelujah. That Jesus is here tonight. ಅದೇ ಯೇಸು ಇಲ್ಲಿ ಇದ್ದಾರೆ ಈ ರಾತ್ರಿ. Many of you ಅನೇಕರಿಗೆ receiving healing touch. ಅನೇಕರಿಗೆ ಸೌಖ್ಯದ ಸ್ಪರ್ಶನೆ ಸಿಗ್ತಾ ಇದೆ. Pray this prayer from your open heart. ಹೃದಯ ತೆರೆದ ಈ ರೀತಿ ಪ್ರಾರ್ಥಿಸು. Pray this prayer from an open heart. ಹೃದಯ ತೆರೆದ ಈ ರೀತಿ ಪ್ರಾರ್ಥಿಸು. Lord, ಯೇಸುವೇ, most of the times of my life, ನನ್ನ ಜೀವನದ ಹೆಚ್ಚಿನ ಸಮಯ it's true that I am failure. ಹೌದು, ನಾನು ಸೋಲನ್ನು ಅನುಭವಿಸಿದೆ. I am failing. ನಾನು ಸೋತು ಹೋದೆ. She's getting healed. ನಿಮಗೆ ಸೌಖ್ಯ ಸಿಕ್ಕಿದೆ. She's getting healed. ಅವಳಿಗೆ ಆಕೆಗೆ ಸೌಖ್ಯ ಸಿಕ್ಕಿದೆ. Jesus is touching her. ಯೇಸು ಸ್ವಾಮಿ ಅವರನ್ನು ಮುಟ್ಟುತ್ತಿದ್ದಾರೆ. Jesus is moving here. Power of God is moving here. ದೇವರು ಇಲ್ಲಿ ಎಲ್ಲ ಈಗ ನೋಡಿ ಬರುತ್ತಿದ್ದಾರೆ. Daughter, ಮಗಳೇ, living in the faith ವಿಶ್ವಾಸದಲ್ಲಿ ಬದುಕು. is a challenge God is sitting in front of you. ನೋಡಿ, ನಿಮ್ಮ ಮುಂದೆ ದೇವರಿಟ್ಟಿರುವ ಒಂದು And ಚಾಲೆಂಜ್. the Christ who lives inside us ನಮ್ಮ ಯೇಸು ನಮ್ಮ ಒಳಗಡೆ ವಾಸಿಸುತ್ತಿದ್ದಾರೆ. is helping us to meet that challenge. ನೋಡಿ, ಈ ಚಾಲೆಂಜ್ ಅನ್ನು ಎದುರಿಸಲು ಅವರು ತನ್ನ ಸಹಾಯ ಮಾಡ್ತಾರೆ. All those who are joining me online, ಆನ್ಲೈನ್ ನಲ್ಲಿ ಇದನ್ನು ವಾಚ್ ಮಾಡಿ. my dear brother and sister, ನನ್ನ ಒಲವಿನ ಸಹೋದರ let me ಸಹೋದರಿ, tell you this. ನಿಮಗೆ ಇದನ್ನು ಹೇಳುತ್ತಿದ್ದೇನೆ. Living in the faith, ವಿಶ್ವಾಸದಲ್ಲಿ ಬೇರೂರಿ. living in the faith ವಿಶ್ವಾಸದಲ್ಲಿ ಬೇರೂರಿ. is the only thing God is asking from you. ಒಂದೇ ಕಾರ್ಯ ದೇವರು ನಿಮ್ಮಲ್ಲಿ ಕೇಳುತ್ತಿರುವುದು. Live with me in the faith. ವಿಶ್ವಾಸದಲ್ಲಿ ನನ್ನೊಂದಿಗೆ ಬದುಕು. Live with me in the faith. ವಿಶ್ವಾಸದಲ್ಲಿ ನನ್ನ ಜೊತೆ ಬದುಕು. Hallelujah. ಹಾಲೆಲೂಯಾ, Hallelujah. ಹಾಲೆಲೂಯಾ. It's very difficult. ಇದು ತುಂಬಾ ಕಷ್ಟಕರ. Believing something unseen in the seen world and living is very difficult. ನೋಡಿ, You understand that? ಗೋಚರವಾದ They came from Bangalore to ಪ್ರಪಂಚದಲ್ಲಿ. attend this retreat. ಬ್ಯಾಂಗ್ಳೂರಿಂದ ಬಂದಿದ್ದೀರಿ ಅಲ್ವಾ ನೀವು? You remember that? You remember that brother? ಅವರ ಪರಿಚಯವಿದೆಯಾ ನಿಮಗೆ? He got a wonderful healing ಅದ್ಭುತಕರವಾದ ಸೌಖ್ಯ ಪಡೆದಿದ್ದಾರೆ ಅವರು. from Yenpura. Which church? ಯಶವಂತಪುರ. Tisipalai. I still remember his face.
They came all the way from Bangalore to attend this retreat. ನೋಡಿ ಇವರು ಬ್ಯಾಂಗ್ಳೂರಿನಿಂದ ಈ ಧ್ಯಾನ ಕೂಟದಲ್ಲಿ ಪಾಲ್ಗೊಳ್ಳಲೆಂದು Just because of the healing they got. ನೋಡಿ ಅವರು ಪಡೆದ ಸೌಖ್ಯದಿಂದಾಗಿದೆ ಬಂದಿರು. Now this is going to be a testimony for you. ಈಗ ನಿಮಗೋಸ್ಕರ ಅವರು ಸಾಕ್ಷ್ಯ ಪಡಿಸುತ್ತಿದ್ದಾರೆ. You know what Jesus saying? ಯೇಸು ಸ್ವಾಮಿ ಹೇಳುತ್ತಿರುವುದೇನೆಂದರೆ, My son. ನನ್ನ ಮಗುವೇ. Why you have to come from Bangalore to Chikmagalur? ಯಾಕೆ ಬ್ಯಾಂಗ್ಳೂರಿಂದ ಚಿಕ್ಕಮಗಳೂರಿಗೆ ಬಂದಿದ್ದೀರಿ? This is a step ಇದೊಂದು ಹೆಜ್ಜೆ for living in the faith. ವಿಶ್ವಾಸದಲ್ಲೇ ಬದುಕಲಿಕ್ಕಿರುವುದು. Maybe I can live there ನಾನು ಅದೇ ರೀತಿ ಬದುಕಿದರೆ with the faith what I have, ನನಗಿರುವ ವಿಶ್ವಾಸದಲ್ಲಿ, but going to attend one more retreat, ನನಗೆ ಇನ್ನೊಂದು ಧ್ಯಾನಕ್ಕಾಗಿ ಹೋಗ್ಬೇಕು, going for one more prayer. ಇನ್ನೊಂದು ಪ್ರಾರ್ಥನೆಗಾಗಿ ಹೋಗ್ಬೇಕು. It's a one step I'm taking ಅದು ಒಂದೇ ಹೆಜ್ಜೆ to living in the faith. ವಿಶ್ವಾಸದಲ್ಲಿ ಬದುಕು, To living in the faith. ವಿಶ್ವಾಸದಲ್ಲಿ To ಬದುಕು, living in the faith. ವಿಶ್ವಾಸದಲ್ಲಿ ಬದುಕುವುದು. Get ready. ಸಿದ್ಧರಾಗಿ Get up. ಎದ್ದು ನಿಂತುಕೊಳ್ಳಿ. Now is the time for adoration. ಈಗ ಆರಾಧನೆಯ ಸಮಯ. Fathers are going to lead us. ಈಗ ಗುರುಗಳ ಆರಾಧನೆಯನ್ನು Yesterday I was asking people to come forward. ನಿನ್ನೆ ನಾನು ನಿಮ್ಮಲ್ಲಿ ಹೇಳಿದೆ ಮುಂದಕ್ಕೆ ಬನ್ನಿ ಎಂದು. Today I'm asking 200 people. ಇಂದು ನಾನು ಹೇಳ್ತಾ ಇದ್ದೇನೆ, ಒಂದು 200 ಮಂದಿ ಮುಂದಕ್ಕೆ ಬನ್ನಿ. Those who are expecting healing touch. ಯಾರಿಗಾದ್ರೂ ಸೌಖ್ಯದ ಸ್ಪರ್ಶನೆ ಬೇಕು ಅಂತ ಬಯಸುತ್ತಿದ್ದವರಿದ್ದರೆ You can come forward and kneel down here. ನೀವು ಮುಂದಕ್ಕೆ ಬಂದು ಮಂಡಿ ಊರಿ In that ನಿಂತುಕೊಳ್ಳಿ. green carpet, up to that green carpet. ನೋಡಿ, ಆ ಗ್ರೀನ್ ಕಾರ್ಪೆಟ್ ನಲ್ಲಿ ಅಲ್ಲಿಯ ತನಕ ಮಾತ್ರ ನಿಂತರೆ ಸಾಕು. Jesus. You know what Jesus says? ಯೇಸು ಸ್ವಾಮಿ ಹೇಳುತ್ತಿರುವುದೇನೆಂದರೆ, Living in the faith. ವಿಶ್ವಾಸದಲ್ಲೇ ಬೇರೂರಿ, Living in the faith. ವಿಶ್ವಾಸದಲ್ಲೇ ಬೇರೂರಿ. Only if we are expecting a healing. Enough. ಸಾಕು ಸಾಕು. More people cannot be accommodated here. ನೋಡಿ, ಹೆಚ್ಚು ಮಂದಿ ಮುಂದಕ್ಕೆ ಬಂದ್ರೆ ಇಲ್ಲಿ ಜಾಗ ಇಲ್ಲ. The limit is over. ನೋಡಿ, ಇಲ್ಲಿ ಜಾಗ ಎಲ್ಲ ಫುಲ್ ಆಗಿದೆ. The limit is over for today. ಇಂದಿನ ಈ ಜಾಗ ಎಲ್ಲ ಈಗ ಫುಲ್ ಆಗಿದೆ. Jesus is coming. ಆರಾಧನೆ ತಂದೆಯೇ, ಆರಾಧನೆ ಯೇಸುವೇ, ಆರಾಧನೆ ಆತ್ಮರೇ, ತ್ರೈಕ ದೇವರೇ, ಆರಾಧನೆ ತಂದೆಯೇ, ಆರಾಧನೆ ಯೇಸುವೇ,
ಯೋವಾನ್ ಶುಭ ಸಂದೇಶ 6ನೇ ಅಧ್ಯಾಯ 37ರ ವಾಕ್ಯ, ನನ್ನ ಬಳಿಗೆ ಬರುವವರನ್ನ ನಾನು ತಳ್ಳಿಬಿಡುವುದಿಲ್ಲ. ಇದು ವಾಗ್ದಾನದಿಂದ ಕೂಡಿದ ಜೀವಂತ ದೇವರ ವಾಕ್ಯ. ನನ್ನ ಬಳಿಗೆ ಬರುವವರನ್ನ ನಾನು ತಳ್ಳಿಬಿಡುವುದಿಲ್ಲ. ಪ್ರಭು ಯೇಸು ಇಂದು ನಮ್ಮ ಪ್ರತಿಯೊಬ್ಬರ ಹೃದಯವನ್ನ ಪರೀಕ್ಷಿಸಿ ನೋಡುತ್ತಾ ಇದ್ದಾರೆ. ಮಗನೇ, ಮಗಳೇ, ಬಾ. ಫ್ರಾನ್ಸಿಸ್, ಜೋಸೆಫ್, ರಾಬರ್ಟ್, ಸಿಸಿಲಿಯಾ, ಜೋಸ್ಪಿನ್, ಗ್ರೇಸಿ, ನೀನು ನನ್ನ ದೃಷ್ಟಿಯಲ್ಲಿ ಅಮೂಲ್ಯ. ಯೆಶಾಯ 43 ವಾಕ್ಯ 4ರಲ್ಲಿ, ಜಾನ್, ಡೇವಿಡ್, ಕಿರಣ್, ಮೆಲ್ವಿನ್, ನೀನು ನನ್ನ ದೃಷ್ಟಿಯಲ್ಲಿ ಅಮೂಲ್ಯ. ನಿನ್ನನ್ನು ಪ್ರೀತಿಸಿ ಘನಪಡಿಸುತ್ತೇನೆ ಎಂದು ಸರ್ವೇಶ್ವರ ಸ್ವಾಮಿ ವಾಗ್ದಾನಿಸುತ್ತಿದ್ದಾರೆ. ಫೆಲ್ಸಿ, ಶಾಲೆಟ್, ಫಿಲೋಮಿನಾ, ನೀನು ನನ್ನ ದೃಷ್ಟಿಯಲ್ಲಿ ಅಮೂಲ್ಯ. ನಿನ್ನನ್ನು ಪ್ರೀತಿಸಿ ಘನಪಡಿಸುತ್ತೇನೆ. ಕೀರ್ತನೆ 36 ವಾಕ್ಯ 8ರಲ್ಲಿ, ಮಗನೇ, ಮಗಳೇ, ನಿನ್ನ ಕಣ್ಣೀರನ್ನ ನನ್ನ ಕರಗಳಲ್ಲಿ ನಾನು ಶೇಖರಿಸಿಟ್ಟಿದ್ದೇನೆ. ನಿನ್ನ ಅಲೆಮಾರಿತನವನ್ನ ನಾನು ಕಂಡಿದ್ದೇನೆ. ನಿನ್ನ ಕಣ್ಣೀರನ್ನ ನನ್ನ ಕರಗಳಲ್ಲಿ ಶೇಖರಿಸಿಟ್ಟಿದ್ದೇನೆ. ನಿನ್ನ ಅಲೆಮಾರಿತನವನ್ನ ನಾನು ನೋಡಿದ್ದೇನೆ. ಬಾ, ಬಾ, ನನ್ನ ಬಳಿಗೆ ಬಾ. ಯೇಸು ನಮ್ಮ ಪ್ರತಿಯೊಬ್ಬರನ್ನ ಈ ಸಂಧ್ಯಾ ವೇಳೆ ಹೆಸರಿಡಿದು ಕರೆಯುತ್ತಾ ಇದ್ದಾರೆ. ಝೇವಿಯರ್, ಫಿಲಿಪ್, ಫೆಲಿಕ್ಸ್, ಬಾ, ನನ್ನ ಬಳಿಗೆ ಬಾ. ಮೇರಿ, ಜೋವಿಟಾ, ರೀನಾ, ನನ್ನ ಬಳಿಗೆ ಬಾ. ನಾನು ನಿನಗೆ ಸೌಖ್ಯವನ್ನ ಕೊಡುತ್ತೇನೆ, ಸಮಾಧಾನವನ್ನ ಕೊಡುತ್ತೇನೆ, ಧೈರ್ಯವನ್ನ ಕೊಡುತ್ತೇನೆ, ಮನಶಾಂತಿ, ನೆಮ್ಮದಿಯನ್ನ ಕೊಡುತ್ತೇನೆ. ಬಾ, ನನ್ನ ಬಳಿಗೆ ಬಾ. ಮತ್ತಾಯನ ಶುಭ ಸಂದೇಶ 11ನೇ ಅಧ್ಯಾಯ 28-30ರಲ್ಲಿ, ದುಡಿದು ಭಾರ ಹೊತ್ತು ಬಳಲಿ ಬೆಂಡಾಗಿರುವ ಸರ್ವ ಜನರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ. ನಾನು ವಿನಯಶೀಲನು, ದೀನ ಹೃದಯನು, ನನ್ನಿಂದ ಕಲಿತುಕೊಳ್ಳಿ. ನನ್ನ ನೊಗ ಹಗುರ, ನನ್ನ ಹೊರೆ ಸುಗಮ. ಪ್ರಿಯ ಸಹೋದರ ಸಹೋದರಿಯರೇ, ಯೇಸುವಿನ ಈ ಜೀವಂತ ವಾಕ್ಯದಲ್ಲಿ ನನ್ನ ನೊಗ ಹಗುರ ಎನ್ನುವಾಗ ಕಷ್ಟ, ಕಣ್ಣೀರು, ವೇದನೆ, ಕಾಯಿಲೆ, ಸಾಲಬಾಧ, ಸಂತಾನರಹಿತ ಜೀವನ ಒಂದು ನೊಗವಾಗಿ ನಿಮ್ಮ ಬದುಕಿನಲ್ಲಿ ಇರುವುದಾದರೆ ಆ ನೊಗಕ್ಕೆ ಇನ್ನೊಂದು ಹೆಗಲನ್ನ ಕೊಡುವವರು ಪ್ರಭು ಯೇಸು. ಆ ನೊಗವನ್ನ ಹೊತ್ತು ನಡೆಯುವವರು ನೀವಲ್ಲ, ಯೇಸು ಪ್ರಭು ಆ ನೊಗವನ್ನ ನಿಮ್ಮೊಂದಿಗೆ, ನಿಮ್ಮ ಪರವಾಗಿ ಕಲ್ವಾರಿ ಪೀಠದಲ್ಲಿ ಶಿಲುಬೆಯ ಮೇಲೆ ನಿಮಗಾಗಿ ಆ ನೊಗವನ್ನ ಹೊತ್ತು ಸಾಗಿದ್ದಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಯೆಶಾಯ ಪ್ರವಾದಿ 41ನೇ ಅಧ್ಯಾಯ 10ರ ವಾಕ್ಯದಲ್ಲಿ ಸರ್ವೇಶ್ವರ ಸ್ವಾಮಿ ವಾಗ್ದಾನಿಸುತ್ತಿದ್ದಾರೆ. ಮಗನೇ, ಮಗಳೇ, ಭಯಪಡಬೇಡ. ಜಾರ್ಜ್, ಪೀಟರ್, ಸಂತಾನ್,
ಭಯಪಡಬೇಡ, ನಾನಿದ್ದೇನೆ ನಿನ್ನೊಂದಿಗೆ, ಭಯಭ್ರಾಂತಳಾಗಬೇಡ, ನಾನೇ ದೇವರು, ನಿನಗೆ ಶಕ್ತಿ ನೀಡುವೆ, ಸಹಾಯ ಮಾಡುವೆ, ನನ್ನ ವಿಜಯ ಹಸ್ತದ ಆಧಾರ ಇದೇ ನಿನಗೆ ಎಂದು ವಾಗ್ದಾನಿಸುತ್ತಿದ್ದಾರೆ ಸರ್ವೇಶ್ವರ ಸ್ವಾಮಿ. ಭಯಭ್ರಾಂತರಾಗಿ ಕಣ್ಣೀರಿನಿಂದ, ಆತಂಕದಿಂದ, ಭವಿಷ್ಯದ ಕನಸುಗಳನ್ನ ಹೊತ್ತು ನುಚ್ಚು ನೂರಾಗಿ ಹೋಗಿರುವಂತಹ ನಿಮ್ಮ ಆಶೆ ಆಕಾಂಕ್ಷೆಗಳನ್ನ ಹೊತ್ತು ಈ ಸಂಜೆಯ ವೇಳೆ ಪ್ರಭು ಯೇಸುವಿನ ಮುಂದೆ ನೀವು ಬಂದಿದ್ದೀರಿ. ಯೋಹಾನ್ ಶುಭ ಸಂದೇಶ 7ನೇ ಅಧ್ಯಾಯ 37ರ ವಾಕ್ಯದಲ್ಲಿ, ನನ್ನಲ್ಲಿ ವಿಶ್ವಾಸ ಉಳ್ಳವನ ಹೃದಯದಿಂದ ಜೀವ ಜಲವು ಹೊನಲು ಹೊನಲಾಗಿ ಹರಿಯುವುದು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ನನ್ನಲ್ಲಿ ವಿಶ್ವಾಸವುಳ್ಳವನ ಹೃದಯದಿಂದ ಜೀವ ಜಲವು ಹೊನಲು ಹೊನಲಾಗಿ ಹರಿಯುವುದು. ಮಾರ್ಕನ ಶುಭ ಸಂದೇಶ 10ನೇ ಅಧ್ಯಾಯ 46ರಿಂದ 51ರ ವಾಕ್ಯದಲ್ಲಿ, ಹುಟ್ಟು ಕೂಡ ಬಾರ್ತಿಮೇಯು ರಸ್ತೆಯ ಮಗ್ಗುಲಲ್ಲಿ ಕುಳಿತಿದ್ದ, ರೋಗಿಗಳಿಗೆ ಸಂಜೀವಿನಿಯಾದ ಮೃತ್ಯುಂಜಯ ಪ್ರಭು ಯೇಸು ಆ ಮಾರ್ಗವಾಗಿ ಹಾದು ಹೋಗುವಾಗ ದೃಷ್ಟಿಹೀನನಾಗಿದ್ದ, ಆದರೆ ಹೃದಯದಲ್ಲಿ ವಿಶ್ವಾಸವಿಟ್ಟು, ದಾವಿದ ಕುಲಪುತ್ರರೇ ನನ್ನ ಮೇಲೆ ಕರುಣೆ ತೋರಿ ಎಂದು ಬೇಡಿದ. ದಾವಿದ ಕುಲಪುತ್ರರೇ ನನ್ನ ಮೇಲೆ ಕರುಣೆ ತೋರಿ ಎಂದು ವಿಶ್ವಾಸದಿಂದ ಬೇಡಿದ. ಆ ವಿಶ್ವಾಸದ ಫಲವಾಗಿ ದೃಷ್ಟಿಯನ್ನ ಪಡೆದ. ಮಗನೇ, ನನ್ನಿಂದ ನಿನಗೆ ಏನಾಗಬೇಕು? ಅವನನ್ನು ಕರೆಯಿರಿ, ಅವನನ್ನು ಕರೆಯಿರಿ ಎಂದು ಯೇಸು ನುಡಿಯುವಾಗ ಈ ಕ್ಷಣ ನಿಮ್ಮ ಪ್ರತಿಯೊಬ್ಬರನ್ನ ಯೇಸು ಕರೆಯುತ್ತಿದ್ದಾರೆ. ಬಾ, ನನ್ನ ಬಳಿಗೆ ಬಾ. ಮಗನೇ, ಮಗನೇ, ಮಗಳೇ, ಬಾ, ನನ್ನಿಂದ ನಿನಗೇನಾಗಬೇಕು? ಸ್ವಾಮಿ, ನನ್ನ ಹೃದಯ ಸಂಬಂಧಿ ಕಾಯಿಲೆ ವಾಸಿಯಾಗಬೇಕು, ನನ್ನ ಮಧುಮೇಹ ಹಾಗೂ ಕಿಡ್ನಿ ಸಂಬಂಧಿತ ರೋಗ ವಾಸಿಯಾಗಬೇಕು, ನನ್ನ ಮನಸ್ಸಿನಲ್ಲಿರುವ ದುಃಖ ಖಿನ್ನತೆ ನನ್ನಿಂದ ದೂರವಾಗಬೇಕು, ನನ್ನ ಸಾಲ ಬಾಧೆ ದೂರವಾಗಬೇಕು, ನನ್ನ ಒಡೆದು ಹೋದ ಕುಟುಂಬ ಮರಳಿ ಪ್ರೀತಿಯಲ್ಲಿ ಒಂದಾಗಬೇಕು. ಅಂದು ಬಲಿಪೀಠದ ಮುಂದೆ ಕಷ್ಟದಲ್ಲೂ ದುಃಖದಲ್ಲೂ ನೋವಿನಲ್ಲೂ ನಲಿವಿನಲ್ಲೂ ನಿನ್ನನ್ನು ಪ್ರೀತಿಸಿ ಪ್ರಾಮಾಣಿಕವಾಗಿರುತ್ತೇನೆಂದು ವಾಗ್ದಾನ ಮಾಡಿದ ಆ ದಿನ, ಆ ಬಲಿಪೀಠದ ಮುಂದೆ ಪ್ರಭು ಯೇಸುವಿನ ಮುಂದೆ ಕೊಟ್ಟಂತಹ ಒಪ್ಪಿಗೆ ಇಂದು ಮುರಿದ ಸಂಬಂಧಗಳು. ಯೇಸು ಮತ್ತೊಮ್ಮೆ ನಿಮ್ಮ ಸಂಬಂಧಗಳನ್ನ, ಕುಟುಂಬಗಳನ್ನ ಒಂದುಗೂಡಿಸುತ್ತಾ ಇದ್ದಾರೆ. ವಿಶ್ವಾಸದಲ್ಲಿ, ಪ್ರೀತಿಯಲ್ಲಿ ಸ್ಥಿರವಾಗಿ ನಿಲ್ಲಲು ಯೇಸು ಪ್ರಭು ನಿಮ್ಮ ಪ್ರತಿಯೊಬ್ಬರನ್ನ, ನಿಮ್ಮ ಪ್ರಾರ್ಥನೆಯನ್ನ, ನಿಮ್ಮ ಬೇಡಿಕೆ ಕೋರಿಕೆಯನ್ನ, ನಿಮ್ಮ ಕಣ್ಣೀರನ್ನ ಈ ಕ್ಷಣ, ಈ ರಾತ್ರಿ ನಿಮಗೆ ವಿಮುಕ್ತಿಯನ್ನ ನೀಡಲು ಯೇಸು ವಾಗ್ದಾನಿಸುತ್ತಿದ್ದಾರೆ. ಯೆಶಾಯ 55 ವಾಕ್ಯ 1-2ರಲ್ಲಿ, ನಿನ್ನ ಪ್ರಾರ್ಥನೆಯನ್ನು ಕೇಳಲಾಗದಷ್ಟು ನನ್ನ ಕಿವಿ ಕಿವುಡಲ್ಲ, ನಿನಗೆ ವರಪ್ರಸಾದವನ್ನ ಅನುಗ್ರಹಿಸಲಾಗದಷ್ಟು ನನ್ನ ಕೈ ಮೋಟುಗೈಯಲ್ಲ ಎಂದು ಸರ್ವೇಶ್ವರ ಸ್ವಾಮಿ ವಾಗ್ದಾನಿಸುತ್ತಿದ್ದಾರೆ. ಯೆಶಾಯ 49 ವಾಕ್ಯ 15-16ರಲ್ಲಿ, ಹೆತ್ತ ತಾಯಿ ತನ್ನ ಮೊಲೆಗೂಸನ್ನು ಮರೆತಾಳೆ, ಒಂದೊಮ್ಮೆ ಮರೆತರೂ ಮರೆತಾಳು, ಆದರೆ ನಾನು ನಿನ್ನನ್ನು ಮರೆಯೆ. ಇದೋ ನಿನ್ನ ಚಿತ್ರವನ್ನ ನನ್ನ ಅಂಗೈಯಲ್ಲಿ ಕೆತ್ತಿದ್ದೇನೆ. ಜೋಸೆಫ್, ಅಗಸ್ಟಿನ್, ಜಾರ್ಜ್, ಎಲಿಯಾಸ್,
ಆನಿ, ಸುಶೀಲ, ವೆರೋನಿಕಾ, ನಿನ್ನ ಚಿತ್ರವನ್ನ ನನ್ನ ಅಂಗೈಯಲ್ಲಿ ಕೆತ್ತಿದ್ದೇನೆ. ನೀನು ನನ್ನವನೇ, ನೀನು ನನ್ನವಳೇ. ವಿಮೋಚನ ಕಾಂಡ 15ನೇ ಅಧ್ಯಾಯ 26ರ ವಾಕ್ಯದಲ್ಲಿ, ಇದೋ ನಿನ್ನನ್ನು ಗುಣಪಡಿಸುವ ದೇವರು ನಾನು. ಇದು ವಾಗ್ದಾನದಿಂದ ಕೂಡಿದ ಜೀವಂತ ದೇವರ ವಾಕ್ಯ. ನಿನ್ನನ್ನು ಗುಣಪಡಿಸುವ ದೇವರು ನಾನು. ಸರ್ವೇಶ್ವರ ಸ್ವಾಮಿ ಅನೇಕ ಗುರುಪ್ರಸಾದಿಗಳನ್ನ, ಸುವಾರ್ತೆ ಪ್ರಸಾರಕರನ್ನ ತನ್ನ ಶಕ್ತಿಯುತ ಆಯುಧವನ್ನಾಗಿ ಆರಿಸಿಕೊಂಡು ಅವರ ಮೂಲಕ ತಮ್ಮ ಮಹಿಮೆಯನ್ನ ಪ್ರಕಟಿಸುತ್ತಾ ಇದ್ದಾರೆ. ಇಲ್ಲಿ ಅನೇಕರು ಮಾರಣಾಂತಿಕ ಕಾಯಿಲೆಗಳಿಂದ ನರಳುತ್ತಾ ಇದ್ದೀರಿ. ಈಗಲೋ ಆಗಲೋ ಎಂಬ ನಿರೀಕ್ಷೆ ಇಲ್ಲದೆ ಶೂನ್ಯತೆಯಿಂದ, ದುಃಖದಿಂದ, ನೋವಿನಿಂದ ನನ್ನ ನಂತರ ನನ್ನ ಪತ್ನಿ ಮಕ್ಕಳನ್ನ ನೋಡಿಕೊಳ್ಳುವವರು ಯಾರು? ಶೂನ್ಯತೆ, ಖಿನ್ನತೆ, ಆ ಭಯ, ಆತಂಕ ನಿಮ್ಮಲ್ಲಿ ಕಾಡುತ್ತಾ ಇದೆ. ಯೋಹಾನ್ ಶುಭ ಸಂದೇಶ 11ನೇ ಅಧ್ಯಾಯ 4ರ ವಾಕ್ಯ, ಮಗನೇ ಮಗಳೇ, ಈ ಕಾಯಿಲೆ ಮರಣಕ್ಕಾಗಿ ಅಲ್ಲ, ದೇವರ ನಾಮದ ಮಹಿಮೆಗಾಗಿ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ, 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 ಹಾಲೆಲೂಯಾ. ಎಲ್ಲರೂ ಈ ವಾಕ್ಯವನ್ನು ಪುನರಾವರ್ತಿಸಿ, ನನ್ನಲ್ಲಿರುವ ಈ ಕಾಯಿಲೆ, ನನ್ನಲ್ಲಿರುವ ಈ ಕಾಯಿಲೆ, ನನ್ನಲ್ಲಿರುವ ಈ ಕಾಯಿಲೆ, ನನಗಿರುವ ಈ ಕಷ್ಟ, ನನಗಿರುವ ಈ ಕಷ್ಟ, ನನಗಿರುವ ಈ ನೋವು, ನನಗಿರುವ ಈ ನೋವು, ನನಗಿರುವ ಈ ವೇದನೆ, ನನಗಿರುವ ಈ ವೇದನೆ, ನನಗಿರುವ ಈ ಕಣ್ಣೀರು, ನನಗಿರುವ ಈ ಕಣ್ಣೀರು ಮರಣಕ್ಕಾಗಿ ಅಲ್ಲ, ಮರಣಕ್ಕಾಗಿ ಅಲ್ಲ, ನನ್ನ ನಾಶಕ್ಕಾಗಿ ಅಲ್ಲ, ನನ್ನ ನಾಶಕ್ಕಾಗಿ ಅಲ್ಲ, ಬದಲಾಗಿ ದೇವರ ನಾಮದ ಮಹಿಮೆಗಾಗಿ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಫಾರ್ ದ ಗ್ರೇಟರ್ ಗ್ಲೋರಿ ಆಫ್ ಗಾಡ್, ದೇವರ ನಾಮದ ಮಹಿಮೆಗಾಗಿ ನನಗೆ ಬಂದಿರುವ ಮಾರಣಾಂತಿಕ ಕಾಯಿಲೆ, ನನಗೆ ಬಂದಿರುವ ಕಷ್ಟ, ನನಗೆ ಬಂದಿರುವ ಕಣ್ಣೀರು, ವೇದನೆ ಎಂದಿಗೂ ನಿನ್ನನ್ನು ಕೈ ಬಿಡುವುದಿಲ್ಲ ಎಂದು ಯೇಸು ವಾಗ್ದಾನಿಸಿದ್ದಾರೆ. ಪ್ರಿಯ ಸಹೋದರ ಸಹೋದರಿಯರೇ, ನಂಬಿ ನೀವು ದೇವರ ಮಹಿಮೆಯನ್ನು ಕಾಣುವಿರಿ. ಮಾರ್ಕನ ಶುಭ ಸಂದೇಶ 1ನೇ ಅಧ್ಯಾಯ 40-41ರ ವಾಕ್ಯದಲ್ಲಿ, ಕುಷ್ಠ ರೋಗಿಯೊಬ್ಬನು ಸ್ವಾಮಿ ಯೇಸುವಿನ ಬಳಿಗೆ ಬಂದು, ಸ್ವಾಮಿ ಯೇಸುವೇ, ತಾವು ಮನಸ್ಸು ಮಾಡಿದರೆ ನನ್ನನ್ನು ಗುಣಪಡಿಸಬಲ್ಲಿರಿ. ಆ ಕುಷ್ಠರೋಗಿಯಂತೆ ನೀವು ಜೋರಾದ ಶಬ್ದದಿಂದ ಯೇಸುವಿನಲ್ಲಿ ಕೇಳಿ, ಯೇಸುವೇ, ತಾವು ಮನಸ್ಸು ಮಾಡಿದರೆ ಈ ಕಾಯಿಲೆಯಿಂದ ನನ್ನನ್ನು ಗುಣಪಡಿಸಬಲ್ಲಿರಿ. ಯೇಸುವೇ, ನೀವು ಮನಸ್ಸು ಮಾಡಿದರೆ ನನ್ನ ಕಷ್ಟವನ್ನ ಹೋಗಲಾಡಿಸುತ್ತೀರಿ. ಯೇಸುವೇ, ತಾವು ಮನಸ್ಸು ಮಾಡಿದರೆ ನನ್ನ ಬಿಟ್ಟು ಹೋದ ನನ್ನ ಹೆಂಡತಿ, ನನ್ನ ಗಂಡ, ನನ್ನ ಮಕ್ಕಳು ಮರಳಿ ಆ ಸಂಬಂಧವನ್ನ ಕಲ್ಪಿಸಿಕೊಡುವಿರಿ. ಯೇಸುವೇ, ತಾವು ಮನಸ್ಸು ಮಾಡಿದರೆ ನನ್ನ ಕುಟುಂಬವನ್ನ ಆ ಸಾಲ ಬಾಧೆಯಿಂದ ನೀವು ಬಿಡುಗಡೆ ಮಾಡುತ್ತೀರಿ. ಯೇಸುವೇ, ತಾವು ಮನಸ್ಸು ಮಾಡಿದರೆ ನನ್ನ ಕಾಯಿಲೆ, ನನ್ನ ಕಷ್ಟ, ನನ್ನ ಕಣ್ಣೀರು, ನನ್ನ ವೇದನೆ, ನನ್ನ ಖಿನ್ನತೆ ಇವೆಲ್ಲವನ್ನ ಗುಣಪಡಿಸಬಲ್ಲಿರಿ, ಸ್ವಸ್ಥಗೊಳಿಸಬಲ್ಲಿರಿ, ಇವುಗಳಿಂದ ಬಿಡುಗಡೆ ಮಾಡಬಲ್ಲಿರಿ. ಯೇಸುವೇ, ನಾನು ನಿಮ್ಮನ್ನು ವಿಶ್ವಾಸಿಸುತ್ತೇನೆ. ನನ್ನ ವಿಶ್ವಾಸದಲ್ಲಿ ಕೊರತೆ ಇದ್ದರೆ ನನ್ನ ವಿಶ್ವಾಸವನ್ನ ಹೆಚ್ಚಿಸಿರಿ. ಸಂತ ಪೌಲರು ನುಡಿದರು, ನಾನು ಯಾವಾಗ ಬಲಹೀನನಾಗಿರುತ್ತೇನೋ ಆಗ ಬಲಶಾಲಿಯಾಗುತ್ತೇನೆ. ಪ್ರಿಯ ಸಹೋದರ ಸಹೋದರಿಯರೇ, ಅನೇಕ ಬಾರಿ ದೇವರಿಂದ
ಬರುವಂತಹ ವರಪ್ರಸಾದಗಳು, ಕೊಡುಗೆಗಳು ನಮಗೆ ಅಡ್ಡವಾಗಿ ಪರಿಣಮಿಸ್ತದೆ. ಯಾಕೆಂದರೆ ನಮ್ಮಲ್ಲಿರುವ ಅಡ್ಡಗೋಡೆಯ ಆ ಪಾಪದ ಅಡ್ಡಗೋಡೆ. ಯೆರೆಮೀಯ ಪ್ರವಾದಿಯ ಪುಸ್ತಕ 5ನೇ ಅಧ್ಯಾಯ 15ರ ವಾಕ್ಯ, ನಿನ್ನಲ್ಲಿರುವ ಪಾಪವು ನಿನ್ನ ಪ್ರಾರ್ಥನೆಯು ದೇವರನ್ನು ಮುಟ್ಟದಾಗೆ ಅದು ತಡೆ ಮಾಡಿದೆ. ನಿನ್ನಲ್ಲಿರುವ ಪಾಪವು ನಿನ್ನ ಪ್ರಾರ್ಥನೆಯು ದೇವರನ್ನು ಮುಟ್ಟದಂತೆ ಅದು ತಡೆ ಗೋಡೆಯಾಗಿದೆ. ಪ್ರಿಯ ಸಹೋದರ ಸಹೋದರಿಯರೇ, ಕಣ್ಣುಗಳನ್ನು ಮುಚ್ಚುತ್ತಾ ಕಣ್ಣೀರೊಂದಿಗೆ ನಮ್ಮ ಕರಗಳನ್ನು ಎದೆಗಪ್ಪಿ ಹಿಡಿದು ನಿಜ ಪಶ್ಚಾತ್ತಾಪದೊಂದಿಗೆ 2 ಸಾಲುಗಳ ಗೀತೆಯನ್ನ ನನ್ನೊಂದಿಗೆ ಪುನರಾವರ್ತಿಸಿ. ಮನ ಮರುಗಿ ಬೇಡುವೆನು, ಕ್ಷಮೆಯ ನೀಡುವೆಯ, ಕೃಪೆ ನೀಡುವ ನಿನ್ ರಕ್ತದಿ ಹೃದಯವ ತೊಳೆಯುವೆಯ. ಮನ ಮರುಗಿ ಕ್ಷಮೆಯ ನೀಡುವೆಯ, ಕೃಪೆ ನೀಡುವ ನಿನ್ ರಕ್ತದಿ ಹೃದಯವ ತೊಳೆಯುವೆಯ. ಮನ ಮರುಗಿ ಬೇಡುವೆನು, ಕ್ಷಮೆಯ ನೀಡುವೆಯ, ಕೃಪೆ ನೀಡುವ ನಿನ್ ರಕ್ತದಿ ಹೃದಯವ ತೊಳೆಯುವೆಯ. ಮನಸ ಮುಟ್ಟುವೆಯ. ಎಲ್ಲರೂ ಜೊತೆಗೂಡಿ ವಿಶ್ವಾಸದಿಂದ, ಕಣ್ಣೀರಿನಿಂದ, ನಿಜ ಪಶ್ಚಾತ್ತಾಪದೊಂದಿಗೆ ವಿಶ್ವಾಸದ ಆಂತರಿಕ ಕಣ್ಣುಗಳಿಂದ ಮೃತ್ಯುಂಜಯ ಪ್ರಭು ಯೇಸುವನ್ನ ನೋಡುತ್ತಾ ಮತ್ತೊಮ್ಮೆ ನಿಜ ಪಶ್ಚಾತ್ತಾಪದೊಂದಿಗೆ ಆಡೋಣ. ಮನ ಮರುಗಿ, ಜೋರಾಗಿ ಎಲ್ಲರೂ, ಮನ ಮರುಗಿ ಬೇಡುವೆನು, ಕ್ಷಮೆಯ ನೀಡುವೆಯ, ಕೃಪೆ ನೀಡುವ ನಿನ್ ರಕ್ತದಿ ಹೃದಯವ ತೊಳೆಯುವೆಯ. ಮನಸ ಮುಟ್ಟುವೆಯ. ಮನ ಮರುಗಿ ಬೇಡುವೆನು, ಕ್ಷಮೆಯ ನೀಡುವೆಯ, ಕೃಪೆ ನೀಡುವ ನಿನ್ ರಕ್ತದಿ ಹೃದಯವ ತೊಳೆಯುವೆಯ. ಮನಸ ಮುಟ್ಟುವೆಯ, ಹೃದಯವ ತೊಳೆಯುವೆಯ, ಮನಸ ಮುಟ್ಟುವೆಯ. ಸಂತ ಪೌಲ ರೋಮನರಿಗೆ ಬರೆದ ಪತ್ರ 7ನೇ ಅಧ್ಯಾಯ 17-20ರಲ್ಲಿ, ನಾನು ಏನು ಒಳ್ಳೆಯದನ್ನು ಮಾಡಬೇಕೆಂದು ಬಯಸುತ್ತೇನೆ ಅದನ್ನು ನನ್ನಿಂದ ಮಾಡಲಾಗುತ್ತಿಲ್ಲ. ಏನು ನಾನು ಕೆಟ್ಟದ್ದನ್ನು ಮಾಡಬಾರದೆಂದು ಬಯಸುತ್ತೇನೋ ಅದನ್ನೇ ನಾನು ಮಾಡುತ್ತಿದ್ದೇನೆ.
ಕಾರಣ ನನ್ನಲ್ಲಿರುವ ಪಾಪವೇ. ನಾನು ಏನು ಒಳ್ಳೆಯದನ್ನು ಮಾಡಬೇಕೆಂದು ಬಯಸುತ್ತೇನೋ ಅದನ್ನು ನನ್ನಿಂದ ಮಾಡಲಾಗುತ್ತಿಲ್ಲ. ಏನು ಕೆಟ್ಟದನ್ನು ನಾನು ಮಾಡಬಾರದೆಂದು ಬಯಸುತ್ತೇನೋ ಅದನ್ನೇ ನಾನು ಮಾಡುತ್ತಿದ್ದೇನೆ. ಕಾರಣ ನನ್ನಲ್ಲಿರುವ ಪಾಪವೇ. ಸಂತ ಪೌಲ ತಿಮೋತಿಯರಿಗೆ ಬರೆದ 1ನೇ ಪತ್ರ 1ನೇ ಅಧ್ಯಾಯ 15ರ ವಾಕ್ಯ. ಪಾಪಿಗಳಲ್ಲಿ ಮಹಾ ಪಾಪಿ ನಾನು. ಕ್ರಿಸ್ತ ಯೇಸು ಈ ಲೋಕಕ್ಕೆ ಬಂದದ್ದು ಪಾಪಿಗಳ ಪಾಪ ಪರಿಹಾರಕ್ಕಾಗಿ. ಅಂತಹ ಪಾಪಿಗಳಲ್ಲಿ ನಾನೇ ಮಹಾ ಪಾಪಿ. ಆದರೆ ಕ್ರಿಸ್ತ ಯೇಸುವಿನ ಕರುಣೆಯಿಂದ ನನಗೆ ಪಾಪ ಕ್ಷಮೆ ಲಭಿಸಿತು. ರೋಮನರಿಗೆ ಬರೆದ ಪತ್ರ 12ನೇ ಅಧ್ಯಾಯ 1, 2, 3ರ ವಾಕ್ಯ. ಕ್ರಿಸ್ತ ಯೇಸುವಿನ ಅಪಾರ ಕೃಪೆಯನ್ನು ನೆನಪಿಗೆ ತಂದುಕೊಂಡು ನಿಮ್ಮನ್ನೇ ಮೀಸಲಾದ ಮೆಚ್ಚುಗೆಯಾದ ಸಜೀವ ಬಲಿ ಕಾಣಿಕೆಯನ್ನಾಗಿ ಮೃತ್ಯುಂಜಯ ಪ್ರಭು ಯೇಸುವಿನ ಪಾದಗಳಿಗೆ ಸಮರ್ಪಿಸಿಕೊಳ್ಳಿರಿ. ಹಾಲೆಲೂಯ, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ನಿಮ್ಮನ್ನೇ ಮೀಸಲಾದ ಮೆಚ್ಚುಗೆಯಾದ ಸಜೀವ ಬಲಿ ಕಾಣಿಕೆಯನ್ನಾಗಿ ಸಮರ್ಪಿಸಿಕೊಳ್ಳಿ. ಪವಿತ್ರಾತ್ಮರ ಮೂಲಕ ಯಾವುದು ಉತ್ತಮ, ಯಾವುದು ಉನ್ನತ, ಯಾವುದು ಉತ್ಕೃಷ್ಟ ಎಂಬುದನ್ನು ತಿಳಿದುಕೊಳ್ಳಿರಿ. ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತು ನನ್ನ ಕುಟುಂಬದಲ್ಲಿ ಸಮಾಧಾನವಿಲ್ಲ. ಇವತ್ತು ನನ್ನ ಕುಟುಂಬದಲ್ಲಿ ಆರೋಗ್ಯವಿಲ್ಲ, ಸೌಖ್ಯವಿಲ್ಲ. ಇವತ್ತು ನನ್ನ ಕುಟುಂಬದಲ್ಲಿ ಕಣ್ಣೀರು. ನಮ್ಮ ಕುಟುಂಬದ ನಡೆ ನುಡಿ ಹಾಗೂ ಹೋಗುಗಳು ಸ್ಮಶಾನಕ್ಕೆ ಹೊರಟ ಮೆರವಣಿಗೆಯಂತೆ ಇವತ್ತು ನಮ್ಮ ಕುಟುಂಬಗಳಾಗಿವೆ. ಯಾವಾಗಲೂ ಒಡೆದಾಟ, ಜಗಳ, ಸಮಸ್ಯೆ, ಕಣ್ಣೀರು, ಕಾಯಿಲೆ, ಶಪಿಸುವುದು, ನಿಂದಿಸುವುದು, ದೂಷಿಸುವುದು. ಕಾರಣ ನಮ್ಮಲ್ಲಿರುವ ಆ ಪಾಪದ ಪ್ರವೃತ್ತಿ. ಮಹಾಧರ್ಮಾಧ್ಯಕ್ಷ ಫುಲ್ಟನ್ ಜೈಶೀನ್ ಈ ರೀತಿಯಾಗಿ ನುಡಿಯುತ್ತಾರೆ: ಪಾಪ ಭಯಾನಕ, ಪಾಪ ಭಯಂಕರ, ಆದರೆ ಪಾಪದ ಪ್ರಜ್ಞೆಯನ್ನ ಕಳೆದುಕೊಂಡಿರುವುದು ಇನ್ನೂ ಭಯಾನಕ, ಇನ್ನೂ ಭಯಂಕರ. ಇವತ್ತು ನನ್ನಲ್ಲಿ, ನಿಮ್ಮಲ್ಲಿ ಆ ಪಾಪದ ಪ್ರಜ್ಞೆ ಇಲ್ಲ. ನಿಜವಾದ ಪಾಪದ ಪ್ರಜ್ಞೆ ಇಲ್ಲದಿರುವುದೇ ನಾವು ದೇವರ ಪ್ರೀತಿಯಿಂದ ವಂಚಿತರಾಗುತ್ತಾ ಇದ್ದೇವೆ. ಪ್ರಿಯ ಸಹೋದರ ಸಹೋದರಿಯರೇ, ಮತ್ತೊಮ್ಮೆ ನಮ್ಮ ಬಲಹೀನ ಹೃದಯಗಳನ್ನ, ಪಾಪದ ದುರಿಚ್ಛೆ ದುರಾಲೋಚನೆಗಳನ್ನ, ಆ ಪ್ರವೃತ್ತಿಗಳನ್ನ ಇದೋ ಕಲ್ವಾರಿ ಪೀಠದ ಮೇಲೆ, ಆ ಶಿಲುಬೆಯ ಸಿಂಹಾಸನದ ಮೇಲೆ ನಿನಗಾಗಿ ನನಗಾಗಿ ಬಲಿಯಾದ ಮುರಿಯಲ್ಪಟ್ಟ ದೇಹ, ಚೆಲ್ಲಲ್ಪಟ್ಟ ರಕ್ತದೊಂದಿಗೆ ಇಂದಿಗೂ ನನಗಾಗಿ ನಿಮಗಾಗಿ ಆ ದುಂದುಗಾರ ಮಗ ತಂದೆಯನ್ನ ಹುಡುಕಿ ಬಂದಂತೆ ನನ್ನ ಪರಿವರ್ತನೆಗಾಗಿ, ನಿಮ್ಮ ಮನ ಪರಿವರ್ತನೆಗಾಗಿ ಪ್ರಭು ಯೇಸು ಕಾಯುತ್ತಾ ಇದ್ದಾರೆ. ಬಾ, ನನ್ನ ಬಳಿಗೆ ಬರುವವನನ್ನ, ನಿನ್ನನ್ನು ನಾನು ತಳ್ಳಿಬಿಡುವುದಿಲ್ಲ, ನಾನು ತಳ್ಳಿಬಿಡುವುದಿಲ್ಲ. ಯೋಹಾನ್ ಶುಭ ಸಂದೇಶ 3ನೇ ಅಧ್ಯಾಯ 16ರ ವಾಕ್ಯ: ದೇವರು ಈ ಲೋಕವನ್ನ ಎಷ್ಟಾಗಿ ಪ್ರೀತಿಸಿದರೆಂದರೆ ತಮ್ಮ ಏಕೈಕ ಪುತ್ರನನ್ನೇ ಈ ಧರೆಗೆ ನನಗಾಗಿ, ನಿಮ್ಮ ಪ್ರತಿಯೊಬ್ಬರಿಗಾಗಿ, ಸಾರ್ವತ್ರಿಕವಾಗಿ ಇಡೀ ಪ್ರಪಂಚಕ್ಕೆ ನಮ್ಮ ರಕ್ಷಕರಾಗಿ ಕಳುಹಿಸಿದ್ದಾರೆ. ಅವರಲ್ಲಿ ವಿಶ್ವಾಸವಿಟ್ಟ ಯಾರು ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನ ಪಡೆಯಬೇಕೆಂಬುದೇ. ಪ್ರಿಯ ಸಹೋದರ ಸಹೋದರಿಯರೇ, ಇದು ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ಮೃತ್ಯುಂಜಯ ಪ್ರಭು ಯೇಸು ಕ್ರಿಸ್ತ. ಯೋಹಾನ್ ಶುಭ ಸಂದೇಶ 6ನೇ ಅಧ್ಯಾಯ 51ರ ವಾಕ್ಯದಲ್ಲಿ: ನಾನೇ ಜೀವದಾಯಕ ರೊಟ್ಟಿ, ನಾನೇ ಸ್ವರ್ಗದಿಂದ ಇಳಿದು ಬಂದ ಜೀವದಾಯಕ ರೊಟ್ಟಿ. ಈ ರೊಟ್ಟಿಯನ್ನು ಭುಜಿಸುವವನು ಚಿರಕಾಲ ಬಾಳುತ್ತಾನೆ. ಲೋಕೋದ್ಧಾರಕ್ಕಾಗಿ ನಾನು ಅರ್ಪಿಸುವ ನನ್ನ ಮಾಂಸವೇ ಜೀವದಾಯಕ ರೊಟ್ಟಿ.
ಯೋಹಾನ್ ಶುಭ ಸಂದೇಶ 6:50 ನನ್ನ ಮಾಂಸವನ್ನು ಭುಜಿಸಿ ನನ್ನ ರಕ್ತವನ್ನು ಕುಡಿಯುವವನು ನನ್ನಲ್ಲಿ ನೆಲೆಗೊಳ್ಳುತ್ತಾನೆ, ನಾನು ಅವನಲ್ಲಿ ನೆಲೆಗೊಳ್ಳುತ್ತೇನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇದು ವಾಗ್ದಾನ. ಯಾರು ಪ್ರಾಮಾಣಿಕವಾಗಿ ದಿನಂಪ್ರತಿ ಬಲಿಪೂಜೆಯಲ್ಲಿ ಪ್ರಭು ಯೇಸುವನ್ನ ವಿಶ್ವಾಸದಿಂದ ಸ್ವೀಕರಿಸುತ್ತಾರೋ ಯೇಸು ಸದಾ ನಮ್ಮೊಂದಿಗಿರುತ್ತಾರೆ ಎಂದೇ ವಾಗ್ದಾನ ಮಾಡಿದ್ದಾರೆ. ಮತ್ತಾಯನ ಶುಭ ಸಂದೇಶ 28ನೇ ಅಧ್ಯಾಯ 19-20 ವಾಕ್ಯದಲ್ಲಿ, ಇಗೋ ಲೋಕಾಂತ್ಯದವರೆಗೆ ನಾನು ನಿಮ್ಮೊಂದಿಗೆ ಇರುತ್ತೇನೆ. ಆ ವಾಗ್ದಾನದ ಮೇರೆಗೆ ಸದಾ ಜೀವಿಸುವ ದೇವರು ನಮ್ಮೊಂದಿಗಿದ್ದಾರೆ. ಅವರ ಆಶೀರ್ವಾದವನ್ನು ಪಡೆಯೋಣ. ಎಲ್ಲರೂ ಸಾಧ್ಯವಾದವರು ಮೊಣಕಾಲಾಕಿ ಮೃತ್ಯುಂಜಯ ಪ್ರಭು ಯೇಸು, ಇದೋ ನಿಮ್ಮ ಕುಟುಂಬಗಳನ್ನ, ನಿಮ್ಮ ವೈಯಕ್ತಿಕ ಜೀವನವನ್ನ, ಇಲ್ಲಿ ಬಂದಿರುವ ಎಲ್ಲ ಕಷ್ಟ, ಕಣ್ಣೀರು, ವೇದನೆ, ಕಾಯಿಲೆ ಎಲ್ಲವನ್ನ ಈ ಕ್ಷಣ ಪ್ರಭು ಯೇಸು, ರೋಗಿಗಳಿಗೆ ಸಂಜೀವಿನಿಯಾದ ಮೃತ್ಯುಂಜಯ ಪ್ರಭು ಯೇಸು ನಿಮ್ಮನ್ನು ಅಭಿಷೇಕಿಸಿ ಸ್ಪರ್ಶಿಸಲಿದ್ದಾರೆ. ಇಂಥ ದಿವ್ಯ ಸಂಸ್ಕಾರ ಬಾಗಿ ವಂದಿಸೋಣ. ಹಳೆಯಾಜ್ಞೆ ಹೊಸವಿದೆಯೇ, ಎಡೆತ್ತು ನಿಂತಿದೆ. ಇಂದ್ರಿಯಾತೀತವಾದುದನು ವಿಶ್ವಾಸವು ತೋರಲಿ. ಪಿತನಿಗೂ ಸುತನಿಗೂ ಇವರಿಂದೊರಡುವ ಪವಿತ್ರಾತ್ಮರಿಗೂ ಸ್ತುತಿ ಜಯ ಮಂಗಳ ಸಮಪ್ರಭೆ ಗೌರವವು ಮಹಿಮೆಯೂ ಸಲ್ಲಲಿ. ಎಲ್ಲರೂ ಸೇರಿ ಆಮೆನ್, ಆಮೆನ್, ಆಮೆನ್. ಪ್ರಾರ್ಥಿಸೋಣ. ಪ್ರಭುವೇ, ಅದ್ಭುತಕರವಾದ ಸಂಸ್ಕಾರವನ್ನು ನಿಮ್ಮ ಶಿಲುಬೆಯ ಮರಣದ ಸ್ಮಾರಕವಾಗಿ ಭೇಟಿದ್ದೀರಿ. ನಾವು ನಿಮ್ಮ ಶರೀರ ಮತ್ತು ರಕ್ತದ ಪರಮ ರಹಸ್ಯವನ್ನು ಆರಾಧಿಸಿ ಅದರಿಂದ ನಿಮ್ಮ ರಕ್ಷಣೆಯ ಫಲವನ್ನು ಅನುಭವಿಸುವಂತೆ ಮಾಡಿರಿ. ಪಿತ ದೇವರೊಂದಿಗೆ ಪವಿತ್ರ ಆತ್ಮರ ಐಕ್ಯದಲ್ಲಿ ಈಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ನಿತ್ಯ ಸ್ತುತಿಗೆ ಯೋಗ್ಯರಾದ ಪವಿತ್ರ ಪರಮ ಪ್ರಸಾದಕ್ಕೆ ಸದಾ ಕಾಲವು ಸ್ತುತಿ ಸ್ತೋತ್ರವು ಆರಾಧನೆಯು ಮಹಿಮೆಯು ಸಲ್ಲಲಿ. ನಿತ್ಯ ಸ್ತುತಿಗೆ ಯೋಗ್ಯರಾದ ಪವಿತ್ರ ಪರಮ ಪ್ರಸಾದಕ್ಕೆ ಸದಾ ಕಾಲವು ಸ್ತುತಿ ಸ್ತೋತ್ರವು ಆರಾಧನೆಯು ಮಹಿಮೆಯು ಸಲ್ಲಲಿ. ನಿತ್ಯ ಸ್ತುತಿಗೆ ಯೋಗ್ಯರಾದ ಪವಿತ್ರ ಪರಮ ಪ್ರಸಾದಕ್ಕೆ ಸದಾ ಕಾಲವು ಸ್ತುತಿ ಸ್ತೋತ್ರವು ಆರಾಧನೆಯು ಮಹಿಮೆಯು ಸಲ್ಲಲಿ.
ಪ್ರಿಯ ಸಹೋದರ ಸಹೋದರಿಯರೇ, ನಾಳೆ ಬೆಳಗ್ಗೆ 9 ರಿಂದ 9:30